ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ ಹಾಗೂ ಸಮಸ್ತ ಯೋಗ ಬಂಧುಗಳೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಕ್ರಾನಿಕ್. ಇದು ನಮ್ಮ ಕುಡ್ಲ ಯೋಗ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಯೋಗ ಟಾನಿಕ್. ನಮ್ಮಲ್ಲಿ ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್, ಯೋಗ ಟಾನಿಕ್ ಅಂತ ಹೇಳ್ಬೋದು, ಈ ಕಾರ್ಯಕ್ರಮಕ್ಕೆ 121ನೇ ಸಂಚಿಕೆಗೆ ಸ್ವಾಗತ. ಇಂದು ನಮ್ಮ ವಿಷಯ ಯೋಗ ಎ ವೇ ಆಫ್ ಲೈಫ್. ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. 2015ನೇ ಇಸ್ವಿಯಲ್ಲಿ ನಮ್ಮ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಯೋಗವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಪರಿವರ್ತಿಸಿದ ಕೀರ್ತಿ ಇದ್ದರೆ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು. 2015ನೇ ಇಸ್ವಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ 188 ರಾಷ್ಟ್ರಗಳನ್ನು ಒಟ್ಟುಗೂಡಿಸಿ, ಅವರ ಪ್ರತಿನಿಧಿಗಳನ್ನು ಒಟ್ಟುಗೂಡಿಸಿ ನವದೆಹಲಿಯಲ್ಲಿ 35,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗ ಬಂಧುಗಳು ಭಾಗವಹಿಸಿ ಅನೇಕ 21 ಯೋಗಾಸನಗಳನ್ನು ಪ್ರದರ್ಶಿಸಿದ ಕೀರ್ತಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸಲ್ತಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ನಾಳೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ, ಅಂದರೆ 7ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಈ ಯೋಗ ಅನ್ನೋದು ನಮ್ಮ ಅನಾದಿ ಕಾಲದಿಂದ ಕೂಡ, ಉಪನಿಷತ್ಗಳಲ್ಲಿ ಕೂಡ ಇರ್ಬೋದು, ಮಹಾಭಾರತದಲ್ಲಿ ಕೂಡ ಯೋಗದ ವಿಷಯವನ್ನು ಮೆನ್ಷನ್ ಮಾಡಿದ್ದಾರೆ, ಬ್ರಹ್ಮಸೂತ್ರದಲ್ಲಿ ಕೂಡ ಇರ್ಬೋದು, ಅನೇಕ ನಮ್ಮ ಧರ್ಮ ಗ್ರಂಥಗಳಿರ್ಬೋದು, ಬೇರೆ ಬೇರೆ ಗ್ರಂಥಗಳಲ್ಲಿ ಯೋಗವನ್ನು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಳಬಹುದು, ಯೋಗದಿಂದ ಯಾವ ರೀತಿ ನಮ್ಮ ಆರೋಗ್ಯ ಇರ್ಬೋದು, ಆಯುಷ್ಯ ಇರ್ಬೋದು, ಅದೇ ರೀತಿ ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯಬಹುದು, ಇದರ ಬಗ್ಗೆ ನಮ್ಮ ಋಷಿ ಮುನಿಗಳು ಅನೇಕ ವರ್ಷಗಳಿಂದ ತಪಸ್ಸು ಮಾಡಿ ಅದರ ಒಂದು ಸಿದ್ಧಿ ಸಾಧನೆ ಮಾಡಿ ಅವರ ಒಂದು ಅಪಾರ ಜ್ಞಾನವನ್ನು ನಮ್ಮ ಪರಂಪರೆಗೆ ಒಂದು ಧಾರೆ ಎರೆದು ಕೊಟ್ಟಂತಹ ಕೀರ್ತಿ ನಮ್ಮ ಎಲ್ಲ ಋಷಿಮುನಿಗಳಿಗೆ ಸಲ್ತದಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅದರಲ್ಲಿ ಈಗ ನಾವು ಪ್ರಸ್ತುತವಾಗಿ ಹೆಚ್ಚಾಗಿ ನಾವು ನೋಡಿರ್ಬೋದು ಪತಂಜಲಿ ಮಹರ್ಷಿಯವರು. ಪತಂಜಲಿ ಮಹರ್ಷಿಯವರ ಒಂದು ಪತಂಜಲಿ ಯೋಗ ಪದ್ಧತಿ ಅನ್ನೋದು ಈಗ ಎಲ್ಲ ಕಡೆಗಳಲ್ಲಿ ಪ್ರಸ್ತುತವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದೇ ರೀತಿ ಪತಂಜಲಿ ಮಹರ್ಷಿಗಳು ಅವರು ಇಚ್ಛಾಮರಣಿಯಾಗಿದ್ದರು ಹಾಗೂ 5,000 ವರ್ಷ ಬದುಕಿದ್ದರಂತೆ. ಸಾವನ್ನು ಗೆದ್ದವರು, ಸಾವನ್ನು ಹಿಮ್ಮೆಟ್ಟಿಸಿದವರು ಅಂತೇಳಿ ಕೂಡ ಒಂದು ಪ್ರತೀತಿ ಉಂಟು. ಆ ಪತಂಜಲಿ ಋಷಿಯವರ ಒಂದು ಆ ಕೊಡುಗೆ ಇವತ್ತಿದು ಕೂಡ ಒಂದು ಪ್ರಸ್ತುತ. ಅದನ್ನು ನಾವು ಫಾಲೋ ಮಾಡಿದರೆ ನಿಜವಾಗಿ ನಾವು ಎಲ್ಲ ಭವರೋಗಗಳಿಂದ ಮುಕ್ತಿ ಹೊಂದಬಹುದಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನ ತೋಸ್ಮಿ ಅಂತ ಹೇಳಿ, ಅಂದರೆ ನಾವು ಏನು ಹೇಳ್ತೇವೆ, ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಅಂದರೆ ಚಿತ್ತವೃತ್ತಿ ನಿರೋಧ ಅಂತೇಳಿ ಯೋಗ ಅಂದರೆ ನಮ್ಮ ಒಂದು ಮನಸ್ಸನ್ನು ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳೋ ಒಂದು ವಿಧಾನವೇ ಯೋಗ. ಅದರಲ್ಲಿ ಏನಂದ್ರೆ ನಮ್ಮ ಆಹಾರ ಇರ್ಬೋದು, ವಿಹಾರ ಇರ್ಬೋದು, ಆಚಾರ ಇರ್ಬೋದು, ವಿಚಾರ ಇರ್ಬೋದು, ಇದನ್ನೆಲ್ಲವನ್ನು ನಾವು ಕ್ರಮಬದ್ಧವಾಗಿ ಇಟ್ಕೊಂಡ್ರೆ ನಮ್ಮ ಜೀವನ ಶೈಲಿ, ನಮ್ಮ ಜೀವನ ಕೂಡ ಒಂದು ಅತ್ಯುತ್ಕೃಷ್ಟವಾಗ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಮೂರುವರು ಅತಿಥಿಗಳಿದ್ದಾರೆ. ಆ ಮೂರುವರು ಅತಿಥಿಗಳಲ್ಲಿ ಪ್ರಪ್ರಥಮವಾಗಿ ನಾವು ಹೇಳಬೇಕು ಡಾಕ್ಟರ್ ಜ್ಞಾನೇಶ್ವರ ನಾಯಕ್. ಡಾಕ್ಟರ್ ಜ್ಞಾನೇಶ್ವರ ನಾಯಕ್ರವರು ನಮ್ಮ ನಗರದ ಅತ್ಯಂತ ಪ್ರಖ್ಯಾತ ವೈದ್ಯರಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅವರು ಬಿಜೆಯಲ್ಲಿ ಪತಂಜಲಿ ಚಿಕಿತ್ಸಾಲಯ ಎನ್ನುವ ಒಂದು ಕ್ಲಿನಿಕ್, ಆಯುರ್ವೇದಿಕ್ ಕ್ಲಿನಿಕನ್ನು ಹೊಂದಿದ್ದಾರೆ. ಈ ಪತಂಜಲಿ ಚಿಕಿತ್ಸಾಲಯದಲ್ಲಿ ಅವರು ಆಯುರ್ವೇದ ಹಾಗೂ ಯೋಗ ಎರಡರ ಬಗ್ಗೆ ಕೂಡ ಜನರಿಗೆ ಒಂದು
ಜ್ಞಾನವನ್ನು ಹಂಚುತ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಹಿ ಈಸ್ ಪ್ರೆಸೆಂಟ್ಲಿ ದ ಕರ್ನಾಟಕ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಫ್ ಪತಂಜಲಿ ಯೋಗ ಸಮಿತಿ ಹರಿದ್ವಾರ್ ಅಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಹೆಮ್ಮೆ ಆಗ್ತದೆ. ಇವರು SDM ಆಯುರ್ವೇದ ಕಾಲೇಜ್, ಇದರಿಂದ ಆಯುರ್ವೇದದಲ್ಲಿ ಡಾಕ್ಟರ್ ವೃತ್ತಿಯನ್ನು ಡಾಕ್ಟರ್ ಪದವಿಯನ್ನು ಪಡೆದುಕೊಂಡು ನಗರದಲ್ಲಿ ಕಳೆದ ಒಂದು 20 ವರ್ಷಗಳಿಂದ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತಾರಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಆ್ಯಂಡ್ ಈ ವಾಸ್ ಆಲ್ಸೋ ಆಯುರ್ ಡಾಕ್ಟರ್ ಎಟ್ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಫಾರ್ 8 years until 2007. And he has conducted free yoga class and talk on ಆಯುರ್ವೇದ ಆಲ್ ಓವರ್ ದ ಸ್ಟೇಟ್ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ನಮ್ಮ ಬಾಬಾ ರಾಮದೇವ್ ಅವರೊಂದಿಗೆ ಕೂಡ ಇವರು ಬಹಳ ಒಂದು ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿ ಕೂಡ ಒಂದು ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಗೂ ನಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ವೈದ್ಯರಾದ ಡಾಕ್ಟರ್ ಜ್ಞಾನೇಶ್ವರ ನಾಯ್ಕ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಇದ್ದಾರೆ ಕೃಷ್ಣ ಭಟ್, ಕೆ ಕೃಷ್ಣ ಶರ್ಮಾ. ಕೃಷ್ಣ ಶರ್ಮರ ಬಗ್ಗೆ ನಾವು ಹೇಳುವ ಅಗತ್ಯ ಇಲ್ಲ. ನ ಕಸ್ತೂರಿ ಕಾಮೋದಹ ಶಪಥೇನ ವಿಭಾವ್ಯತೆ ಅಂತೇಳಿ, ಅಂದರೆ ಕಸ್ತೂರಿಯ ಪರಿಮಳ ತನ್ನಷ್ಟಕ್ಕೆ ಪಸರಿಸಿದಾಗೆ ಕೃಷ್ಣ ಶರ್ಮರವರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಯಾಕಂದರೆ ಈಗ ನಮ್ಮ ಉದಯವಾಣಿಯಲ್ಲಿ ಇತ್ತೀಚೆಗೆ ಅನೇಕ ದಿನಗಳಿಂದ ಪ್ರತಿದಿನ ಯೋಗ ಸಂಜೀವಿನಿ ಅಂತ ಒಂದು ಕಾಲಮನ್ನು ಪ್ರಕಟಿಸ್ತಾ ಇದ್ದಾರೆ. ಬಹಳ ಒಂದು ಸ್ತುತ್ಯರಿಯ ವಿಷಯ. ಅದರಲ್ಲಿ ಇವರು 2 ಬಾರಿ ಅವರ ಒಂದು ಅಂಕಣ ಅಥವಾ ಲೇಖನವನ್ನು ಕೂಡ ಯೋಗದ ಬಗ್ಗೆ ಒಂದು ಪಬ್ಲಿಷ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಇವರ ಒಂದು ಸಂಕ್ಷಿಪ್ತ ಪರಿಚಯ ಏನಂತ ಹೇಳಿದರೆ, ಕೃಷ್ಣ ಶರ್ಮಾ ಅವರು ಹಿ ಹ್ಯಾಸ್ ಬಾರ್ನ್ ಇನ್ ಎ ಸ್ಮಾಲ್ ಫಾರ್ಮರ್ಸ್ ಫ್ಯಾಮಿಲಿ ಆ್ಯಂಡ್ ಹಿ ಕಂಟಿನ್ಯೂಡ್ ಹಿಸ್ ಹೈಯರ್ ಎಜುಕೇಷನ್ ಅಟ್ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ತಿರುಪತಿ. ಆ್ಯಂಡ್ ಅವರು ಗ್ರ್ಯಾಜುಯೇಷನನ್ನು ಸಂಸ್ಕೃತದಲ್ಲಿ ಗ್ರ್ಯಾಜುಯೇಷನ್ ಮಾಡಿದ್ದಾರೆ ತಿರುಪತಿ ಯೂನಿವರ್ಸಿಟಿಯಲ್ಲಿ. ಅದೇ ರೀತಿ ಹಿ ಒಬ್ಟೈನ್ಡ್ MA ಇನ್ ಸ್ಯಾನ್ಸ್ಕ್ರಿತ್ ಆ್ಯಂಡ್ MSc ಇನ್ ಯೋಗ. He is awarded with PhD degree for the thesis entitled ಪತಂಜಲಿಯ ಚಿಕಿತ್ಸಾ ಪದ್ಧತಿ. ಇದರ ಬಗ್ಗೆ ಡಾಕ್ಟರೇಟನ್ನು ಪದವೀಧರ ಮಂಗಳೂರು ಯೂನಿವರ್ಸಿಟಿಯಿಂದ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. He served as a lecturer in Sanskrit up to 1999 in degree colleges and PG center at ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಸಂಸ್ಕೃತ ಕಾಲೇಜಿನಲ್ಲಿ. ಅದೇ ರೀತಿ ಆಮೇಲೆ ಅವರು ಈ ಜಾಯಿಂಡ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಆ್ಯಂಡ್ ಯೋಗಿಕ್ ಸೈನ್ಸ್ ಇನ್ ಮಂಗಳೂರು ಯೂನಿವರ್ಸಿಟಿ ಇನ್ ದ ಇಯರ್ 1999. ಅಂದರೆ ಕಳೆದ ಒಂದು 22 ವರ್ಷಗಳಿಂದ ಅವರು ಅಲ್ಲಿ ಸೇವೆ ಸಲ್ಲಿಸಿ ಪ್ರೆಸೆಂಟ್ಲಿ ಈಸ್ ದ ಚೇರ್ಮನ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಆ್ಯಂಡ್ ಯೋಗಿಕ್ ಸೈನ್ಸಸ್ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. He has conducted 1 national conference, 5 international workshops and 1 international conference and under the leadership of ಡಾಕ್ಟರ್ ಕೆ ಕೃಷ್ಣ ಶರ್ಮಾ ನಮ್ಮ ಮಂಗಳೂರು ಯೂನಿವರ್ಸಿಟಿಯಿಂದ ಈ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ರೀತಿ he has published more than 42 research papers in national and international indexed journal, participated and presented papers in 35 national and international conferences related to yoga therapy. He is having 22 years of experience as a yoga therapist. He has treated the diseases like spondylitis, hypertension, ಮತ್ತು ಅಸ್ತಮ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಸ್ಲೀಪ್ ಡಿಸಾರ್ಡರ್ಸ್, ಡೈಜೆಸ್ಟಿವ್ ಡಿಸಾರ್ಡರ್ಸ್, ಮತ್ತು ಮೈಗ್ರೇನ್, ಹೆಡ್ಏಕ್, ಎಸಿಡಿಟಿ ಹಾಗೂ ಸ್ಟ್ರೆಸ್ ಡಿಸಾರ್ಡರ್ಸ್ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. He is a life member of various associations such as Indian Science Congress Association Calcutta, Yoga Practitioners Association of India, ಭಾರತೀಯ ವಿದ್ಯಾಭವನ ಹಾಗೂ ಅನೇಕ ಬೇರೆ ಸಂಸ್ಥೆಗಳಲ್ಲಿ ಕೂಡ ಇವರು ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಈಸ್ ಸರ್ವಿಂಗ್ ಇನ್ ವೇರಿಯಸ್ ಅಕಾಡೆಮಿಕ್ ಬಾಡೀಸ್ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆ್ಯಂಡ್ ಅದರ್ ಯೂನಿವರ್ಸಿಟೀಸ್ ಆಫ್ ಅವರ್ ಕಂಟ್ರಿ. Under his supervision, 5 candidates have been awarded PhD degree and at present he is guiding 11 students for PhD in yogic science. ಇವರ ಸ್ಪೆಷಲೈಸೇಷನ್ ಏನಂದರೆ ಯೋಗಿಕ್ ಸೈನ್ಸ್ ಆ್ಯಂಡ್ ಯೋಗ ಥೆರಪಿ ಅಂತ ಹೇಳ್ತಾರೆ. ಅಂದರೆ ಇಂಥ ಒಂದು ಉತ್ಕೃಷ್ಟ ಒಂದು ಏನು ಹೇಳ್ತಾರೆ ನಮ್ಮ ಒಂದು ಜಿಲ್ಲೆಯ ಹೆಮ್ಮೆಯ ಒಬ್ಬರು ಪ್ರೊಫೆಸರ್ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಡಾಕ್ಟರ್ ಕೆ ಕೃಷ್ಣ ಶರ್ಮಾ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಜಿತೇಶ NH. ಯುವಕರು
ಅದೇ ರೀತಿ ಪಾದರಸದಂಥ ವ್ಯಕ್ತಿತ್ವವುಳ್ಳವರು. ಡಾಕ್ಟರ್ ಅಜಿತೇಶ NH. He has completed his master's degree in yogic science from Mangalore University in the year 2011. So he is the first rank with the gold medal. He has been awarded PhD degree from Mangalore University for his work on yoga therapy for chronic and obstructive pulmonary diseases. He has worked as lecturer in the Department of Human Consciousness and Yogic Science in Mangalore University for 2 years. ಪ್ರಸ್ತುತ ಕಳೆದ 6 ವರ್ಷಗಳಿಂದ ಅವರು ಯೂನಿವರ್ಸಿಟಿ ಕಾಲೇಜ್ ಮಂಗಳೂರಿನಲ್ಲಿ ಲೆಕ್ಚರರ್ ಇನ್ ಯೋಗಿಕ್ ಸೈನ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. He is an empaneled lead examiner of Yoga Certification Board, Ministry of Ayush. ಅದೇ ರೀತಿ ಚೀಫ್ ಯೋಗ ಕನ್ಸಲ್ಟೆಂಟ್ ಅಟ್ ಭಾರತೀಯ ವಿದ್ಯಾಭವನ. ಅದೇ ರೀತಿ visiting faculty of Kasturba Medical College. There are more than 10 national and international research paper publications for his credit. Korean Yoga Society in coordination with the Wonkwang Digital University, South Korea has published his article on yoga as an alternative medicine in modern era. Dr. Ajitesha NH has practiced in more than 50 national and participated in more than 50 national and international conferences. He has participated as a resource person in various seminars, conferences and conducted workshops for delegates from USA, South Korea, Serbia, Canada and Germany. He specialized in yoga therapy and has treated more than 1,000 patients of various ailments through yoga therapy till now. ಡಾಕ್ಟರ್ ಅಜಿತೇಶ NH, ನಿಮಗೆ ನಮ್ಮ ಎಲ್ಲ ಸಮಸ್ತ ವೀಕ್ಷಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಜ್ಞಾನೇಶ್ವರ ಅಂದರೆ ಏನು? ಜ್ಞಾನಸ್ಯ ಈಶ್ವರ, ಜ್ಞಾನೇಶ್ವರ ಅಂತೇಳಿ ಅಂದರೆ ಲೀಡರ್ ಫಾರ್ ಜ್ಞಾನ. ಒಂದು ಜ್ಞಾನದ ಬಗ್ಗೆ ಒಂದು ನಮ್ಮ ಸಂತ ಜ್ಞಾನೇಶ್ವರರು ಮಹಾರಾಷ್ಟ್ರದಲ್ಲಿ ಖೇಡ್ ಜಿಲ್ಲೆಯಲ್ಲಿ ನಿಮ್ಮ ನಾಂದೇಡ್ ಅಲ್ವಾ ಅದು, ನಾಂದೇಡಲ್ಲಿ ಅವರ ಸಂತ ಜ್ಞಾನೇಶ್ವರ ಅವರದ್ದು ಒಂದು ದೇವಾಲಯ ಕೂಡ ಉಂಟು. ಅವರು ಭಕ್ತಿ ಮಾರ್ಗದ ಮೂಲಕ ಹೇಗೆ ಮುಕ್ತಿ ಪಡೆಯಬಹುದಂತೇಳಿ ಒಂದು ಪ್ರಚರಿಸಿದ ಒಂದು ಕೀರ್ತಿ ಸಲ್ತದೆ ಸಂತ ಜ್ಞಾನೇಶ್ವರವರಿಗೆ. ನಮ್ಮ ಈ ಜ್ಞಾನೇಶ್ವರರವರು ನಮ್ಮ ಯೋಗದ ಮೂಲಕ, ಆಯುರ್ವೇದದ ಮೂಲಕ ಯಾವ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬಹುದು, ಯಾವ ರೀತಿಯನ್ನು ನಾವು ಮುಕ್ತಿಯನ್ನು ಪಡೆಯಬಹುದು ಅಂತೇಳಿ ಹೇಳ್ತಾರೆ. ಅದಕ್ಕೆ ಇವರಿಗೆ ಯೋಗೀಶ್ವರ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಯೋಗದಲ್ಲಿ ಒಂದು ಏನು ಹೇಳ್ತಾರೆ, ಒಂದು ಮಾಸ್ಟರ್ ಇನ್ ಯೋಗ ಆ್ಯಂಡ್ ಎ ಲೀಡರ್ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದೇ ರೀತಿ ನಮ್ಮ ಕೃಷ್ಣ ಶರ್ಮರ ಬಗ್ಗೆ ಹೇಳುವುದೇನೆಂದರೆ, ಕೃಷ್ಣ ಶರ್ಮರು ಕರ್ಷಯತಿ ಇತಿ ಕೃಷ್ಣ ಅಂತೇಳಿ, ಅಂದರೆ ಎಲ್ಲರನ್ನೂ ಆಕರ್ಷಿಸುವವರು. ಅಂದರೆ ಕೃಷ್ಣ ಚಕ್ರ ಹಿಡಿದು ಅಥವಾ ಯುದ್ಧದಲ್ಲಿ ಭಾಗವಹಿಸಿದೆ, ಮಹಾಭಾರತ ಯುದ್ಧವನ್ನು ಗೆದ್ದದ್ದಿದ್ರೆ ಕೃಷ್ಣನ ಒಂದು ಏನು ಹೇಳ್ತಾರೆ ಆ ಲೀಡರ್ಶಿಪ್ಪಲ್ಲಿ ಅಂತ ಹೇಳ್ತೇವೆ. ಅದೇ ರೀತಿ ನಮ್ಮ ಕೃಷ್ಣ ಶರ್ಮರವರು ಕೂಡ ಯಾವುದೇ ಒಂದು ಸೈಲೆಂಟ್, ಮಿತಭಾಷಿ, ಹಿತಭಾಷಿ, ಯಾವಾಗೂ ಸ್ಮೈಲಿಂಗ್ ಇನ್ ಇಸ್ ಫೇಸ್. ಬಟ್ ಯಾವುದೆಲ್ಲ ಅಬ್ಜೆಕ್ಟಿವ್ಸ್ ಉಂಟು ಅದನ್ನು ಒಂದು ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಪರಿಪೂರ್ಣ ಮಾಡಿಕೊಳ್ಳುವ ಒಂದು ಸ್ವಭಾವ ಇದ್ದರೆ ಅವರು ಕೃಷ್ಣ ಶರ್ಮರಿಗೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದೇ ರೀತಿ ನಮ್ಮ ಅಜಿತೇಶ ಅಂದರೆ ನ ಜೀತಃ, ಅಜಿತಃ ಅಂದರೆ ಯಾರಿಂದಲೂ ಅವರನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಕೇನಾಪಿ ನ ಜಿತಃ ಅಜಿತಃ ಅಂತೇಳಿ. ಅಧಿಚಶ್ಚ ಅಸೌ ಈಶಃ ಚ ಅಂತೇಳಿ, ಅಂದರೆ ಯಾರೊಂದು ಗೆಲ್ಲಲ್ಪಡಲಿಕ್ಕಾಗುವುದಿಲ್ಲ, ಎಲ್ಲರಿಗೂ ಒಂದು ಈಶ ಅಂದರೆ ಅವರು ಕೂಡ ಒಂದು ವಿಷ್ಣುವಿಗೆ ಕೂಡ ಅಜಿತ ಅಂತ ಹೇಳ್ತಾರೆ. ಇಲ್ಲಿ ವಿಷ್ಣು ಇದ್ದಾರೆ, ಕೃಷ್ಣ ಇದ್ದಾರೆ, ಮತ್ತು ಜ್ಞಾನಕ್ಕೆ ಈಶ, ಅವರು ಕೂಡ ಜ್ಞಾನೇಶ ಕೂಡ ಇದ್ದಾರೆ. ನಿಮ್ಮ ಮೂವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಈ ಕಾರ್ಯಕ್ರಮವನ್ನು ನಮ್ಮ ಯೋಗದಲ್ಲಿ ಒಂದು ಪದ್ಧತಿ ಉಂಟು. ಯಾವುದೇ ಯೋಗಾಸನ ಮಾಡೋದಿರಲಿ, ನಾವು ಒಂದು ಓಂಕಾರದ ಮೂಲಕ ನಾವು ಪ್ರಾರಂಭ ಮಾಡ್ತೇವೆ. ಈ ಓಂಕಾರ ಆದ ಮೇಲೆ ಒಂದು 15 to 30 ಸೆಕೆಂಡ್ಸ್ ಒಂದು ಸೈಲೆನ್ಸ್ ಕೂಡ ಉಂಟು. ಆಮೇಲೆ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರ್ತೇವೆ. ಈಗ ಚಿನ್ಮುದ್ರೆ ಅಲ್ಲ, ಇದು ಚಿನ್ಮುದ್ರೆಯಲ್ಲಿ, ಚಿನ್ಮುದ್ರೆ ಅಂದರೆ 2 ಹೆಬ್ಬೆರಳು ಮತ್ತು 2ನೇ ಬೆರಳು, ಅದು ಈ ರೀತಿಯಲ್ಲಿ ಇಟ್ಕೊಂಡು ಓಂಕಾರದಿಂದ ನಾವು ಪ್ರಾರಂಭಿಸೋಣ.
ಎಲ್ಲರಿಗೂ ಈ ಅಂತಾರಾಷ್ಟ್ರೀಯ ಯೋಗ ದಿನ ನಾಳೆ, ಅದರ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಡಾಕ್ಟರ್ ಜ್ಞಾನೇಶ್ವರ ನಾಯಕ್. ಈಗ ಯೋಗ ಅನ್ನೋದು ಏನಂದರೆ ಜನರ ತಲೆಯಲ್ಲಿ ಏನಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು, ಯೋಗ ಮಾಡಬೇಕು. ಹೆಚ್ಚಿನ ಜನರು ಈಗ ಯುವಕರು ಏನಂದರೆ ರಾತ್ರಿ ಎಲ್ಲ ಜಾಸ್ತಿ 12-1 ಗಂಟೆವರೆಗೆ ಎಚ್ಚರ ಇದ್ದು ಬೆಳಿಗ್ಗೆ ಏಳುವಾಗಲೇ ಸೂರ್ಯ ಆಲ್ರೆಡಿ ಉದಯಿಸಿ ಈ 8, 9, 10 ಗಂಟೆಗೆಲ್ಲ ಏಳುವ ಪದ್ಧತಿ ಆಗಿದೆ. ಅಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಲ್ಲಿ ಯೋಗ ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಬೋದು, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ಆಡಿಟರ್ ಎಸ್ ನಾಯಕ್ ಅವರು ಭಾಳಷ್ಟು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೂ, ಯುವಕರಿಂದ ಎಲ್ಲರಿಗೂ ಕೂಡ ಇವತ್ತು ಯೋಗದ ಅವಶ್ಯಕತೆ ಉಂಟು ಅಂತ ಈಗ ಗೊತ್ತಾಗ್ತಿದೆ. ಎಲ್ಲರೂ ಸಾಮಾನ್ಯವಾಗಿ ಆಸನಗಳಿಗೆ ಮಾತ್ರ ಮಹತ್ವವನ್ನು ಕೊಟ್ಟು ನಾನು ಆಸನಗಳನ್ನು ಮಾತ್ರ ಮಾಡೋದು ಹೇಗೆ ಅಂತ ವೈದ್ಯರಲ್ಲಿ ನಮ್ಮಲ್ಲಿ ಬಂದು ಕೇಳ್ಕೊಳ್ತಾರೆ. ಯೋಗದ ವಿಚಾರವಾಗಿ ನಾವಿನ್ನು ಹೇಳುವಂಥದ್ದು ನಮ್ಮ ಡಾಕ್ಟರ್ ಕೃಷ್ಣ ಶರ್ಮರು, ಡಾಕ್ಟರ್ ಅಜಿತೇಶ್ ಜಿ ಅವರಿದ್ದಾರೆ. ಎಲ್ಲ ವಿಚಾರವನ್ನು ವಿನಿಮಯ ಮಾಡ್ಬೋದು. ಮತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಆರೋಗ್ಯ ಬೇಕು. ಆರೋಗ್ಯವನ್ನು ನಾವು ಔಷಧಿಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅದು ಕೊನೆಯ ಆಪ್ಷನ್. ಅದು ಆರೋಗ್ಯಕ್ಕೆ ಯಾವುದಿಲ್ಲದಿದ್ದರೆ ನಮ್ಮ ಆಯುರ್ವೇದ ಹೇಳ್ತದೆ ಆಹಾರ ವಿಹಾರ ಔಷಧ. ಸೊ ಮೊದಲಿಗೆ ಆಹಾರದಲ್ಲಿ ನಮಗೆ ಎಲ್ಲವನ್ನು ಪಡ್ಕೊಳ್ಬೋದು. ಸಾಧ್ಯವಿಲ್ಲ ಅದರ ಜೊತೆ ವಿಹಾರಗಳು, ಕೆಲವು ವಿಹಾರಗಳು ಏನೆಲ್ಲ ಹೇಳ್ತೇವೆ, ಆಸನಗಳು, ಪ್ರಾಣಾಯಾಮಗಳು, ವ್ಯಾಯಾಮ ಇತ್ಯಾದಿಗಳಲ್ಲಿ ವಿಹಾರಗಳಲ್ಲಿ ಬರ್ತದೆ. ನಂತರ ಕೊನೆಗೆ ಯಾವುದಿಲ್ಲದ್ರೆ ಔಷಧ ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಾವು ಆಹಾರ ವಿಹಾರ ಔಷಧಗಳನ್ನು ಅವಶ್ಯಕತೆ ಇದ್ದಲ್ಲಿ ಬೇಕಾದರೆ ಅದರ ಜೊತೆಗೆ ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡುವಂಥ ವಿಧಾನಕ್ಕೆ ಈಗ ಎಲ್ಲರೂ ಒಗ್ಗಿಕೊಳ್ಬೇಕಾಗಿದೆ. ಯಾಕಂದರೆ ಕಣ್ಣಿಗೆ ಕಾಣದಂತಹ ಒಂದು ಕ್ರಿಮಿ ಇವತ್ತು ಇಡೀ ವಿಶ್ವವನ್ನು ತಲ್ಲಣಗೊಳಿಸಿದೆ. ಅದಕ್ಕೆ ಕಣ್ಣಿಗೆ ಕಾಣದಂಥದ್ದೇ ಔಷಧಿಗಳನ್ನು ನಾವು ಈಗ ಉಪಯೋಗ ಮಾಡಬೇಕಾಗಿದೆ. ಅಂಥದ್ದೇ ಯೋಗ, ಜೀವನ ಶೈಲಿ, ಪ್ರಾಣಾಯಾಮ ಇತ್ಯಾದಿಗಳನ್ನೆಲ್ಲ ಮಾಡಿ ನಮ್ಮನ್ನು ಶಕ್ತಿಯುತಗೊಳಿಸುವಂಥದ್ದು. ಪ್ರತಿಯೊಬ್ಬರಿಗೂ ನಿದ್ರೆಯ ಅವಶ್ಯಕತೆ. ತಾವು ಹೇಳಿದ್ರಿ, ನಿದ್ರೆ ಎಲ್ಲ ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಇವತ್ತು ನಿದ್ರೆಯಿಂದ ಬಹಳಷ್ಟು ಕಾಡ್ತಾ ಇದ್ದಾರೆ. ನಿದ್ರೆ ಮನುಷ್ಯನಿಗೆ ಯಾವಾಗ ಕಡಿಮೆ ಆಗುತ್ತೆ ಅದಕ್ಕೆ ಅನಾರೋಗ್ಯಕ್ಕೆ ಮೂಲ ಕಾರಣ ಅಂತ. ಆದ್ದರಿಂದ ನಿದ್ರೆ ಮತ್ತು ಎಚ್ಚರ ಇರುವಾಗ ನಾವೇನೆಲ್ಲ ಪಾಲನೆ ಮಾಡಬೇಕು ಅದರ ವಿಚಾರವನ್ನು ನಾವು ಮುಂದಕ್ಕೆ ಹೇಳ್ತಾ ಹೋಗುವ. ಆಯಿತು. ನಮ್ಮ ಈ ಕೃಷ್ಣ ಶರ್ಮರವರೇ, ಈಗ ಯೋಗದಲ್ಲಿ ಲ್ಯಾಂಗ್ವೇಜ್ ಯಾವುದು, ಗ್ರಾಮರ್ ಯಾವುದು ಅಂತೇಳಿ. ಈಗ ನಾವು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಅನ್ನೋದು ಲ್ಯಾಂಗ್ವೇಜ್, ರನ್ ಆ್ಯಂಡ್ ಮಾರ್ಟಿನ್ ಅನ್ನೋದು ಅವ್ರದ್ದು ಗ್ರಾಮರ್. ಅದೇ ರೀತಿ ಯೋಗದಲ್ಲಿ ಲ್ಯಾಂಗ್ವೇಜ್ ಯಾವುದು, ಗ್ರಾಮರ್ ಯಾವುದು, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸಂಕ್ಷಿಪ್ತವಾಗಿ? ಯೋಗದಿಂದ ಸಮಾಧಿಯನ್ನು ಹೊಂದುವಂತಹದ್ದು. ಆದ್ದರಿಂದ ಯೋಗ ಎನ್ನುವಂಥದ್ದು ಸಮಾಧಿ ಎನ್ನುವಂಥದ್ದೇ ಅಲ್ಲಿ ಲ್ಯಾಂಗ್ವೇಜ್. ಅದಕ್ಕೆ ಇರುವಂಥ ಗ್ರಾಮರ್ ಅಂದರೆ ಸಮಾಧಿಯನ್ನು ಹೊಂದಲಿಕ್ಕೆ ಬೇಕಾದಂತಹ ಯಾವುದೆಲ್ಲ ಪರಿಕರಗಳಿವೆಯೋ, ಅಷ್ಟಾಂಗ ಯೋಗ ಇರ್ಬೋದು, ಸಪ್ತಾಂಗ ಯೋಗ ಇರ್ಬೋದು, ಷಡಂಗ ಯೋಗ ಇರ್ಬೋದು, ಅಥವಾ ಅದರಲ್ಲಿ ಒಂದು ಭಾಗವನ್ನೇ ಇರ್ಬೋದು. ಅಭ್ಯಾಸ ಮಾಡಿ ಸಮಾಧಿಯನ್ನು ಹೊಂದುವಂತಹದ್ದು ಅದು ಗ್ರಾಮರ್. ಓಕೆ. ಈಗ ಅಜಿತೇಶ್ ಅವರೇ, ಈಗ ಏನಂತ ಹೇಳಿದರೆ ನಮ್ಮದು ಜೀವನ ಶೈಲಿ ಮತ್ತು ದಿನಚರಿ ಹೇಳ್ತೇವೆ. ಅದರಲ್ಲಿ ಏನಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಉಷಾಪಾನ ಮಾಡಬೇಕು, ಆಮೇಲೆ ವಾರ್ಮಿಂಗ್ ಲೂಸನಿಂಗ್ ಅಂತ ಹೇಳ್ತೇವೆ, ಅದು ಮಾಡ್ತೇವೆ. ಆಮೇಲೆ ಸ್ಟ್ಯಾಂಡಿಂಗ್ ಆಸನ ಮಾಡ್ತೇವೆ. ಆಮೇಲೆ ಪ್ರಾಣಾಯಾಮ ಅಂದರೆ ಉಸಿರಾಟದ ಕ್ರಿಯೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು. ನಮ್ಮ ಜೀವನ ಶೈಲಿಯ ಬಗ್ಗೆ ಯಾವ ರೀತಿಯಲ್ಲಿ ನಾವು ಅಳವಡಿಸಿಕೊಳ್ಬೋದು ಅನ್ನೋ ಒಂದು ಸಂಕ್ಷಿಪ್ತವಾಗಿ ಹೇಳಿ. ನಾವು ಈಗ ಸಾಮಾನ್ಯವಾಗಿ ನಮ್ಮ ಜೀವನ ಶೈಲಿ ಏನಿದೆ ಅದು ತಪ್ಪಾಗಿರುವುದರಿಂದಾಗಿ ಹಲವಾರು ರೋಗಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ ಜೀವನ ಶೈಲಿಯನ್ನು ಉತ್ತಮವಾಗಿ ಇಟ್ಟುಕೊಳ್ಳುವುದು ಹೇಗೆ ಅಂತ ಕೇಳಿದ್ರೆ ಅದು ನಮ್ಮ ಬೆಳಗಿನ ನಾವು ಎಷ್ಟು ಗಂಟೆಗೆ ಏಳ್ತೇವೆ ಅಲ್ಲಿಂದಲೇ ಆರಂಭ ಆಗ್ತದೆ. ಆಯುರ್ವೇದದಲ್ಲಿ ದಿನಚರ್ಯ ಅಂತ ಹೇಳುವುದನ್ನೇ ಅದನ್ನು ತುಂಬಾ ವಿವರವಾಗಿ ಅದನ್ನು ಅವರು ವಿವರಣೆಯನ್ನು ನೀಡಿದ್ದಾರೆ. ಬೆಳಗ್ಗೆ ನಾವು ಯಾವಾಗಲೂ ಸೂರ್ಯೋದಯಕ್ಕಿಂತ ಮುಂಚೆ ಎದ್ರೆ ನಮಗೆ ಬರುವಂತಹ ಏನು ಆರೋಗ್ಯ ಸಮಸ್ಯೆಗಳಿವೆ ಅದು ಅರ್ಧದಷ್ಟು ನಿಂತ ಹಾಗೆಯೇ. ಆ ನಂತರ ಬರುವಂಥದ್ದು ನಮ್ಮ ಆಹಾರ ಕ್ರಮಗಳಾಗಿರ್ಬೋದು, ಆ ನಂತರ ಬರುವಂಥದ್ದು ನಮ್ಮ ಜೀವನ ಶೈಲಿಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂತಹ ಈ ಆಸನಗಳ ಅಭ್ಯಾಸಗಳು, ಪ್ರಾಣಾಯಾಮಗಳ ಅಭ್ಯಾಸಗಳು, ಆಮೇಲೆ ಮನಸ್ಸಿನ ನಿಯಂತ್ರಣ. ಈ ರೀತಿಯಾಗಿ ಎಲ್ಲವನ್ನು ಒಂದಾದ ಮೇಲೆ ಒಂದರಂತೆ ನಾವು ನಿತ್ಯ ಅಭ್ಯಾಸ ಮಾಡುವುದರಿಂದ ನಮಗೆ ಬರುವಂತಹ ಆರೋಗ್ಯಗಳನ್ನು ನಾವು ಅಭಿವೃದ್ಧಿಪಡಿಸಬಹುದು, ಅದೇ ರೀತಿ ರೋಗಗಳನ್ನು ನಿಯಂತ್ರಣಗೊಳಿಸಬಹುದು. ಈ ಜೀವನ ಶೈಲಿಯಲ್ಲಿ ಈ ಕೆಲವರು ಹೇಳ್ತಾರೆ ಅಂತೇಳಿ ಬರೀ ಆಹಾರ ಕ್ರಮ ಅಥವಾ ಬರೀ ವ್ಯಾಯಾಮ ಆ ರೀತಿ ಮಾತ್ರ ಅಲ್ಲ, ಇದು ಎಲ್ಲವೂ ಸಮ್ಮಿಳಿತ ಆಗಬೇಕು. ಈಗ ನಮ್ಮ ಒಬ್ಬರು ಯೋಗ ಗುರು ಜಗದೀಶ್ ಶೆಟ್ಟರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಜಗಕ್ಕೆ ಈಶ ಜಗದೀಶ, ಜಗಕ್ಕೆ ಈಶ ಜಗದೀಶ. ನೀವು ಈ ಯೋಗದ್ದು ಅನೇಕ ಒಂದು ಫ್ರೀ ಕ್ಯಾಂಪ್ 198 ಆಗಿರಬೇಕು, ಇನ್ನು ಡಬಲ್ ಸೆಂಚುರಿ ಬಾರಿಸ್ಲಿಕ್ಕಿದ್ದೀರಿ.
ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣ. ಅದು ಕೂಡ ನಾಳೆಯ ದಿವಸ ಅಂತಾರಾಷ್ಟ್ರೀಯ ಯೋಗ ದಿನದ ಈ ಒಂದು ಮೊದಲನೇ ದಿನದಲ್ಲಿ ಗೌರವಾನ್ವಿತ ನನ್ನ ನೇರ ಗುರುಗಳಾದಂತ ಇಬ್ಬರಿದ್ದಾರಲ್ಲಿ ಡಾಕ್ಟರ್ ಜ್ಞಾನೇಶ್ವರ್ ನಾಯ್ಕ ಹಾಗೂ ಡಾಕ್ಟರ್ ಅಜಿತೇಶ್ವರ್, ಅದೇ ರೀತಿ ನಮ್ಮ ಕೃಷ್ಣ ಶರ್ಮರು ಕೂಡ ಇದ್ದಾರೆ. ಅವರು ಜಗದ್ಗುರುಗಳು, ಗುರುಗಳ ಗುರುಗಳು. ಯೋಗದ ದೊಡ್ಡ ಸಾಧಕರು ಮೂವರು ಕೂಡ ಒಳ್ಳೆಯ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಆದ್ರೂ ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನ ಬರೀ ವರ್ಷದ ಒಂದು ದಿನದಲ್ಲಿ ಹಬ್ಬ ಮಾಡುವುದಲ್ಲ, ಇದನ್ನು ನಿತ್ಯ ಮಾಡುವಂತ. ಯಾಕೆಂದ್ರೆ ಪ್ರಜಾಪ್ರಭುತ್ವ ದಿನ ಇದೆ, ಆಗಸ್ಟ್ 15 ಸ್ವಾತಂತ್ರ್ಯ, ಆ ರೀತಿ ಆಗ್ಬಾರ್ದು, ಒಂದು ದಿನಕ್ಕೆ ಸೀಮಿತವಾಗಬಾರ್ದು. ಯಾಕೆಂದ್ರೆ ಪ್ರತಿದಿನವೂ ಮಾಡುವುದರಿಂದ ಮನುಷ್ಯನ ಆರೋಗ್ಯ ಹಾಗೂ ಸಂತೋಷವಾಗಿರುವ ಬಗ್ಗೆ ಈ ಒಂದು ಸಂದೇಶವನ್ನು ಈ ಮೂರು ದಿಗ್ಗಜರು ಸಮಾಜಕ್ಕೆ ನೀಡಲಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣ ನಮ್ಮ ಸುಭಾಷಿತದ ಜಿಲ್ಲೆಯ ರಾಜ್ಯಾಧ್ಯಕ್ಷ ಸಂತೋಷವಾದಂತ SS ನಾಯಕರು ಹಾಗೂ ನಮ್ಮ ಕುಟುಂಬದ ಎಲ್ಲಾ ಬಲಗರು ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾಳೆ ದಿವಸಕ್ಕೆ ಸ್ವಾಗತ ಹಾಗೂ ಗೌರವ ಹಾಗೂ ಸಂಭ್ರಮವನ್ನು ಆಚರಿಸಲು ಹೇಳುತ್ತಾ ಅವರ ಒಂದು ಸಮಾಜಕ್ಕೆ ಒಳ್ಳೆಯ ಜ್ಞಾನವನ್ನು ನೀಡಲಿ ಅಂತ ಮೂರು ದಿಗ್ಗಜರಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನಿಮ್ದು ಯಾವ್ದಾದ್ರು ಒಂದು ಸಜೆಷನ್ ಇದ್ರೆ ಹೇಳಿ, ಈ ಯೋಗದ ಇದರ ಬಗ್ಗೆ. ಅಂತಾರಾಷ್ಟ್ರೀಯ ದಿನಾಚರಣೆ ನಾಳೆ, ಅದಕ್ಕೆ ಏನಾದ್ರೂ ಜನರಿಗೆ ಒಂದು ಸಂದೇಶ ಅಥವಾ ಒಂದು ಸಜೆಷನ್ ಒಂದು ಹೇಳ್ಬೋದಾ? ಅವರ ಸಂದೇಶ ಅಥವಾ ಸಜೆಷನ್ ನಿಮ್ಮದು ನಮ್ಮ ವೀಕ್ಷಕರಿಗೆ. ಆತ್ಮೀಯ ಎಲ್ಲ ಯೋಗ ಬಂಧುಗಳೇ, ಸಾಧಕರೇ, ಪ್ರತಿನಿತ್ಯ ಕೂಡ ಎಲ್ರು ಕೂಡ ಬೆಳಗಿನ ಜಾವ ಅಥವಾ ಸಾಯಂಕಾಲ ಜಾವ ಒಂದು 30 ನಿಮಿಷದಿಂದ 40 ನಿಮಿಷ ಪ್ರಾಣಾಯಾಮ ಹಾಗೂ ಆಸನವನ್ನು ಮಾಡುವಂತ ಒಂದು ಜೀವನ ಶೈಲಿಯನ್ನು ಇವತ್ತಿಂದಲೇ ರೂಪಿಸಿ ಚಿಕ್ಕ ಮಕ್ಕಳು ಕೂಡ ಇವತ್ತು, ಯಾಕೆಂದ್ರೆ ಮುಂದಕ್ಕೆ ಅವರ ಜೀವನದಲ್ಲಿ ಯಾವುದೇ ದುರ್ಘಟನೆ ನಡೆದಾಗೆ, ದುರ್ಬುದ್ಧಿ ಬರದಾಗೆ ಈ ಒಂದು ಯೋಗ ಮುಂದಕ್ಕೆ ಆಧ್ಯಾತ್ಮದ ಕಡೆಗೆ ಹೋಗ್ಲಿಕ್ಕೆ ಬಹಳ ಸಾಧ್ಯವಾಗ್ತದೆ. ಅದರಿಂದ ಎಲ್ಲರೂ ಕೂಡ ಮನೆ ಮಂದಿಯೊಂದಿಗೆ ಸೇರಿಕೊಂಡು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧಾಪದವರೆಗೆ ಈ ಯೋಗವನ್ನು ಮಾಡಿದಾಗ ಆರೋಗ್ಯವೂ ಲಭಿಸುತ್ತೆ, ಸಂತೋಷವೂ ಲಭಿಸುತ್ತೆ, ಎಲ್ಲ ಬೇಡದ ಕೆಟ್ಟ ಕೆಲಸಗಳ ದೂರ ಆಗುತ್ತೆ ಅಂತ ಹೇಳುತ್ತಾ ಸಮಾಜಕ್ಕೆ ಅಂತಾರಾಷ್ಟ್ರೀಯ ಈ ಒಂದು ಯೋಗ ದಿನಾಚರಣೆ ಎಲ್ರಿಗೂ ಕೂಡ ಸುಭಿಕ್ಷವಾಗ್ಲಿ, ಶಾಂತವಾಗ್ಲಿ, ಬಂದಂತ ವೈರಸ್ ಕೂಡ ದೂರ ಆಗ್ಲಿ ಹೇಳುತ್ತಾ ಎಲ್ಲ ಗೌರವ ಕೊಟ್ಟಂತ ಎಲ್ಲ ಈ ಒಂದು ಅವಕಾಶ ಕೊಟ್ಟಂತ ತಮಗೂ ಕೂಡ ನಮಸ್ಕಾರ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಯೋಗ ಗುರು ಜಗದೀಶ್ ಶೆಟ್ಟರಿಗೆ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ವಂದನೆಗಳನ್ನು ಹೇಳ್ತಾ, ಈ ನಿಮ್ಮ ಒಂದು ಸಂದೇಶವನ್ನು ನಮ್ಮ ಎಲ್ಲ ವೀಕ್ಷಕರು ಪಾಲನೆ ಮಾಡಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಡಾಕ್ಟರ್ ಜ್ಞಾನೇಶ್ವರ್ ನಾಯ್ಕ ಅವರೇ, ಜನರ ತಲೆಯಲ್ಲಿ ಯೋಗ ಅಂದರೆ ಒಂದು ವ್ಯಾಯಾಮದ ಒಂದು ಅಂಗ. ಈ ಯೋಗಕ್ಕೂ ವ್ಯಾಯಾಮಕ್ಕೂ ಏನು ವ್ಯತ್ಯಾಸ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯೋಗ ಆ್ಯಂಡ್ ಎಕ್ಸಸೈಸ್? ಈಗ ಎಕ್ಸಸೈಸ್ ಮಾಡಿದರೆ ಸಾಕಾಗೋದಿಲ್ಲ. ಈಗ ನೋಡಿ, ದೈಹಿಕವಾಗಿ ದಂಡನೆ ಆಗ್ಬೇಕು, ಡೈಲಿ ಬೆವರು ಬರಬೇಕಂತ ಹೇಳ್ತಾರೆ. ಅದಕ್ಕೆ ನಡಿಗೆ ಇರ್ಬೋದು, ಅಂದರೆ ಮಾರ್ನಿಂಗ್ ವಾಕಿಂಗ್ ಇರ್ಬೋದು, ಯಂಗ್ಸ್ಟರ್ಸ್ ಜಾಗಿಂಗ್ ಇರ್ಬೋದು, ಫಿಸಿಕಲ್ ಫಿಟ್ನೆಸ್ಗೆ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡ್ತಾರೆ, ಯೋಗವನ್ನು ಕೂಡ ಮಾಡ್ಬೋದು. ಮತ್ತು ಶಟ್ಲ್ ಆಡುವವರು ಆಡ್ತಾರೆ, ಆಟ ಪಾಠ ಮಾಡುವವರು ಆಟೋಟಗಳನ್ನು ಮಾಡುವವರು ಆಟಗಳನ್ನು ಕೂಡ ಆಡ್ತಾರೆ. ಇದೆಲ್ಲದರಲ್ಲಿ ನೀವು ಯೋಗ ಯಾಕೆ ನೀವು ಶ್ರೇಷ್ಠ ಅಂದರೆ ಯೋಗಕ್ಕೂ ಬೇರೆ ಎಕ್ಸಸೈಸ್ಗೂ ವ್ಯತ್ಯಾಸವೇನು, ಅದ್ರ ಬಗ್ಗೆ ಹೇಳ್ಬೋದಾ? ಎರಡರ ಮೂಲ ಉದ್ದೇಶ ಒಂದೇ, ಆರೋಗ್ಯ. ಆರೋಗ್ಯ ಬೇಕು ಅಂತಾಗಿದ್ರೆ ಮನುಷ್ಯನಿಗೆ ಈ ಎಲ್ಲ ತಾವು ಹೇಳಿರುವಂಥ ಎಲ್ಲ ವಿಧಾನಗಳುಂಟು. ಆತ ಜಿಮ್ ಮಾಡ್ಬೋದು, ಆತ ವ್ಯಾಯಾಮ ಮಾಡ್ಬೋದು, ಆತ ಆಸನಗಳನ್ನು ಮಾಡ್ಬೋದು, ಅಥವಾ ಆಹಾರ ಡಯಟ್ ಮಾಡ್ಬೋದು. ಆದರೆ ಇದರ ವ್ಯವಸ್ಥೆಯಲ್ಲಿ ಏನು ಡಿಫರೆನ್ಸ್ ಅಂತ ಹೇಳಿದರೆ, ಯೋಗ ಸಾಮಾನ್ಯವಾಗಿ ನಮ್ಮ ರಕ್ತಗತ ಆಗಿ ಬಂದಿರುವಂಥ ಒಂದು ವಿಚಾರ. ನಾವು ಯೋಗದಲ್ಲಿ ಇನ್ನು ಹಲವಾರು ವಿಚಾರಗಳನ್ನು ಹೇಳಲಿಕ್ಕಿದ್ದಾರೆ. ನಾವು ಆಸನವನ್ನು ಮುಖ್ಯವಾಗಿ ತೆಗೆದುಕೊಂಡಾಗ ನಾವು ಯಾವತ್ತೂ ಕೂಡ ಆಸನದ ಡೆಫಿನೇಷನ್ ಹೇಳುತ್ತೆ, ಸ್ಥಿರಂ ಸುಖಂ ಆಸನಂ. ನಮಗೆ ಶರೀರಕ್ಕೆ ಸ್ಥಿರವಾದ ಸುಖ ಕೊಡೋ ಒಂದು ಭಂಗಿಯನ್ನು ನಾವು ಆಸನ ಅಂತ ಹೇಳ್ತೇವೆ. ಈ ವ್ಯಾಯಾಮಗಳು ಹೇಗೆ ಅಂತ ಹೇಳಿದ್ರೆ, ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ವ್ಯಾಯಾಮ ಎಷ್ಟು ಮಾಡಬೇಕು ಅಂತ ಕೇಳ್ತಾರೆ. ಅರ್ಧ ಶಕ್ತಿಯ ನಿಶವ್ಯಸ್ತು ಬಲಿ ಬಿಹಿ ಸ್ನಿಗ್ಧ ಭೋಜಿಬಿ. ಒಬ್ಬ ವ್ಯಕ್ತಿ ಉತ್ತಮವಾದಂಥ ಆಹಾರ ಪದ್ಧತಿಯನ್ನು ಹೊಂದಿರುವಂಥವನು ತನ್ನ ಶರೀರಕ್ಕೆ ಅರ್ಧ ಶಕ್ತಿ ಖಾಲಿಯಾಗುವಷ್ಟು ವ್ಯಾಯಾಮನ ಮಾಡಲೇಬೇಕು ಅಂತಾರೆ. ಅದಕ್ಕೆ ಯಾವಾಗ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಅರ್ಧ ರಿಜುನಿವೇಷನ್ ಅಂತ ಹೇಳಿ ಖಾಲಿ ಮಾಡಿದಾಗ ಪುನಃ ಶಕ್ತಿ ತುಂಬಬೇಕು. ಹೌದು. ಆದರೆ ವ್ಯಾಯಾಮದಲ್ಲಿ ನಾವು ಹೆಚ್ಚಾಗಿ ಏನು ಮಾಡ್ತೇವೆ, ಸಿಕ್ಕಾಪಟ್ಟೆ ನೋಡಿ, ಒಂದು ಬ್ಯೂಟಿಫುಲ್ ಕ್ಲಾರಿಫಿಕೇಶನ್ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಅರ್ಧ ಶಕ್ತಿ ಖಾಲಿಯಾಗುವಷ್ಟು ಮಾತ್ರ ವ್ಯಾಯಾಮನ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಯಾರು ದೇಹದಾಡಿ ಮಾಡೋರು, ಅದೇ ಪ್ರದರ್ಶನ ಮಾಡೋರು ಅದನ್ನು ಮಾಡ್ಬೋದು. ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಆದರೆ ಅಮೃತವು ಕೂಡ ವಿಷವಾಗುವುದು ಅಲ್ವಾ, ಸರ್ವತ್ರಮತಿ ವರ್ಜಯತ್. ಸೊ ಆದ್ರಿಂದ ಯಾವಾಗ ಆ ವ್ಯಕ್ತಿಗೆ ಅರ್ಧ ಶಕ್ತಿ ಖಾಲಿ ಆಗುತ್ತೋ ಆವಾಗ ಅದನ್ನು ವ್ಯಾಯಾಮನ ಆತ ನಿಲ್ಲಿಸಬಹುದು. ಮತ್ತೆ ಬೇಕಾದ್ರೆ ಮಾಡ್ಬೋದು, ಸಾಮರ್ಥ್ಯ ಇದ್ರೆ ಮಾಡ್ಬೋದು.
ಅರ್ಧದಷ್ಟು ಶಕ್ತಿ ವ್ಯಾಯಾಮವನ್ನು ಮಾಡಲೇಬೇಕು. ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಆ ವ್ಯಕ್ತಿಗೆ ವ್ಯಾಯಾಮವನ್ನು ಶುರು ಮಾಡಿದಾಗ ಬೆವರು ಬರ್ಲಿಕ್ಕೆ ಶುರು ಆಯಿತೋ, ಹಣೆಯಲ್ಲಿ ಬೆವರು ಬರ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಅವನಿಗೆ ಅಷ್ಟು ವ್ಯಾಯಾಮದ ಅವನು ಅಷ್ಟು ಬೇಕೋ ಅಷ್ಟು ತಿಜೋರಿನ ಇದು ಎನರ್ಜಿಯ ತಿಜೋರಿನ ತುಂಬಿಕೊಂಡಾಗೆ. ಅದು ಬಹಳ ದೊಡ್ಡ ಒಂದು ಫ್ಯಾನ್ ಹಾಕದಿದ್ರೆ ಕಪಾಲಭಾತಿ ಮಾಡುವಾಗ ಒಂದು 2 ಸರಿ ಮಾಡೋದ್ರೊಳಗೆ 5 ನಿಮಿಷದಲ್ಲೇ ಬೆವರು ಬರ್ತದೆ. ಅದಕ್ಕೆ ಕುಳಿತು ಆವಾಗ ಅದರ ಅರ್ಥ ಏನು ಅಂತಂದ್ರೆ, ನಾವು AC-ಯಲ್ಲಿ ಅಥವಾ ಇದರಲ್ಲಿ ಕುತ್ಕೊಂಡು ಅದನ್ನು ಮಾಡಿದಾಗ ನಮ್ಮ ಎನರ್ಜಿ ಸ್ಟೋರ್ ಮೊದಲೇ ಇರ್ತದೆ ಗೊತ್ತಲ್ಲ. ಸೊ ಅದರಿಂದ ಅದಕ್ಕೆ ಜಾಸ್ತಿ ಹೊತ್ತು ನಾವು ಮಾಡಬೇಕಾಗತ್ತೆ. ಬೆವರು ಬರೋದು ಅದು ಮಾನದಂಡ, ಬೆವರು ಬರುವಂತದ್ದೇ. ಈಗ ಚಳಿಗಾಲದಲ್ಲಿ, ಈಗ ಹರಿದ್ವಾರದಲ್ಲಿ ಅಥವಾ ಬೇರೆ ಭಾಗದಲ್ಲಿ ಅಲ್ಲಿ ತುಂಬಾ ಜಾಸ್ತಿ ವ್ಯಾಯಾಮ ಮಾಡ್ಲಿಕ್ಕೆ ಅಂತೂ ಇದರ ಮಾನದಂಡ ಏನಂದ್ರೆ, ನೀವು ದಂಡ ಪ್ರಯೋಗ ಮಾಡಿದ್ರೆ ಮಾತ್ರ ಅದು ನಿಮ್ಮ ಮಾನದಂಡ ಸರಿ ಆಗುತ್ತೆ. ಹೌದು. ಇನ್ನೊಬ್ರು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ನಮಸ್ಕಾರ. ಇದು ರಾಜೇಶ್ ರಾವ್ ಅಂತ ಮಾತಾಡೋದು ಮಂಗಳೂರಿಂದ. ರಾಜೇಶ್ ರಾವ್ ನಮ್ಮ ವನದುರ್ಗ ದೇವಸ್ಥಾನದ ಧರ್ಮದರ್ಶಿಗಳು ಅಲ್ವಾ? ನಮ್ಮ ಬಿಸ್ನೆಸ್ ಟಾನಿಕ್ ಅಲ್ಲಿ ಇವರು ಕೂಡ ಬ್ಯಾಂಕಿಂಗ್ ತಜ್ಞರಾಗಿ ಅನೇಕ ಸಂಚಿಕೆಗಳನ್ನು ಕೂಡ ಭಾಗವಹಿಸಿದ್ದಾರೆ. ನಮ್ಮ ನರೇಂದ್ರ ಮೋದಿ ಅವರಿಗೆ ಕೂಡ ಅನೇಕ ಪತ್ರಗಳನ್ನು ಬರೆದು ನಮ್ಮ ದೇಶದ ಬಗ್ಗೆ, ನಮ್ಮ ಇಕಾನಮಿ ಬಗ್ಗೆ ಎಲ್ಲ ಬರೆದ ಕೂಡ ಕೀರ್ತಿ ಇವರಿಗೆ ಸಲ್ತದೆ. ನಿಮ್ಮ ಪ್ರಶ್ನೆ ಕೇಳ್ಬೋದಾ ಅಥವಾ ಸಜೆಷನ್? 3 ಪ್ರಶ್ನೆ. ಮೊದಲೇನು ಅಂತ ಹೇಳಿದ್ರೆ, ಮನುಷ್ಯ ಭ್ರೂಣಾವಸ್ಥೆಯಿಂದ ಸಾಯುವವರೆಗೆ ಇದು ಪ್ರತಿಯೊಂದು ಕ್ಷಣ ಸಮಯದಲ್ಲಿ ಕೂಡ ಇಂಜೆಕ್ಷನ್ ತಗೊಳ್ತಾನೆ, ಮದ್ದು ತಗೊಂಡು ಇಟ್ ಹಸ್ ಬಿಕಮ್ ದಿ ಬಾಡಿ ಹಸ್ ಬಿಕಮ್ ಎ ಡ್ರಗ್ಸ್ ಗೋಡೌನ್. ಸೊ ಈ ಡ್ರಗ್ ಗೋಡೌನ್ ಕ್ಲೀನ್ ಮಾಡೋದು ಹೇಗೆ, ಮುಂಚಿನ ಇದು ಸ್ಟಾಕ್ ಅನ್ನ, ಮತ್ತೆ ಹೊಸ ಸ್ಟಾಕ್ ಹೊಸದಾಗಿ ಬೆಳೆದ ಹಾಗೆ ನೋಡ್ಕೊಳ್ಳೋದು ಹೇಗೆ ಯೋಗದ ಮುಖಾಂತರ ಅಂತ ಹೇಳಿ ಒಂದು ಪ್ರಶ್ನೆ. 2ನೇ ಪ್ರಶ್ನೆ, ಯೋಗ ದಿನಾಚರಣೆ ಇಷ್ಟೊಂದು ವಿಶ್ವಾದ್ಯಂತ ಆಚರಣೆ ಮಾಡುವಾಗ ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ, ಕಾಲೇಜಲ್ಲಿ ಯೋಗವನ್ನು ಯಾಕೆ ಕಲಿಸ್ತಾ ಇಲ್ಲ ಸರ್ಕಾರ? ಅದಕ್ಕೆ ನಿಮ್ಮ ಸಲಹೆ ಏನು ಅಂತ ಹೇಳಿ 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಈಗೆಲ್ಲ ಬಿಸಿನೆಸ್ ಲಾಸ್ ಆಗಿದೆ. ಈ ಆರ್ಥಿಕತೆ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ವ್ಯಕ್ತಿಗೆ ಯೋಗದಿಂದ ಏನಾದ್ರು ಸಾಧನೆ ಉಪಕಾರ ಆಗ್ತದೆಯೋ ಅಂತ. ಬಹಳ ಉತ್ತಮ ಪ್ರಶ್ನೆ. ಆರ್ಥಿಕತೆಗೂ ಯೋಗಕ್ಕೂ ನೀವು ಕೂಡ ಕೇಳ್ತಾ ಇದ್ದೀರಿ. ಬಹಳ ಉತ್ತಮ ಪ್ರಶ್ನೆ. ಇದು ಬಹುಮಾನಿತ ಪ್ರಶ್ನೆ. ನಿಮ್ಗೆ ನಮ್ಮ 150ನೇ ಸಂಚಿಕೆಯಲ್ಲಿ ಬಹುಮಾನ ಕೂಡ ಉತ್ತಮ ಪ್ರಶ್ನೆ. ಮತ್ತೆ ನಿಮಗೆ ಬಹಳ ಶುಭಾಶಯಗಳು. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಇಡೀ ಜಿಲ್ಲೆಗೆ ಪರಿಚಯ ಮಾಡ್ತಾ ಇದ್ರಿ, ಜ್ಞಾನ ಸಂಪಾದನೆ ಜಾಸ್ತಿ ಮಾಡ್ತಾ ಇದ್ರಿ, ಜ್ಞಾನದ ಸಂಪತ್ತನ್ನು. ಅಂದ್ರೆ ನಮ್ಮ ಒಂದು ಜಿಲ್ಲೆಯಲ್ಲಿ ಕೂಡ, ನಮ್ಮ ರಾಜ್ಯದಲ್ಲಿ ಮುತ್ತು ರತ್ನ ಹವಳಗಳು ಇದ್ದದ್ದು. ಈಗ ಅಂದ್ರೆ ನೋಡಿ, ಸಮುದ್ರದಲ್ಲಿ ಏನಾಗ್ತದೆ ಅಂದ್ರೆ, ಸಮುದ್ರ ಅಂದ್ರೆ ನಮಗೆ ನೋಡುವಾಗ ಕೇವಲ ನೀರಾಗಿ ತೋರ್ತದೆ. ಈಗ ದೇವತೆಗಳು ಮತ್ತೆ ರಾಕ್ಷಸರು ಕೂಡ ಸಮುದ್ರ ಮಥನ ಮಾಡುವಾಗ ಏನೆಲ್ಲ ಬಂತು, ಉತ್ಪತ್ತಿ ಬಂತು, ಅಮೃತ ಕೂಡ ದೊರಕಿದೆ ಅಂತೇಳಿ. ಅದೇ ರೀತಿ ನಾವು ಈ ಒಂದು ಇಲ್ಲಿಯ ರಿಸೋರ್ಸ್ ಪರ್ಸನ್ನಿಂದ ನಾವು ಮಥನ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ವೀಕ್ಷಕರಿಗೆಲ್ಲ ಪ್ರಯೋಜನ ಆಗ್ತದೆ. ನಿಮ್ಮಂಥ ವೀಕ್ಷಕರು ಕೂಡ ಉತ್ತಮವಾಗಿ ಕಾರ್ಯಕ್ರಮ ನೋಡಿ ಕೂಡ ಒಂದು ಪ್ರಶ್ನೆ ಕೇಳ್ತೇವೆ, ಅದು ಕೂಡ ನಮ್ಮ ಸಂತೋಷ. ಈಗ ನಮ್ಮ ಕೃಷ್ಣ ಶರ್ಮಾ ಅವರೇ, ಮನುಷ್ಯ ಭ್ರೂಣಾವಸ್ಥೆಯಿಂದ ಸಾಯುವವರೆಗೆ ಮದ್ದು ತಗೊಳ್ತಾ ಇರ್ತಾರೆ, ಮೆಡಿಸಿನ್. ದರ್ ಈಸ್ ಎ ಸೇಯಿಂಗ್, ಇಫ್ ಯು ಡೋಂಟ್ ಈಟ್ ಯುವರ್ ಏನು ಹೇಳ್ತಾರೆ, ಇಫ್ ಯು ಡೋಂಟ್ ಟೇಕ್ ಯುವರ್ ಮೆಡಿಸಿನ್ ಲೈಕ್ ಎ ಫುಡ್, ಯು ಮೇ ಹ್ಯಾವ್ ಟು ಟೇಕ್ ಯುವರ್ ಫುಡ್ ಲೈಕ್ ಮೆಡಿಸಿನ್ ಅಂತ. ಇದ್ರ ಬಗ್ಗೆ ಒಂದು ಹೇಳ್ಬೋದು? ಅವರು ಅದನ್ನು ತಡೀಲಿಕ್ಕೆ, ಮುಂದೆ ಬರುವಂತಹ ಸಮಸ್ಯೆಗೆ ಏನು ಪರಿಹಾರ ಅಂತ. ಇದ್ದದ್ದು ಸಮಸ್ಯೆ ಮತ್ತೆ ಮುಂದೆ ಬರೆಯುವಂಥದ್ದು. ಹೌದು. ಇದಕ್ಕೆ ನಮ್ಮ ಪರಂಪರೆಯಲ್ಲಿರುವಂತಹದ್ದು ಮತ್ತು ಯೋಗದ ಪ್ರಕಾರ ಹೇಳುವುದಾದ್ರೆ ನೇರವಾಗಿ ಉತ್ತರ ಶ್ರೇಷ್ಠವಾದಂತಹದ್ದು ಅಂದರೆ ಧ್ಯಾನ. ಧ್ಯಾನದಲ್ಲಿಯೂ ಕೂಡ ಪ್ರಣವ ಧ್ಯಾನವೇ. ಹಾಗಾದರೆ ಧ್ಯಾನ ಎಲ್ರಿಗೂ ಮಾಡಲಿಕ್ಕೆ ಬರುವುದಿಲ್ಲ. ಧ್ಯಾನ ಮಾಡಲಿಕ್ಕೆ ಜ್ಞಾನ ಸಿಗಬೇಕು. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಯೋಗದ ಪ್ರಕಾರ, ಕ್ರಮ ಪ್ರಕಾರವಾಗಿ ಮಾಡಿದರೆ ಒಂದಷ್ಟು ಹೆರಿಡಿಟ್ರಿಯಾಗಿ ಬರುವಂಥ ಡಿಸೀಸ್ಗಳನ್ನು ಅಥವಾ ಏನು ಬಂದಂಥದ್ದು, ಈಗ ನೀವು ಹೇಳಿದಂತೆ ಇಂಜೆಕ್ಷನ್ ಇತ್ಯಾದಿಗಳ ಮೂಲಕ ಬಂದಂಥ ದೋಷಗಳನ್ನು ಪರಿಹಾರ ಮಾಡ್ಬೋದು. ಯಾಕೆ ಅಂತ ಕೇಳ್ಬೋದು. ಇದಕ್ಕೆ ಉದಾಹರಣೆ ಏನು ಅಂದರೆ, ಅಲ್ಲಿ ಶೌಚ ಇತ್ಯಾದಿಗಳು ಬರುವಾಗ ಪತಂಜಲಿ ಹೇಳ್ತಾನೆ, ಚಾಂದ್ರಾಯಣಾದಿ ಸಾಂತಪನಾದೀನಿ ವ್ರತಾನಿ ಅಂತೇಳಿ. ಚಾಂದ್ರಾಯಣ, ಸಾಂತಪನ ಇತ್ಯಾದಿ ವ್ರತಗಳನ್ನು ಮಾಡಬೇಕು ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದಂಥದ್ದು ಚಾಂದ್ರಾಯಣ ವ್ರತವನ್ನು ಮಾಡಿ. ಚಾಂದ್ರಾಯಣ ವ್ರತದಲ್ಲಿ ಆಹಾರ ಪದ್ಧತಿ ಮುಖ್ಯ. ಅದರೊಂದಿಗೆ ಯೋಗದ ಅಭ್ಯಾಸಗಳನ್ನು ಮಾಡಿದಾಗ ಅದು 12 ಬಾರಿ ಕಂಟಿನ್ಯೂಸ್ ಮಾಡಿದರೆ ಯಾವುದೇ ರೀತಿಯ ದೋಷಗಳನ್ನು ಪರಿಹಾರ ಮಾಡಬಹುದು ಎನ್ನುವಂಥದ್ದು ಅದು ಚಾಂದ್ರಾಯಣ ವ್ರತ ಸಂಕಲ್ಪದಲ್ಲಿ ಅದರಲ್ಲಿ ಇರುವಂತಹದ್ದು ವ್ರತ ವಿಧಾನದ ಗ್ರಂಥಗಳಲ್ಲಿ ಇದೆ. ಇದರ ಬಗ್ಗೆ ನಾವು ಒಂದೀಗ ಕಂಟಿನ್ಯೂ ಮಾಡುವ. ಅದರ ಮುಂಚೆ ಒಂದು ರಾಮರಾಯರದ್ದು ಕರೆ ಉಂಟು. ರಾಮರಾಯರೇ ನಮಸ್ಕಾರ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
ನಿಮ್ಮೆಲ್ಲರಿಗೂ ಯೋಗ ಗುರುಗಳಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ, ವಾಟ್ ಇಸ್ ದ ಕನೆಕ್ಷನ್ ಬಿಟ್ವೀನ್ ಆಯುರ್ವೇದ ಅಂಡ್ ಯೋಗ? ನೆಕ್ಸ್ಟ್, ಈ ಯೋಗ ಮಾಡುವಾಗೆಲ್ಲ ನಾವು ಓಂ ಅಂತ ಹೇಳ್ತೇವೆ, ಓಂ ನಮೋ ನಾರಾಯಣ ಅಂತೆಲ್ಲ ಹೇಳ್ತೇವೆ. ಇದರಿಂದ ಒಂದು ಕಲ್ಪನೆ ಇದೆ ಯೋಗ ಹಿಂದೂಸ್ಗಳಿಗೆ ಮಾತ್ರ ಅಂತ. ಅದು ಸರಿಯಾ ಅಂತ? ಯಾಕೆಂದ್ರೆ BL ರೇಗು ಅಂತ ಯೋಗ ಗುರುವರು ಪುಸ್ತಕ ಬರೆದಿದ್ದಾರೆ, ಅವರು ಕ್ರಿಶ್ಚಿಯನ್. ಅದು ನಾನು ಓದಿದ್ದೇನೆ. ಅವ್ರು ಹೇಳಿದ್ರು ಅವರು ತುಂಬಾ ಹೈಲಿ ಡಯಾಬಿಟಿಕ್ ಆಗಿದ್ರು, ಯೋಗದಿಂದ ಕಂಪ್ಲೀಟ್ ಕ್ಯೂರ್ ಆಗಿದೆ ಅಂತ ಹೇಳಿ ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್, ನಾನು ಗುರು ಶಂಕರ ಭಟ್ ಮತ್ತು ಆರ್ಟ್ ಆಫ್ ಲಿವಿಂಗ್ ಇದರಿಂದ 2004ನೇ ಇಸ್ವಿಯಿಂದ ಯೋಗ, ಪ್ರಾಣಾಯಾಮ, ಕ್ಲಾಪಿಂಗ್ ಥೆರಪಿ ಮಾಡ್ತಾ ಇದ್ದೇನೆ. ಪ್ರಥಮ 1 ವರ್ಷದಲ್ಲಿ ನನಗೆ 5 ಕಿಲೋ ವೆಯ್ಟ್ ಕಮ್ಮಿ ಆಗಿದೆ. ಇದ್ರಲ್ಲಿ ಒಂದು ನನಗೆ ಡೌಟ್ ಅಂದ್ರೆ, ಈ ಮೆಡಿಟೇಷನ್ ಮಾಡುವಾಗ ಅವ್ರು ಹೇಳ್ತಿದ್ರು ಮಂಕಿಯನ್ನು ನೆನಪಿಸಿಕೊಳ್ಳಬಾರದು ಅಂತ. ಅದ ನಾವು ಯೋಗ ಮೆಡಿಟೇಷನ್ ಮಾಡುವಾಗ ಮಂಗವೇ ಬರ್ತದೆ, ಅದಕ್ಕೇನು ಅಂತ ಪರಿಹಾರ ಅಂತ. ನೆಕ್ಸ್ಟ್, ನಾನೊಬ್ಬ ಹಿರಿಯ ನಾಗರಿಕ. ನಾವು ರಸ್ತೆಯಲ್ಲಿ ವಾಕಿಂಗ್ ಮಾಡಿದ್ರೆ ಮಳೆಗಾಲಕ್ಕೆ ವಾಕಿಂಗ್ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ, ಬೀದಿ ನಾಯಿಗಳ ಕಾಟ ಇರ್ತದೆ. ಮತ್ತು ಮಂಗಳೂರಿನ ಹೆಸರೇ ಹಾಂಡಾ ಸಿಟಿ ಅಂತ, ಮಧ್ಯದಲ್ಲಿ ಹೊಂಡಗಳೆಲ್ಲ ಇರ್ತದೆ. ಆದ್ರಿಂದ ನಾನು 2004ರಿಂದ ಮನೆಯಲ್ಲಿಯೇ ಯೋಗ ಇದೆಲ್ಲ ಮಾಡ್ತಾ ಇದ್ದೇನೆ. ನನಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ನಾನೊಬ್ಬ ಹಿರಿಯ ನಾಗರಿಕ. ನಾನು ಹೇಳಿದೆ ವಜ್ರಾಸನ ಮತ್ತು ಶಿರಸಾಸನ ಮುಂಚೆ ಮಾಡ್ತಿದ್ದೆ, ಅದು ಈಗ ನಾನು ಮಾಡುದಿಲ್ಲ. ಹಿರಿಯ ನಾಗರಿಕರಿಗೆ ಯಾವ್ದೆಲ್ಲ ಯೋಗ ಮಾಡಬಹುದು, ಯಾವ್ದೆಲ್ಲ ಯೋಗ ಮಾಡ್ಲಿಕ್ಕಿಲ್ಲ ಅಂತ. ಮತ್ತೆ ನನ್ನ ನೆಕ್ಸ್ಟ್ ಪ್ರಶ್ನೆ, ಹಿರಿಯ ನಾಗರಿಕ ಸುಖ ನಿದ್ರೆ ಮತ್ತು ಜೀರ್ಣ ಶಕ್ತಿ ಒಳ್ಳೇದಿದ್ದು ಒಳ್ಳೇದು, ಇದಕ್ಕೋಸ್ಕರ ಯಾವ್ದೆಲ್ಲ ಯೋಗದಲ್ಲಿ ಯಾವ್ದೆಲ್ಲ ಪರಿಹಾರ ಉಂಟಂತ. ಮತ್ತೆ ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್ ಶುರುವಾಗಿದೆ, ಅದರಿಂದ ಕೆಲವರಿಗೆಲ್ಲ ಬ್ಯಾಕ್ ಪೈನ್ ಮತ್ತು ಐಸೈಟ್ ಪ್ರಾಬ್ಲಮ್ ಬರ್ತದೆ. ಇದರ ಪರಿಹಾರ ಏನು? ಮತ್ತು ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷದಿಂದ ಒಂದು ಫಸ್ಟ್ ಏಡ್ ಬಾಕ್ಸ್ ನಾನೇ ಇಟ್ಕೊಂಡಿದ್ದೇನೆ. ಅದರಲ್ಲಿ ಡೆಟ್ಟಾಲ್, ಬ್ಯಾಂಡೈಡ್, ವೋಲಿನಿ, ಅಯೋಡೆಕ್ಸ್, ಬರ್ನಾಲ್, ವಿಕ್ಸ್ ಇದೆಲ್ಲ ಇಟ್ಕೊಳ್ತೇವೆ. ಹಾಗೆ ಅಕಾರ್ಡಿಂಗ್ ಟು ಆಯುರ್ವೇದ ಯಾವ್ದೆಲ್ಲ ಐಟಮ್ಸ್ ಅನ್ನ ನಾವು ಫಸ್ಟ್ ಏಡ್ ಬಾಕ್ಸ್ ನಲ್ಲಿ ಇಟ್ಕೊಳ್ಬಹುದು? ಯಾಕಂದ್ರೆ ಅದಕ್ಕೆ ಹೆಚ್ಚಿನದಕ್ಕೆ ಎಕ್ಸ್ಪೈರಿ ಡೇಟ್ ಇರುವುದಿಲ್ಲ. ಮತ್ತೆ ಕೆಲವರು ಯೋಗವನ್ನ ಮೊಬೈಲ್ ಆನ್ ಇಟ್ಕೊಂಡು ಟಿವಿ ಮುಂದೆ ಮಾಡ್ತಾರೆ, ಇದು ಸರಿಯಾ ಅಂತ. ಮತ್ತೆ ಆಹಾರ ವಿಹಾರದ ಬಗ್ಗೆ ಹೇಳಿದ್ರು ಒಳ್ಳೆದಿತ್ತು. ಯಾಕಂದ್ರೆ ಇತ್ತೀಚೆಗೆ June 6 ಉದಯವಾಣಿಯಲ್ಲಿ ಉಡುಪಿ ಡಾಕ್ಟರ್ ಶ್ರೀಪತಿ ಅವರು ಹೇಳಿದ್ದಾರೆ, ಚವನಪ್ರಾಶ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಒಟ್ಟಿಗೆ ತಗೊಳ್ಬೇಕಂತ. ನಮಗೆ ಇಷ್ಟವರೆಗಿದ್ದ ಕಲ್ಪನೆ ಚವನಪ್ರಾಶ ರಾತ್ರಿ ತಿಂದು ಹಾಲು ಕುಡಿಬೇಕಂತ ಹೇಳಿ. ನೆಕ್ಸ್ಟ್ ಪ್ರಶ್ನೆ, ಯೋಗ ನಿರೋಧ ಶಕ್ತಿ ಇರುವುದು ಇತ್ತೀಚೆಗೆ ಎಲ್ಲ ಪೇಪರ್ಲಿ ಓದ್ತಾ ಇದ್ದೇನೆ, ನೆಲ್ಲಿಕಾಯಿ ಮತ್ತು ನುಗ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಬೇರೆ ಯಾವ್ದೆಲ್ಲ ಒಳ್ಳೇದು ಮತ್ತು ಯಾವ್ದೆಲ್ಲ ಹಣ್ಣುಗಳು ಒಳ್ಳೇದು ಅಂತ. ಮತ್ತೆ ಡಾಕ್ಟರ್ ಅನಸೂಯ ಭಾರದ್ವಾಜ್ ಅವರ ಪುಸ್ತಕದಲ್ಲಿ ಟೊಮೆಟೊ ಒಳ್ಳೇದಲ್ಲ ಅಂತ ಬರ್ದಿದ್ದಾರೆ, ಅದು ಸರಿಯಾ? ಯಾಕಂದ್ರೆ ಸಾಧಾರಣ ಎಲ್ಲರೂ ನಾವು ಟೊಮೆಟೊ ತಗೊಳ್ತಾ ಇದ್ದೇವೆ. ನೆಕ್ಸ್ಟ್, ಜ್ಞಾನೇಶ್ವರ ನಾಯಕ್ ಅವರು ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಬಂದಾಗ ಆಯಿಲ್ ಪುಲ್ಲಿಂಗ್ ಬಗ್ಗೆ, ಉಪ್ಪು ನೀರು ಗಾರ್ಗಲಿಂಗ್ ಬಗ್ಗೆ, ಅದ್ರ ಬಗ್ಗೆ ಹೇಳಿದ್ರೆ ಒಳ್ಳೇದಿತ್ತು. ಅವ್ರು ಹೇಳಿದಾರೆ ಆವಾಗ. ಮತ್ತೆ ಇದು ಯೋಗದಿಂದ ದಪ್ಪ ಇರುವವರು ತೆಳ್ಳಗಾಗ್ತಾರೆ, ತೆಳ್ಳಗಿರುವವರು ದಪ್ಪ ಆಗ್ಲಿಕ್ಕೆ ಸಾಧ್ಯ ಉಂಟಾ ಅಂತ. ಮತ್ತೆ ಸ್ಕೂಲ್ ಕಾಲೇಜ್ ನಲ್ಲಿ ಎಲ್ಲ ಯೋಗ ಕಂಪಲ್ಸರಿ ಮಾಡಿದ್ರೆ ಒಳ್ಳೇದಲ್ವಾ ಅಂತ. ಮತ್ತೆ ಅಂತೇಳಿ ಹಾಸ್ಯ ತಂಗದವರೆಲ್ಲ ಪಾರ್ಕ್ ನಲ್ಲಿ ಮಾಡ್ತಾರಲ್ವಾ, ಅದರಿಂದ ಆಕ್ಸಿಜನ್ ನಾವು ಒಳಗೆ ತಗೊಳ್ತೇವೆ, ಮಾನಸಿಕವಾಗಿಯೂ ಸಮಾಧಾನ ಸಿಗ್ತದೆ. ಇದರಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಯೋಗ ಮುದ್ರೆ ಹಾಗೆ ಹಾಸ್ಯವು ಯೋಗದ ಒಂದು ಅಂಗವ ಅಂತ. ಮತ್ತೆ ಈ ಯೋಗ ಇತ್ತೀಚೆಗೆ ವ್ಯಾಪಾರೀಕರಣ ಆಗ್ತಾ ಇದೆ, ನಮಗೆ ಯಾರು ರಿಯಲ್ ಯೋಗ ಟೀಚರ್ಸ್ ಅಂತ ಅದು ಗೊತ್ತಾಗುದಿಲ್ಲಲ್ವ, ಅದು ಹೇಗೆ ಅಂತ ಹೇಳಿ. ನಮಸ್ಕಾರ ಸರ್. ಓಕೆ, ರಾಮರಾಯರು ನಮ್ಮ ಮ್ಯಾಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲಿನ ಅಧ್ಯಕ್ಷರು. ಅವರಿಗೆ ನಾವು ಪ್ರೊಡಕ್ಟಿವ್ ರಾಮರಾಯರ್ ಅಂತ ಹೆಸರು ಬಿರುದು ಕೊಟ್ಟಿದ್ದೇವೆ. ಈಗ ಅವರಿಗೆ ಇನ್ನೊಂದು ಬಿರುದು ಕೂಡ ಕೊಟ್ಟಿದ್ದೇವೆ, ಕ್ವಶನ್ ಬ್ಯಾಂಕ್ ರಾಮರಾಯರು ಅಂತೇಳಿ. ಅಂದರೆ ಒಂದು ಸಿಲೆಬಸ್ ಎಷ್ಟುಂಟು, ಆ ಸಿಲೆಬಸ್ಸಿಗೆ ಬೇಕಾದ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈಗ ನೀವು ನೋಡಿರ್ಬೋದು, ವಿದ್ಯಾರ್ಥಿಗಳು ಸ್ಟಡಿ ಮಾಡುವಾಗ ಲಾಸ್ಟ್ ಟೈಮ್ ಇದು ಸಜೆಸ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ. ಸಾಧಾರಣ ಇಷ್ಟನ್ನು ನಾವು ಆನ್ಸರ್ ಮಾಡಿದರೆ ಯೋಗದ ಬಗ್ಗೆ ಫುಲ್ ಒಂದು ಮಾಹಿತಿ ಸಿಕ್ಕಿದಾಗೆ ನಾವು ಕ್ರಮೇಣ 1 by 1 ಅದನ್ನು ನಾವು ಓವರ್ ಎ ಪೀರಿಯಡ್ ಆಫ್ ಅವರ್ ಪ್ರೋಗ್ರಾಮ್. ಈ ಸಾರಿ ವೀಕ್ಷಕರೇ ಗಮನಿಸಿರಿ, ಇವತ್ತು 1.5 ಗಂಟೆ 10ರಿಂದ 11ವರೆ ಇದ್ದದ್ದು ಬಹುಜನರ ಅಪೇಕ್ಷೆ ಮೇಲೆಗೆ 10ರಿಂದ 12 ಗಂಟೆವರೆಗೆ ಮಾಡಿದ್ದೇವೆ. ಯೂಟ್ಯೂಬ್ ಲಿಂಕ್ ಕೂಡ ನಾವು ಯೂಟ್ಯೂಬಲ್ಲಿ ಕೂಡ ಲೈವ್ ನೋಡ್ಬೋದು, ನಮ್ಮ ಕುಡ್ಲದ್ದು ಅದು ಕೂಡ ನಾವು ಲಿಂಕನ್ನು ಕೂಡ ಕಳಿಸಿದ್ದೇವೆ. ಫೇಸ್ಬುಕ್ಕಲ್ಲಿ ಕೂಡ ಲೈವ್ ನೋಡ್ಬೋದು, ಟಿ ವಿಯಲ್ಲಿ ಕೂಡ ನೋಡ್ಬೋದು. ನಿಮ್ಮ ಯಾವುದೇ ಸಂದೇಹಗಳಿದ್ದರೆ 08244116060 ಅಥವಾ 08244119090ಗೆ ಕರೆ ಮಾಡಿ ನಿಮ್ಮ ಸಂದೇಹವನ್ನು ಪರಿಹರಿಸಿಕೊಳ್ಳಬಹುದು. ಈಗ ರಾಮರಾಯರು ಹೇಳಿದರು ಕನೆಕ್ಷನ್ ಬಿಟ್ವೀನ್ ಆಯುರ್ವೇದ ಮತ್ತು ಯೋಗ. ಅಜಿತೇಶ್ ಅವರೇ,
ಆಯುರ್ವೇದ ಮತ್ತು ಯೋಗದ ಕನೆಕ್ಷನ್ ಏನು, ಅದ್ರ ಬಗ್ಗೆ ಒಂದು ಹೇಳ್ಬೋದಾ? ಇಲ್ಲಿ ಆಯುರ್ವೇದ ಮತ್ತೆ ಯೋಗ ಎರಡೂ ಕೂಡ ಭಾರತೀಯ ಶಾಸ್ತ್ರಗಳೇ, ಅದರಲ್ಲಿ ಸಂಶಯವೇ ಇಲ್ಲ. ಈಗ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಆಯುರ್ವೇದದಲ್ಲಿ ಮುಖ್ಯವಾಗಿ ಆಹಾರ, ಆಯುರ್ವೇದ ಅಂದ್ರೆ ಏನು? ವೇದಗಳಿಂದ ಪಡೆದುಕೊಂಡು ನಮ್ಮ ಆಯುವನ್ನು ಯಾವ ರೀತಿ ವೃದ್ಧಿಸಬಹುದು ಅಂತ ಹೇಳಿ, ಅದು ಆಯುರ್ವೇದ ಅಲ್ವಾ? ಆಯುರ್ವೇದದಲ್ಲಿ ಅವರ ಆಯುರ್ವೇದದಲ್ಲಿ ಇರುವಂತಹ ಶ್ಲೋಕವೇ ಹೇಳ್ತದೆ ಏನಂತ ಹೇಳಿದ್ರೆ, ವಿಕಾರಸ್ಯ ಆತುರಸ್ಯ ವಿಕಾರ ಶಮನಂ ಮತ್ತೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿ. ಅಂದ್ರೆ ಯಾರಿಗೆ ರೋಗ ಇದೆ, ರೋಗದಿಂದ ಬಳಲ್ತಾ ಇದ್ದಾರೋ ಅವರ ರೋಗವನ್ನ ಶಮನ ಮಾಡುವುದು, ಅದು ಅಲ್ಲದೆ ಯಾರು ಸ್ವಸ್ಥವಾಗಿದ್ದಾರೆ ಅಂದ್ರೆ ಆರೋಗ್ಯವಂತರಾಗಿ ಯಾರು ಇದ್ದಾರೋ ಅವರ ಆರೋಗ್ಯವನ್ನ ಕಾಪಾಡುವಂಥದ್ದು. ಇದು ಎರಡು ಕೂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಕ್ಯೂರೇಷನ್ ಈಸ್ ಬೆಟರ್ ದ್ಯಾನ್ ಸಫರಿಂಗ್. ಎಸ್, ಅಬ್ಸಲ್ಯೂಟ್ಲಿ, ಸಂಶಯವೇ ಇಲ್ಲ. ಹಾಗೆ ಅದು ಎರಡೂ ಕೂಡ ಇದೆ. ಯೋಗದಲ್ಲೂ ಕೂಡ ಅದನ್ನೇ ಹೇಳುವಂತದ್ದು, ಹೇಯಂ ದುಃಖಂ ಅನಾಗತಂ ಅಂತೇಳಿ. ಯಾವ ದುಃಖವನ್ನ ನಾವು ಇಷ್ಟರವರೆಗೆ ಅನುಭವಿಸಲಿಲ್ಲವೋ ಆ ದುಃಖವನ್ನ ಅಲ್ಲೇ ನಾವು ಅದನ್ನ ತಡೆ ಹಿಡಿಬೇಕು ಅಂತ ಹೇಳಿ. ಹಾಗಾಗಿ ಯೋಗ ಮತ್ತೆ ಆಯುರ್ವೇದ ಇದೆರಡರನ್ನ ಸಮ್ಮಿಳಿತವಾಗಿ ನಾವು ಅಭ್ಯಾಸ ಮಾಡಿದ್ರೆ ಆಗ ನಮಗೆ ಉತ್ತಮ ಆರೋಗ್ಯ ಸಿಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ವಿಶ್ವ ಅಪ್ಪಂದಿರ ದಿನಾಚರಣೆ ಕೂಡ ಮಕ್ಕಳ ಹತ್ರ, ಮಗುವಿನ ಹತ್ರ ಕೇಳಿದರೆ ನಿನಗೆ ತಾಯಿ ಇಷ್ಟವೋ ತಂದೆ ಇಷ್ಟವೋ ಕೇಳಿದರೆ, ಈಗ ಫಾದರ್ಸ್ ಡೇದು ಹಾಕಿದ್ದೇವೆ, ಎಲ್ಲರಿಗೂ ವಿಶ್ವ ಅಪ್ಪಂದಿರ ದಿನಾಚರಣೆಗಳ ಶುಭಾಶಯಗಳು. ಈಗ ಈ ಮಗು ಹತ್ರ ನಿನಗೆ ತಂದೆ ಇಷ್ಟವೋ ತಾಯಿ ಇಷ್ಟವೋ ಅಂತ ಕೇಳಿದರೆ ನನಗೆ ಇಬ್ಬರು ಇಷ್ಟ ಅಂತೇಳಿ. ನಮ್ಮ ದೇಹದಲ್ಲಿ 2 ಕಣ್ಣುಂಟು, ಆ 2 ಕಣ್ಣಲ್ಲಿ ನಮಗೆ ಎಡಕಣ್ಣಿನ ಮೇಲೆ ಪ್ರೀತಿ ಜಾಸ್ತಿಯೋ ಬಲ ಕಣ್ಣಿನ ಮೇಲೆ ಪ್ರೀತಿ ಜಾಸ್ತಿಯೋ, ಎಡಗೈ ಮೇಲೆ ಪ್ರೀತಿ ಜಾಸ್ತಿಯೋ ಬಲ ಕೈ ಮೇಲೆ ಪ್ರೀತಿ ಜಾಸ್ತಿ ಅಂತ, ಎಡ ಕಿವಿಯ ಮೇಲೆ ಪ್ರೀತಿ ಜಾಸ್ತಿಯೋ ಬಲ ಕಿವಿಯ ಪ್ರೀತಿ ಜಾಸ್ತಿ ಅಂದರೆ ಒಂದೇ ಲೆಕ್ಕದಲ್ಲಿ ನಾವು ಪ್ರೀತಿ ಇಡಬೇಕಾಗ್ತದೆ. ಆದ್ದರಿಂದ ಆಯುರ್ವೇದದ ನಮ್ಮ ಪದ್ಧತಿ ಮತ್ತು ಯೋಗ ಪದ್ಧತಿ ಎರಡನ್ನೂ ನಾವು ಅಳವಡಿಸಿಕೊಂಡರೆ ನಮ್ಮ ಜೀವನ ಒಂದು ಏನು ಹೇಳ್ತಾರೆ, ಒಂದು ಸುಖಿ ಜೀವನ, ಸ್ವಸ್ಥ ಜೀವನ ಹಾಗೂ ಒಂದು ಏನು ಹೇಳ್ತಾರೆ ನೋಡು, ಲಾಂಜಿಟಿವಿಟಿ, ಅದು ಕೂಡ ಒಂದು ಇಂಪ್ರೂವ್ ಆಗ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ಶೇಖರ್ ಪೂಜಾರಿ ಅವರೇ, ನಿಮ್ಮ ಪ್ರಶ್ನೆ ಕೇಳ್ಬಹುದಾ? ಹೌದು ಸರ್. ಅಲೋ ಸರ್, ನಾವು ಈ ಬೆಲೆ ಇತ್ತು, ನಾವು ನಾರಾಯಣ ಸೂರ್ಯನಾರಾಯಣ ಸ್ವಾಮಿ ತೊಂದರೆಗೆ ನೀರು ಹಾಕಿ. ನೀವು ಒಂದು ನಿಮಿಷ, ನೀವು ಟಿವಿ ಎದುರಿದ್ದೀರಾ? ಟಿವಿಯನ್ನು ಮ್ಯೂಟ್ ಮಾಡಿ ಈಚೆ ಬಂದು ಮಾತಾಡ್ಬೇಕು ಫೋನಲ್ಲಿ. ಅಲ್ಲ, ನಾವು ಹೊರಗಿದೆ. ಕೇಳಿ ನೋಡಿ, ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮತ್ತೆ ಹರಿನಾರಾಯಣ ಸ್ವಾಮಿಗೆ, ಸೂರ್ಯನಾರಾಯಣ ಸ್ವಾಮಿಗೆ ತುಳಸಿ ಕಟ್ಟೆಗೆ ನೀರು ಹಾಕ್ತೇವೆ. ಕರೆಕ್ಟ್. ನೀರು ಹಾಕಿದ ನಂತರ ಅವರ ಎಂತ ತಗೊಳುದಿಲ್ಲ, ಮತ್ತೆ ನಾವು ಸೂರ್ಯ ನಮಸ್ಕಾರ ಹೊಡ್ತೇವೆ. ಹೊಡೆದ ನಂತರ ನಾವು ದೇಸಿ ಮೊಟ್ಟೆ ಉಂಟಲ್ಲ, ಇದು ನಾಟಿ ಕೋಳಿ ಮೊಟ್ಟೆ, ಹಲೋ ಹೇಳಿ, ಕೋಳಿ ಮೊಟ್ಟೆ ಉಂಟಲ್ಲ, ಅದು ಬಿಸಿಯಾಗಿ ಹಾಕಿ ಮತ್ತೆ ಇದು ಅಳಸಿನ ಪುಡಿ ಹಾಕಿ ಕುಡಿದ ನಂತರ ಕೆಲಸ ಹೋಗ್ತೇವೆ. ಏನಾಗುದಿಲ್ಲ ಸರಿ, ಇದು ಬರ್ತದೆ, ಏನಾಗ ತೊಂದರೆ ಇಲ್ಲಲ್ಲ ಅದರಲ್ಲಿ. ಅದರ ಬಗ್ಗೆ ನಮ್ಮ ಡಾಕ್ಟ್ರು ಇದ್ದಾರೆ ಇಲ್ಲಿ, ಕರೆಕ್ಟ್. ನಿಮಗೆ ಫ್ರೀ ಅಡ್ವೈಸ್, ಅವರ ಕ್ಲಿನಿಕ್ ಹೋದ್ರೆ ಕೂಡ ಫ್ರೀ ಅಡ್ವೈಸ್, ಅವರು ಹಣ ಚಾರ್ಜ್ ಮಾಡೋದಿಲ್ಲ. ಡಾಕ್ಟರ್ ಜ್ಞಾನೇಶ್ವರ್ ಅವರೇ, ನಮ್ಮ ಶೇಖರ್ ಪೂಜಾರಿ ಅವರು ಹೇಳ್ತಾರೆ, ಬೆಳಿಗ್ಗೆ ಅದು ಸೂರ್ಯ ನಮಸ್ಕಾರ, ತುಳಸಿ ನೀರು ಹಾಕೋದು ಅದೆಲ್ಲ ಮಾಡಿ ಅವರ ಆಹಾರ ಕೋಳಿ ಮೊಟ್ಟೆ ಮತ್ತು ಹಲಸಿನ ಪುಡಿ ಇದನ್ನು ಯೂಸ್ ಮಾಡಿ ಮತ್ತೆ ಕೆಲಸಕ್ಕೆ ಹೋಗ್ತಾರೆ, ಏನು ತೊಂದರೆ ಇಲ್ಲ ಅಂತೇಳಿ. ಅದ್ರ ಬಗ್ಗೆ ಒಂದು ಹೇಳಿ. ತುಂಬ ಸರಿಯಾಗಿದೆ ಅವರು ಮಾಡುವಂಥ ಆಹಾರ ಪದ್ಧತಿ, ಏನು ಅವರಿಗೆ ಸೆಟ್ ಆಗಿ ಸಾತ್ಮ್ಯವಾಗಿದ್ದರೆ ಸರಿಯಾಗಿ ಇದೆ. ಆದರೆ ಯಾವತ್ತು ಆಯುರ್ವೇದದ ಜೀವನ ಶೈಲಿಯಲ್ಲಿ ನಾವು ಯಾವತ್ತು ಬೆಳಿಗ್ಗೆ ಏಳುವುದರಿಂದ ನಾವು ಕೆಲಸಕ್ಕೆ ಹೋಗುವವರೆಗೆ ಒಂದು ದಿನಚರ್ಯವನ್ನು ಹೇಳಿರುವಂಥದ್ದು. ಇವರ ಪ್ರಶ್ನೆಗೆ ಪೂರಕವಾಗಿ ನಾನೊಂದು ಹೇಳಲಿಕ್ಕೆ ಹೋಗ್ತೇನೆ. ಪ್ರತಿನಿತ್ಯ ನಾವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು ಅಂತ ಆವಾಗಲೇ ಡಾಕ್ಟರ್ ಜಿತೇಶ್ ಅವರು ಹೇಳಿದರು. ನಮಗೆ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇ ಜೀರ್ಣೋ ಜೀರ್ಣ ನಿರೂಪೇಣ ರಕ್ಷಾರ್ಥಮಾಶ ಸ್ವಸ್ಥೋ ದರ್ಪಣೆ ನಮಗದು ಶತಾಂ. ನಮಗೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಹೇಳುವಂಥದ್ದು ಸರ್ವ ವಿದಿತ. ಇವತ್ತು ಅದು ಎಷ್ಟು ಗಂಟೆ ಅಂತ ಹೇಳಿದ್ರೆ ಇಡೀ ವರ್ಷ ಇಡೀ ಒಂದೇ ಸಮಯ ಅಲ್ಲ ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ. ಸಾಧಾರಣ ಒಂದು ಸಾಮಾನ್ಯವಾಗಿ ಒಂದು 4:15 ಒಂದು 4:40 ಒಳಗಿನ ಒಂದು ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. 5 ಗಂಟೆ ಮುಂಚೆ ಹೇಳಬೇಕು. ಹೌದು. ಯಾಕಂತ ಹೇಳಿದ್ರೆ ಒಂದು ಸೂರ್ಯೋದಯದಿಂದ ನಮ್ಮ 5 ಗಂಟೆ ಮುಂಚೆ ಹೇಳ್ಬೇಕಾದ್ರೆ 10 ಗಂಟೆ ಮುಂಚೆ ಮಲಗಬೇಕು, 10:30 ಒಳಗೆ ಮಲಗಿರ್ಬೇಕು. ಅದು ಯಾಕಂದ್ರೆ ಮಿನಿಮಮ್ ಒಂದು ಆರೋಗ್ಯವಂತ ಮನುಷ್ಯನಿಗೆ ಅವರ ಪ್ರಾಯದ ಪ್ರಕಾರ ಮಕ್ಕಳಿಗೆ ಮಿನಿಮಮ್ 8 ಗಂಟೆ, ವಿದ್ಯಾರ್ಥಿಗಳಿಗೆ 7 ಗಂಟೆ, ಮತ್ತೆ ಪ್ರಾಯ ಆದವರಿಗೆ ಅಟ್ಲೀಸ್ಟ್ 6 ಗಂಟೆ ಒಂದು ಸುಖ ನಿದ್ರೆ ಮತ್ತೆ ಒಂದು ಕರೆಕ್ಟ್ ನಿದ್ರೆ ಬೇಕಂತ ಪ್ರತೀತಿ. ಹೌದು. ಮತ್ತೆ ಅವರವರ ಒಂದು ದೇಹ ಗುಣ. ನಮ್ಮ ನರೇಂದ್ರ ಮೋದಿ ಅವರು ಕೇವಲ 4 ಗಂಟೆ ನಿದ್ರೆ ಮಾಡಿ ಅವರ
ಇದು ಕೂಡ ವರ್ಚಸ್ಸು, ಅವರ ಒಂದು ಲವಲವಿಕೆ ಇನ್ನೂ ಜಾಸ್ತಿ ಉಂಟು. ಸಾತ್ವಿಕ ವ್ಯಕ್ತಿಗಳಿಗೆ ನಿದ್ರೆ ಕಡಿಮೆ ಯಾವತ್ತೂ ಕೂಡ. ಸಾತ್ವಿಕ ಆಹಾರ, ಸಾತ್ವಿಕ ವಿಹಾರ ಮಾಡುವಂಥ ವ್ಯಕ್ತಿಗಳಿಗೆ ಯಾವತ್ತೂ ನಿದ್ರೆಯ ಪ್ರಮಾಣ ಕಡಿಮೆ ಸಾಕಾಗುತ್ತೆ. ಮನುಷ್ಯ ಯಾಕೆ ನಿದ್ರೆ ಮಾಡ್ತಾನೆ ಅಂತ ಹೇಳಿದ್ರೆ, ಯದಾತು ಮನಸ್ಸಿ ಕ್ಲಾಂತೆ ಕರ್ಮಾತ್ಮನ ಕ್ಲಮಾನಿತ ವಿಷಯ ನಿವೃತ್ತಂತೆ ತದಾ ಸ್ವಪತಿ ಮಾನವ. ನಮ್ಮ ಪಂಚ ಜ್ಞಾನೇಂದ್ರಿಯಗಳು ನಮ್ಮ ಎಲ್ಲ ವಿಷಯಗಳನ್ನು ಮಸ್ತಿಷ್ಕಕ್ಕೆ ಕೊಡ್ತಾ ಇರುತ್ತೆ. ನಾವು ಕಣ್ಣಿಂದ ನೋಡ್ತಾ ಇರ್ತೇವೆ, ಕಿವಿಯಿಂದ ಕೇಳ್ತಾ ಇರ್ತೇವೆ, ಸ್ಕಿನ್ನಿಂದ ಸ್ಪರ್ಶ ಕೇಳ್ತೇವೆ, ಮತ್ತು ಗಂಧವನ್ನು, ರಸವನ್ನು ಎಲ್ಲ ನಮ್ಮ ಮಸ್ತಿಷ್ಕಕ್ಕೆ. ಎಲ್ಲ ಲೈಟ್ಗಳು ಅಲ್ಲೊಂದು ಇಲ್ಲೊಂದು ಲೈಟು, ಅಲ್ಲೊಂದು AC, ಎಲ್ಲ ಒಂದು ಸ್ವಿಚ್, ಮೈನ್ ಸ್ವಿಚ್ಗೆ ಯಾವ ರೀತಿ ಕೊಟ್ಟಿರ್ತಾರೋ, ಒಂದೊಂದು ಸ್ವಿಚ್ ಆಫ್ ಮಾಡಿದ್ರೆ ಮೈನ್ ಸ್ವಿಚ್ಚಲ್ಲಿ ಬಿಸಿ ಇರುತ್ತೆ. ನಮ್ಮದು ಮೇನ್ ಸ್ವಿಚ್ ಯಾವುದು? ದೇಹದ್ದು ಮಸ್ತಿಷ್ಕ ಜನರೇಟರ್ ಇದ್ದಾಗೆ. ಸೊ ಆದ್ದರಿಂದ ನಾವು ನೋಡೋದು, ಕಿವಿದು, ಇದನ್ನೆಲ್ಲ ಈ ಪಂಚಜ್ಞಾನೇಂದ್ರಿಯಗಳು ತಮ್ಮ ನಿವೃತ್ತಿ ಹೊಂದಿದಾಗ ಮನುಷ್ಯನಿಗೆ ನಿದ್ರೆ ಬರುತ್ತೆ. ಇಡೀ ದಿನ ಆತ ಎಚ್ಚರ ಇದ್ದು ಯಾಕೆ ಮಕ್ಕಳಿಗೆ ಜಾಸ್ತಿ ನಿದ್ರೆ ಬೇಕು ಅಂತ ಹೇಳಿದ್ರೆ, ಮಕ್ಕಳ ಒಂದು ಮಸ್ತಿಷ್ಕ ಕ್ರಿಯೆ ನಮ್ಕಿಂತ ಫಾಸ್ಟ್ ಇರುತ್ತೆ. ಯಾಕಂದ್ರೆ ಅವರೆಲ್ಲವನ್ನ ಪ್ರಥಮ ಬಾರಿ ನಿದ್ರೆ ಮತ್ತೆ ಮಸ್ತಿಷ್ಕ ಕ್ರಿಯೆಗೆ ಲಿಂಕ್ ಉಂಟಂತ ಹೇಳುದು. ಹೌದು, 100% ಅದು. ಈಗ ಇನ್ನೊಬ್ರು ವೀಕ್ಷಕರ ಕರೆ ಉಂಟು. ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಉಡುಪಿಯಿಂದ ಉಮೇಶ್ ಪೈ ಮಾತಾಡೋದು. ಉಮೇಶ್ ಪೈ ನಮ್ಮ MGM ಕಾಲೇಜ್ ಪ್ರೊಫೆಸರ್ ಅಲ್ವಾ? ಹೌದು ಹೌದು ಹೌದು. ನಿಮ್ಮ ಪ್ರಶ್ನೆಯನ್ನು ಕೇಳಬಹುದಾ? ನಿಮಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಿಮ್ಗೆ ಸಹ ರಿಸೋರ್ಸ್ ಪರ್ಸನ್ಗಳ ಒಂದು ರಿಸೋರ್ಸ್ ಅನ್ನ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ನನಗೆ ಕ್ವಶನ್ ಕೇಳುದಾ ಬೇಡವಾ ಅಂತೇಳಿ ಇತ್ತು. ಯಾಕಂದ್ರೆ ಪ್ರತಿ ವಾರ ನಾನು ಕೇಳ್ತಾ ಇರ್ತೇನೆ. ಬಹಳ ಒಳ್ಳೆಯದು. ನೀವು ಪ್ರಶ್ನೆ ಕೇಳಿದ್ರೆ ಮಾತ್ರ ವಿದ್ಯಾರ್ಥಿಗಳು ಕರೆಕ್ಟ್ ಪ್ರಿಪೇರ್ ಆಗ್ತಾರೆ ಎಕ್ಸಾಮಿಗೆ. ಪ್ರಶ್ನೆ ಕೇಳಿದ್ರೆ ಅವರು ಆಲಸ್ಯರಾಗ್ತಾರೆ. ಅಲ್ಲ ಸರ್, ಸಂಪನ್ಮೂಲ ವ್ಯಕ್ತಿಗಳ ಮಾತು ಕೇಳಿ ನನಗೆ ಪ್ರಶ್ನೆ ಕೇಳುವಾಗೆ ಟೆಂಪ್ಟ್ ಆಯ್ತು ಅದು. ಕೇಳಿ ಏನಂತ ಹೇಳಿದ್ರೆ, ಈ ಯೋಗ ನೀವು ಟೆಂಪ್ಟ್ ಆಗಿ ಪ್ರಶ್ನೆ ಕೇಳಿ, ಆ ಪ್ರಶ್ನೆಗೆ ಸೂಕ್ತ ಒಂದು ಉತ್ತರ ಕೊಡುವ ಅಟೆಂಪ್ಟ್ ನಾವು ಮಾಡ್ತೇವೆ. ಡೆಫಿನೆಟ್ ಸರ್. ಏನಂತ ಹೇಳಿದ್ರೆ, ಈ ಯೋಗ ದಿನಾಚರಣೆ ಪ್ರತಿ ವರ್ಷ ನಮ್ಮಲ್ಲಿ ಜೂನ್ 21ಕ್ಕೆ ನಾವು ಮಾಡ್ತಾ ಇದ್ದೇವೆ. ಹೌದು. ಈಗ ಸದ್ಯಕ್ಕೆ ಒಂದು 4-5 ವರ್ಷದಿಂದ ನಾವು ಅದು ಶುರು ಮಾಡಿದ್ದೇವೆ. ಅದಕ್ಕಿಂತ ಹಿಂದೆ ಆ ಯೋಗ ದಿನಾಚರಣೆ ಅಂತೇಳಿ ಒಂದು ಇದೆ ಅಂತೇಳಿ ಯಾರಿಗೂ ಗೊತ್ತಿರ್ಲಿಲ್ಲ. ಹೌದು. ಮತ್ತೊಂದು ಏನಂತ ಹೇಳಿದ್ರೆ, ಈ ಯೋಗ ದಿನಾಚರಣೆ ದಿನ ಮಾತ್ರ ಮಾಡಿ ಅದನ್ನ ಅಲ್ಲಿಗೆ ನಿಲ್ಲಿಸೋದಲ್ಲ, ಅದನ್ನ ಕಂಟಿನ್ಯೂ ಮಾಡಬೇಕು. ಯಾಕಂತ ಹೇಳಿದ್ರೆ, ಈ ಯೋಗದಿಂದ ಯಾವುದೇ ಕಾಯಿಲೆಯನ್ನ ಗುಣಪಡಿಸ್ಲಿಕ್ಕೆ ಆಗ್ತದೆ ಅಂತೇಳಿ ಎಲ್ಲ ಪ್ರೂಫ್ ಉಂಟು. ಹೌದು. ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಈ ಸರ್ಜರಿ ಮಾಡಿ ಜನರ ದುಡ್ಡನ್ನ ಇದ್ ಮಾಡುವಂತದ್ದು, ಕೊಳ್ಳೆ ಹೊಡೆಯುವುದು ಅಂತ ಹೇಳ್ತೇವಲ್ಲ ನಾವು. ಈ ಪ್ರೈವೇಟ್ ಹಾಸ್ಪಿಟಲ್ ಇರ್ಬೋದು, ಗವರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು, ಈ ಇಂಗ್ಲಿಷ್ ಮೆಡಿಸಿನ್ ಇಂದ ಅರ್ಧ ಮೆಡಿಸಿನ್ ತಕೊಂಡು ಜನರ ಆರೋಗ್ಯ ಹಾಳಾಗ್ತದೆ. ಅದ್ರಕ್ಕಿಂತ ಈ ಯೋಗವನ್ನ ಯಾವ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ, ಯಾವ ಟೈಮಲ್ಲಿ ಮಾಡಿದ್ರೆ ಒಳ್ಳೇದು, ಬೆಳಿಗ್ಗೆ ಮಾಡಿದ್ರೆ ಒಳ್ಳೇದಾ ಅಥವಾ ಸಾಯಂಕಾಲ ಮಾಡಿದ್ರೆ ಒಳ್ಳೇದಾ ಅಂತೇಳಿ ಒಂದು ನನ್ನ ಮೊದಲ ಪ್ರಶ್ನೆ. ಮತ್ತೊಂದೇನಂತ ಹೇಳಿದ್ರೆ, ಈ ಯೋಗದಿಂದ ಈಗ ಎಲ್ಲ ಆರೋಗ್ಯ ವೃದ್ಧಿ ಆಗ್ತದೆ ಅಂತೇಳಿ ಹೇಳಿದ್ದನ್ನ ಕೇಳಿದ್ದೇನೆ. ಈಗ ನಮ್ಮ UGC ಸಹ ಕಾಲೇಜಿನ ಲೆಕ್ಚರ್ಸ್ ಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಯೋಗವನ್ನ ಮಾಡಬೇಕು, ಯೋಗ ಒಂದು ಸಬ್ಜೆಕ್ಟ್ ಆಗಿ ಟೀಚ್ ಮಾಡಬೇಕು ಅಂತೇಳಿ ಈಗ ಸರ್ಕ್ಯುಲರ್ ಸಹ ಬಂದಿದೆ ಈಗ ನಿನ್ನೆ. ಹಾಗಾಗಿ ಅದರ ಬಗ್ಗೆ ನನಗೆ ಒಂದು ಮಾಹಿತಿ ಇದ್ರೆ ತಿಳಿಸಿದ್ರೆ ಒಳ್ಳೆದಾಗ್ತದೆ. ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಹ್ಯೂಮನ್ ಕಾನ್ಸಿಯಸ್ನೆಸ್ ಮತ್ತು ಯೋಗಿಕ್ ಡಿಪಾರ್ಟ್ಮೆಂಟ್ ಇದು ಚೇರ್ಮನ್ ನಮ್ಮೊಟ್ಟಿಗಿದ್ದಾರೆ. ಸೂಕ್ತ ಪ್ರಶ್ನೆಗೆ ಅವರು ಸೂಕ್ತ ಉತ್ತರ ಕೊಡ್ತಾರೆ. ಪ್ರಪ್ರಥಮವಾಗಿ ಈ ಸಿಸ್ಟಮ್ ಹೇಗೆ, ಯೋಗ ಯಾವ ಟೈಮಲ್ಲಿ ಹೇಗೆ ಏನು, ಅದರ ಬಗ್ಗೆ ನಮ್ಮ ಕೃಷ್ಣ ಶರ್ಮಾ ಅವರು ಹೇಳ್ಬೋದು. ಯೋಗ ಆಹಾರ ಮತ್ತು ಯೋಗ ಪದ್ಧತಿ. ಆಹಾರ ಅವರಿಗೆ ಒಪ್ಪಿದ ರೀತಿಯಲ್ಲಿ ಯುಕ್ತವಾದಂಥ ಆಹಾರವನ್ನು ತೆಕ್ಕೊಳ್ಳುವುದು, ಅದು ಜೀರ್ಣವಾಗುವಷ್ಟೇ, ಮತ್ತು ಲಘುವಾಗಿರುವ ಆಹಾರ ತೆಕ್ಕೊಳ್ಳುವುದು ಸುಲಭವಾದಂಥ ದಾರಿ. ನಾವೊಂದು ಡಯಟ್ ಬಗ್ಗೆ ಕೂಡ ಕಾರ್ಯಕ್ರಮ ಮಾಡಿದ್ದೇವೆ. ಹೊಟ್ಟೆಯಲ್ಲಿ ಅರ್ಧ ಭಾಗ ಅನ್ನ, ಕಾಲು ಭಾಗ ನೀರು, ಮತ್ತೆ ಕಾಲು ಭಾಗ ಖಾಲಿ ಬಿಡಬೇಕು ಅಂತ. ಇದು ಆಹಾರ ತಿನ್ನುವಾಗ. ಆದರೆ ಆಹಾರ ಸೇವಿಸುವುದಕ್ಕೆ ಮೊದಲು ಯಾವ ರೀತಿಯ ಆಹಾರ ಅಂದರೆ ಅವರವರಿಗೆ ಒಪ್ಪಿದ್ದು, ಅವರವರಿಗೆ ಒಪ್ಪದೇ ಇರುವುದನ್ನು ತೆಕ್ಕೊಳ್ಳೇಬಾರದು. ಲಘುವಾಗಿರಬೇಕು, ತಿನ್ನುವಾಗ ಲಘುವಾಗಿರಬೇಕು, ತಿಂದ ಮೇಲೂ ಜೀರ್ಣ ಆಗಬೇಕು, ಜೀರ್ಣ ಆದ ಮೇಲೂ ಕೂಡ ಹಿತವಾಗಿರಬೇಕು. ಸರಿ ಜಗಿಬೇಕು, ನಮ್ಮ ಲಾವಾರ ಅದು ಎಲ್ಲ ಹಿತಮಿತವಾಗಿರ್ತದೆ. ಆದರೆ ಈ ರೀತಿ ಆಹಾರ ಇಲ್ಲದೆ ಇದ್ರೆ ಅವರಿಗೆ ಅದು ಜೀರ್ಣ ಆಗುವುದಿಲ್ಲ.
ಒಂದು. ಎರಡನೆಯದು ಅಭ್ಯಾಸಕ್ಕೆ, ಯೋಗಾಭ್ಯಾಸ ಎನ್ನುವಾಗ ಇಲ್ಲಿ ಬರುವಂತಹದ್ದು ಆಸನ, ಪ್ರಾಣಾಯಾಮ, ಧ್ಯಾನ. ಇದು 3 ಮುಖ್ಯವಾಗಿ ಅಭ್ಯಾಸದಲ್ಲಿ ಬರುವಂತಹದ್ದು. ಇದು 3 ಕೂಡ ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ಆದ್ರೆ ಬೆಳಿಗ್ಗೆ, ಸಂಜೆ ಸಂಜೆ. ಪ್ರಾಬ್ಲಮ್ ಇಲ್ಲ. ರಾತ್ರಿ ನಾವು ಊಟ ಮಾಡಿ ಒಂದು ಖಾಲಿ ಹೊಟ್ಟೆ ಇರ್ತದೆ. ಸಾಯಂಕಾಲ ಆದ್ರೆ ಮಧ್ಯಾಹ್ನ ಊಟ ಮಾಡಿ ಎಷ್ಟು ಟೈಮ್ ನಂತರ ಮಾಡಬೇಕು? ಹೌ ಮೆನಿ ಅವರ್ಸ್? ಗಂಟೆ ಲೆಕ್ಕ ಅಲ್ಲ, ಅಲ್ಲಿ ಹೊಟ್ಟೆ ಖಾಲಿ ಆಗಬೇಕು. ಓಕೆ. ಸೂರ್ಯಾಸ್ತಮಾನದ 3 ಗಂಟೆಯಿಂದ 4ರಿಂದ ಮೇಲೆ. ನಾವು ಯಾವತ್ತೂ ಮಧ್ಯಾಹ್ನದ ಊಟ ಲೈಟ್ ಆಗಿರುವುದಿಲ್ಲ. ಮಧ್ಯಾಹ್ನದ ಊಟ ಹೆವಿ ಅಂತ ಲೆಕ್ಕ ನಮ್ಮ ಪದ್ಧತಿಯಲ್ಲಿ. ಕೆಲವೊಮ್ಮೆ ಬಾಕ್ಸ್ ಕೊಂಡೋಗಿ ಕಡಿಮೆ ಇರ್ಬೋದು, ಆದರೆ ಸಾಮಾನ್ಯವಾಗಿ 5 ಗಂಟೆಯ ನಂತರ ಅಲ್ಲಿ ಊಟ ಮಾತ್ರ ಅಲ್ಲ, ಆವಾಗ ಹೊಟ್ಟೆ ಹಸಿವಾಗ್ತಲ್ಲ, ಊಟ ತಿನ್ಬೇಕಂತ ಅಲ್ಲಿ ಊಟ ಮಾತ್ರ ಅಲ್ಲ ಮುಖ್ಯ, ವಾತಾವರಣದ ಉಷ್ಣತೆಯೂ ಮುಖ್ಯ. ವಾತಾವರಣದ ಉಷ್ಣತೆ ನಾರ್ಮಲ್ ಆಗಿರುವಂತೆ, ಅಂದ್ರೆ ಈಗ ಬೆಳಿಗ್ಗೆ ಸಾಧಾರಣ 8 ಗಂಟೆವರೆಗೆ ಒಂದು ರೀತಿ ಇರ್ತದೆ, ನಂತರ ಉಷ್ಣಾಂಶ ಬದಲ್ತದೆ. ಅದೇ ರೀತಿಯಲ್ಲಿ ಸಂಜೆ ಸಾಮಾನ್ಯ 5-5:30 ನಂತರ ಒಂದು ರಾತ್ರಿ 8 ಗಂಟೆವರೆಗೆ ಉಷ್ಣಾಂಶ ಒಂದು ಸಮಾನವಾಗಿರ್ತದೆ, ನಮಗೆ ಅನುಕೂಲವಾಗಿರ್ತದೆ, ನಂತರ ಬದಲಾಗ್ತದೆ. ಮತ್ತೆ ಶೀತ. ಆದ್ದರಿಂದ ಆದ ಕೂಡಲೇ ತಂಪಾಗ್ತದೆ. ಅದಕ್ಕೆ ಹೇಳ್ತಾರೆ ನಾವು, ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮ ಚಂದ್ರ ಚಂದನಯೋರ್ ಮಧ್ಯೆ ಶೀತಲ ಸಾಧು ಸಂಗತಿ ಅಂತ ಹೇಳಿ. ಅಂದ್ರೆ ಚಂದ್ರ ತಂಪನ್ನು ನೀಡ್ತಾನಂತೆ. ಅಂದ್ರೆ ಸೂರ್ಯ ಹೇಗೆ ನಮ್ಗೆ ಒಂದು ಶಾಖವನ್ನು ನೀಡ್ತಾನೆ, ಚಂದ್ರ ತಂಪನ್ನು ನೀಡ್ತಾರಂತೆ. ಅಂದ್ರೆ ಇಲ್ಲಿ ಉಷ್ಣಾಂಶವನ್ನು ಕಾಪಾಡುವುದು ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ವ್ಯವಸ್ಥೆ. ಆದ್ದರಿಂದ ಬೆಳಗ್ಗೆ ಮತ್ತು ಸಂಜೆಯ ಹೊತ್ತಿನಲ್ಲಿ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅಭ್ಯಾಸ ಮಾಡಬಹುದು. ನೀವು ಉಡುಪಿಯವರು ಅಂತ ಕೇಳಿದ್ದರಿಂದ ನಿಮಗೆ ಅಲ್ಲಿ ಮಣಿಪಾಲದಲ್ಲಿ ಯೋಗ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ, ಅಲ್ಲಿ ಕನ್ಸಲ್ಟ್ ಮಾಡಬಹುದು. ಮತ್ತೆ ಯಾರಾದರೂ ಉಡುಪಿಯಲ್ಲಿ ಅವರು ಶಿಕ್ಷಕರನ್ನು ತೋರಿಸ್ತಾರೆ, ಸರಿಯಾದವರನ್ನು ಹೊಂದಿಕೊಂಡು ಮಾಡಲಿಕ್ಕೆ ಸುಲಭ. ಓಕೆ, ಬಹಳ ಉತ್ತಮವಾಗಿದೆ. ಈಗ ಕರಿಕ್ಯುಲಂ ಬಗ್ಗೆ UGC ಕಂಟಿನ್ಯೂ ಮಾಡುವ. ಅದರ ಮುಂಚೆ ಇನ್ನೊಂದು ವೀಕ್ಷಕರು, ಈಗ ಈ ಯೋಗದ ಬಗ್ಗೆ ಜನರಿಗೆ ಈಗ ಒಂದು ಅವರ ಹೆಲ್ತ್ ಬಗ್ಗೆ ತುಂಬಾ ಒಂದು ಕಾನ್ಶಿಯಸ್ನೆಸ್ ಬಂದಿದೆ. ವೀಕ್ಷಕರ ಕರೆ ತುಂಬ ಬರ್ತಾ ಉಂಟು, ಆದ್ದರಿಂದ ನಾವು ಅದನ್ನು ಕೂಡ ಅಟೆಂಡ್ ಆಗುವ. ಇವತ್ತು ನಾವು 2 ಗಂಟೆ ಇಟ್ಟಿದ್ದೇವೆ, ನಮ್ಗೆ ಗೊತ್ತುಂಟು. ಯಾಕಂದರೆ ಮೂವರು ತಜ್ಞರಿದ್ದರಿಂದ ನಿಮ್ಮ ಒಂದು ಅನುಭವ ನಮ್ಮ ವೀಕ್ಷಕರಿಗೆ ಹಂಚಲಿಕ್ಕೆ ಇಟ್ಟಿದ್ದೇವೆ. ಈಗ ಸುದರ್ಶನ್ ಪುತ್ತೂರಿಂದ ನಿಮ್ಮ ಪ್ರಶ್ನೆ ಕೇಳ್ಬೋದಾ? ನಮಸ್ತೆ ಸರ್. ನಮಸ್ಕಾರ. ಏನು ಮಾಡ್ತಾ ಇದ್ದೀರಿ ಸುದರ್ಶನ್ ಅವರೇ? ನಾನು ಇನ್ಫೋಸಿಸ್ ಎಂಪ್ಲಾಯಿ. ಇನ್ಫೋಸಿಸ್ ಎಂಪ್ಲಾಯ್, ಸಾಫ್ಟ್ವೇರ್ ಇಂಜಿನಿಯರ್. ಆಯ್ತು. ನನ್ನ ಕ್ವಶನ್ ಎಂತ ಅಂದ್ರೆ, ನನಗೀಗ ರೀಸೆಂಟ್ಲಿ ಕೋವಿಡ್ ವ್ಯಾಕ್ಸಿನ್ ಆಯ್ತು. ಅದಾದ್ಮೇಲೆ ಅದೊಂದು ಫೀವರ್ ಬರ್ತದೆ. ಸೊ ಅದಕ್ಕೆ ಅವರು ರೆಕಮೆಂಡ್ ಮಾಡೋದೇನಂದ್ರೆ ಪ್ಯಾರಾಸಿಟಮಾಲ್ ತಗೊಳ್ಬೇಕಂತ. ಸೊ ಇದು ನಾರ್ಮಲ್ ಅಥವಾ ಯೋಗದಲ್ಲಿ ಎಂತಾದ್ರೂ ಬೇರೆ ಇದು ಮ್ಯಾನೇಜ್ ಮಾಡ್ಬೋದಾ ಪ್ಯಾರಾಸಿಟಮಾಲ್ ತೆಗೆಯೋದು ಅಂತ? ಓಕೆ, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಇಲ್ಲ ಸರ್, ಅಷ್ಟೇ. ಇಡೀ ದಿನ ಕಂಪ್ಯೂಟರ್ ಇದ್ದೆಲ್ಲ ಕೂತ್ಕೊಂಡು ತಲೆನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಅಂದ್ರೆ ಕಣ್ಣು ನೋವು ಏನಾದ್ರೂ ಉಂಟಾ? ಸ್ಟ್ರೆಸ್ ಇದು ಇದ್ದೇ ಇರ್ತದಲ್ಲ. ಸ್ಟ್ರೆಸ್ ಹೇಗೆ ನಿವಾರಣೆ ಕೂಡ ಮಾಡಬಹುದು, ಅದು ಕೂಡ ಒಂದು ಕೇಳುವ ಅಲ್ವಾ? ಹೌದು. ಓಕೆ, ಈಗ ಅಜಿತೇಶ್ ಅವರೇ, ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದಾರೆ, ಜ್ವರ ಬರ್ತದೆ. ನನ್ನ ಪ್ರಕಾರ ಜ್ವರ ಬಂದರೆ ವ್ಯಾಕ್ಸಿನ್ ಇಫೆಕ್ಟ್ ಉಂಟಂತ ಅರ್ಥ ಅಲ್ವಾ? ಹಾಗೂ ಹೇಳ್ತಾ ಇದ್ದಾರೆ ಈಗ ಯಾವುದಕ್ಕೂ ಈ ಕೋವಿಡ್ ವ್ಯಾಕ್ಸಿನ್ ಅಥವಾ ಈ ಕೋವಿಡ್ ಇಂದ ಬರುವ ಜ್ವರ ಇದಕ್ಕೆ ಇನ್ನೂ ಕೂಡ ಒಂದು ಸ್ಪಷ್ಟವಾಗಿ ಏನು ಅದಂತ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಮ್ಯಾನೇಜ್ ಮಾಡಬಹುದು. ಅಲ್ಲಿ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕಾದ್ದು ಅಂತ ಹೇಳಿದ್ರೆ ಆಹಾರ ಕ್ರಮವನ್ನು ಸರಿಯಾಗಿ ಪಾಲನೆ ಮಾಡಬೇಕಾದದ್ದು. ಆಹಾರ ಕ್ರಮ ಏನು ಅಂತ ಹೇಳಿದ್ರೆ, ಆಹಾರ ಕ್ರಮ ಅದನ್ನು ಹೇಳ್ತಾ ಇದ್ದೇನೆ ಈಗ. ಅಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಜೀರ್ಣ ಆಗ್ಲಿಕ್ಕೆ ಕಷ್ಟ ಆಗುವಂತಹ ಆಹಾರವನ್ನು ತಿನ್ನಬಾರದು. ಅವರವರಿಗೆ ಯಾವುದು ಕಷ್ಟ ಆಗ್ತದೆ ಅದು. ಮುಖ್ಯವಾಗಿ ನಾವಿಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಈ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಿರ್ಬಹುದು, ಅಥವಾ ಮೊಳಕೆ ಕಾಳುಗಳಿರ್ಬಹುದು, ಅಥವಾ ಈ ಎಣ್ಣೆ ಕಾಳುಗಳಂತ ಹೇಳುವಾಗ ಈ ಶೇಂಗಾ ಅಂತ ನಾವು ಹೇಳ್ತೇವೆ, ಕಡಲೆ ಬೀಜ ಇತ್ಯಾದಿಗಳ ಸೇವನೆಯನ್ನ ಆದಷ್ಟು ಕಡಿಮೆ ಮಾಡಬೇಕು. ಗೇರು ಬೀಜವನ್ನು ಕಡಿಮೆ ಮಾಡಬೇಕು. ಗೇರು ಬೀಜ, ಬಾದಾಮಿ ಇದನ್ನು ಕೂಡ ಕಡಿಮೆ ಮಾಡಬೇಕು. ಹೌದು, ಆ ಸಮಯದಲ್ಲಿ. ಅಂದ್ರೆ ಅದು ಎಲ್ಲರಿಗೂ, ಎಲ್ಲರ ಶರೀರ ಪ್ರಕೃತಿ ಒಂದೇ ರೀತಿಯಾಗಿರುವುದಿಲ್ಲ. ಅಲ್ಲದಿದ್ರು ಈ ಕೋವಿಡ್ ಏನು ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಅಥವಾ ಯಾವುದೇ ರೀತಿಯಾದ ಇನ್ಫೆಕ್ಷಿಯಸ್ ಡಿಸೀಸಸ್ ಇರಬಹುದು, ಅದು ಯಾವಾಗ ನಮ್ಮ ಶರೀರದಲ್ಲಿ ಬೆಳವಣಿಗೆ ಹೊಂದು ನಮಗೆ ಅದರ ಸಿಂಪ್ಟಮ್ಸ್ ತೋರಿ ಬರ್ತದೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಆ ಒಂದು ಏನು ಇನ್ಫೆಕ್ಷಿಯಸ್ ಆಬ್ಜೆಕ್ಟ್ ಇದೆ ಅದರ ಬೆಳವಣಿಗೆಗೆ ಬೇಕಾದಂತಹ ವಾತಾವರಣ ನಮ್ಮ ಶರೀರದಲ್ಲಿ ಇರುವಾಗ ಮಾತ್ರ. ಈಗ ನಾವು
ಕೋವಿಡ್ ಇರ್ಬೋದು ಅಥವಾ ಈ ಥರ ಯಾವುದೇ ಇನ್ಫೆಕ್ಷಿಯಸ್ ಏನು ಸಬ್ಸ್ಟೆನ್ಸ್ ಇರ್ಬೋದು ಅದಕ್ಕೆ ನಾವು ಎಕ್ಸ್ಪೋಸ್ ಆಗಬಹುದು. ಆದ್ರೆ ನಮ್ಮ ಶರೀರಕ್ಕೆ ಬಂದ ನಂತರವು ನಮ್ಮ ಶರೀರದಲ್ಲಿ ಹೌದು ಇಮಿಡಿಯೇಟ್ಲಿ ಈಗ ಜ್ವರ ಬಂದಿದೆ ಏನು ಮಾಡ್ಬೇಕು ಹೇಳಿ? ರಿಲ್ಯಾಕ್ಸ್ ಮಾಡ್ಲಿ. ಆದಷ್ಟು ಹೊತ್ತು ಒಂದು ಏನಂತ ಹೇಳಿದ್ರೆ ಬಿಸಿ ನೀರು ಕುಡೀರಿ, ಗಂಜಿಯ ಸೇವನೆ ಮಾಡಿ, ಆಮೇಲೆ ಡೈಜೆಷನ್ಗೆ ಹೆವಿ ಆಗಿರುವಂತಹ ಕಾಯಿಯಿಂದ ಹೆಚ್ಚು ಪದಾರ್ಥ, ಎಣ್ಣೆ ಪದಾರ್ಥ, ಎಣ್ಣೆ ಕಾಳುಗಳು, ಮೊಳಕೆ ಬೆರೆಸ ಪದಾರ್ಥಗಳು ಇಂಥದ್ದನ್ನ ಕಡಿಮೆ ಮಾಡಿ ಮಲಗಿ ರೆಸ್ಟ್ ಮಾಡಿ. ಪ್ಯಾರಾಸಿಟಮಲ್ ಬೇಡ, ಪ್ಯಾರಾಸಿಟಮಲ್ ಅಗತ್ಯ ಇಲ್ಲ. ಡಾಕ್ಟ್ರೆ ನಿಮ್ಮದು ಈಗ ನೀವು ಕ್ಲಿನಿಕ್ ನೀವು ಎಲ್ಲ ಈಗ ಈ ಪೇಷಂಟ್ ಬಂದ ಕೂಡಲೇ ಅಡ್ವೈಸ್ ಮಾಡಬೇಕಲ್ಲ, ನೀವೇನು ಹೇಳ್ತೀರಿ ಇವರಿಗೆ? ಆಯುರ್ವೇದದಲ್ಲಿ ಜ್ವರಕ್ಕೆ ಒಂದೇ ಚಿಕಿತ್ಸೆ, ಲಂಘನಂ ಪರಮೌಷಧಂ. ಲಂಘನ ಅಂದರೆ ಉಪವಾಸ. ಇದು ಯಾಕೆ ಎತ್ತನ ಸಂಬಂಧ ಅಂತ ಕೇಳಿದ್ರೆ, ಒಬ್ಬ ಕತೆ ಬರೆಯುವನಿಗೆ ಒಂದು ಎ ಸಿ ರೂಮ್ ಕೂಲ್ ಆ್ಯಂಡ್ ಕಾಮ್ ಆಗಿ ಒಂದು ಕತೆ ಬರೀಲಿಕ್ಕೆ ಕೊಟ್ಟರೆ ಒಳ್ಳೆ ಕತೆ ಬರೀಬೋದು ಆತ. ಅದೇ ಮಕ್ಕಳು ಆಚೀಚೆ ಓಡೋದು, ಲೈಟ್ ಆಫ್ ಆಗೋದು, ಆಚೀಚೆ ಆಗೋದು ಹೇಗಾಗುತ್ತೆ, ಡಿಸ್ಟರ್ಬ್ ಆಗುತ್ತೋ ಅದೇ ರೀತಿ ಜ್ವರವನ್ನು ಗುಣ ಮಾಡಲಿಕ್ಕೆ ನಮ್ಮ ಶರೀರದ ಅಗ್ನಿ, ಜ್ವರ ಯಾಕೆ ಬರುತ್ತೆ? ಈಗ ಕೋವಿಡ್ ಒಂದು ಇನ್ಫೆಕ್ಷನ್ ಒಂದು ಕಾರಣ. ಆದರೆ ಜ್ವರ ಆಯುರ್ವೇದ ಶಾಸ್ತ್ರದ ಪ್ರಕಾರ ಅಹಿತಾಹಾರ ವಿಹಾರಾಭ್ಯಾಂ ದೋಷ ಹಿ ಆಮಾಶಯಾಶ್ರಯ ಬಹಿರ್ನಿಯಸ್ತ ಕೋಷ್ಠಾಗ್ನಿ ಜ್ವರದ ಸುರಸಾನುಗ. ಅಹಿತವಾದಂಥ ಆಹಾರ ವಿಹಾರ, ಇಲ್ಲಿ ವಿಹಾರ ಆಗಿದೆ ಅಂದರೆ ಇನ್ಫೆಕ್ಷನ್ ಒಂದು ಒಳಗೆ ಬಂದಿದೆ. ವಿಹಾರ ಅಂತ ಹೇಳಿದ್ರೆ ಎಕ್ಸ್ಪೋಷರ್. ಒಳಗೆ ಬಂದಾಗ ನಮ್ಮ ಜಠರದಲ್ಲಿ ಇರಬೇಕಾಗಿರೋದು ಅಗ್ನಿ ಏನು ಮಾಡುತ್ತೆ, ಜಠರದಲ್ಲಿ ಕಡಿಮೆಯಾಗಿಬಿಟ್ಟು ಇಡೀ ಶರೀರದ ಹೊರಗಡೆ ಬಿಸಿ ಇರುತ್ತೆ, ಮೈಯೆಲ್ಲ ಬಿಸಿ ಇರುತ್ತೆ. ಆವಾಗ ಜಠರದಲ್ಲಿ ಅಗ್ನಿ ಕಡಿಮೆ ಇರುತ್ತೆ. ಅದು ಅಗ್ನಿಯನ್ನು ವಾಪಸ್ ತರಬೇಕು ಅಂತಾಗಿದೆ ಇವನು ತುಂಬಾ ಹೆವಿ ಫುಡ್ ತೆಗೆದುಕೊಂಡ್ರೆ ಆಗಲ್ಲ. ಆದುದರಿಂದ ಶಾಂತ ಮಾಡಬೇಕು ಅಂತ ಆಗಿದ್ರೆ ಲಂಘನ, ತುಂಬಾ ವೀಕ್ನೆಸ್ ಎಲ್ಲ ಫೀಲ್ ಮಾಡಿ, ಲಂಘನ ಅಂದ್ರೆ ಏನು ತಿನ್ನದೇ ಇರುವಂತದಲ್ಲ, ಲಘುವಾದಂತಹ ಆಹಾರ. ಅವರು ಬಹಳ ಚೆನ್ನಾಗಿ ಹೇಳಿದ್ರು. ನಮ್ದು ನೋಡಿ ಏಕಾದಶಿ ಉಪವಾಸ ಇದ್ದಾಗೆ, ಹೌದು, ಶನಿವಾರ 9 ದೋಸೆ 20 ಅಂತ ಹಾಗೆ ಅಲ್ಲ. ತಾವು ಮಾತಿನ ಮಲ್ಲ, ನಾವು ಸ್ವಲ್ಪ ಮೆಲ್ಲ. ಬಹಳಷ್ಟು ಚೆನ್ನಾಗಿ ಅಲ್ಲ, ನಮ್ಮ ಹಿಂದೂಗಳಲ್ಲಿ ಉಪವಾಸ ಅಂದ್ರೆ ಅದೇ ರೀತಿ ಇದು ಅನ್ನ ಒಂದಿಲ್ಲ, ಅನ್ನದ ಬದ್ದೆ ಅವಲಕ್ಕಿ ಮತ್ತೆ ಚಪಾತಿ, ಮತ್ತೆ ಎದುರಿಗಿಂತ ಫುಡ್ ಹೆವಿ ಇರ್ತದೆ. ಶಿವರಾತ್ರಿ ಬಂದು ನಮ್ ಭಾರಿ ಖುಷಿ. ಮುಂಚೆ ಶೀರಾ ಟೈಪ್ ಮಾಡ್ತಾರೆ, ಬೇರೆ 4-5 ಐಟಮ್ ಮಾಡುದು. ಊಟ ಆದ್ರೆ ಖಾಲಿ ಅನ್ನ ಪದಾರ್ಥ. ಯಾವಾಗ ಏಕಾದಶಿ ಬರುತ್ತೆ ಅಂತ ಕಾಯುವಂತ ಪರಿಸ್ಥಿತಿ ಉಂಟು. ಈಗ ಎಲ್ಲ ವೆರೈಟಿ ಜಾಸ್ತಿ ಆಗಿರುವಂತದ್ದು. ಸರಿಯಾಗಿದೆ ತಾವು ಹೇಳಿರೋದು. ನಾವು ಪ್ರತಿ ಏಕಾದಶಿ ವ್ರತ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾರೆ. ಹೌದು, ವ್ರತ ಅಂದ್ರೆ ಇದೆ. ಹೌದು, ಅದಕ್ಕೆ ಅನ್ನ ತಿನ್ನದೇ ಇರುವಂತದ್ದು ಮಾತ್ರ ಅಂತಲ್ಲ, ಹಲವು ರೀತಿಯ ಉಪವಾಸಗಳಲ್ಲಿ ನೀರನ್ನು ಮಾತ್ರ ಸೇವನೆ ಮಾಡಿ, ನೀರು ಅಂದ್ರೆ ನಾವು ಎಷ್ಟು ಆಹಾರ ಸೇವನೆ ಮಾಡಬೇಕು ಅದನ್ನು ಆದಷ್ಟು ಕಮ್ಮಿ, ಅಂದ್ರೆ ನಮ್ಮ ಒಂದು ನಿಶಕ್ತಿ ಬಾರದಂತೂ ಅಷ್ಟು ಸೇವನೆ ಮಾಡಿ ಇದ್ರೆ ಸರಿಯಾಗಿ. ಅದರಲ್ಲಿ ಕೂಡ ವಾತ ಪಿತ್ತ ಕಫ 3 ರೀತಿಯ ಪ್ರಕೃತಿಗಳುಂಟು. ಅದರಲ್ಲಿ ಪಿತ್ತ ಪ್ರಕೃತಿಯವರಿಗೆ ಯಾವತ್ತೂ ಉಪವಾಸ ಮಾಡಬಾರದು ಅಂತ ಹೇಳ್ತಾರೆ. ಅಂದ್ರೆ ಉಪವಾಸ ಅಂದ್ರೆ ನಿರ್ಜಲ ಅಥವಾ ನಿರಾಹಾರನೇ ತೆಗೆದುಕೊಳ್ಳದಿರುವಂಥದ್ದು ಮಾಡಬಾರ್ದು. ಅವರು ಸ್ವಲ್ಪ ಲಘು ಪ್ರಮಾಣದಲ್ಲಿ ನೋಡುವಾಗಲೇ ಗೊತ್ತು. ಪಿತ್ತ ಪ್ರಕೃತಿಯವರಿಗೆ ಅವರು ಯಾವಾಗ ಸಿಟ್ಟು ಕೆಂಪು, ಅವರು ಬಹಳಷ್ಟು ತೀಕ್ಷ್ಣವಾಗಿರುವಂಥವರಿಗೆ ಅಗ್ನಿ ತೀಕ್ಷ್ಣ ಪ್ರಖರವಾಗಿರುತ್ತೆ. ಅಂಥವರಿಗೆ ಉಪವಾಸ ಅಂತ ಹೇಳಿದ್ರೆ ಸ್ವಲ್ಪ ಲೈಟ್ ಆಗಿ ಆಹಾರವನ್ನು ಸೇವನೆ ಮಾಡಬಹುದು. ಕಫ ಪ್ರಕೃತಿ ವಾತ ಪ್ರಕೃತಿಯವರಿಗೆ ಸ್ವಲ್ಪ ಉಪವಾಸದಲ್ಲಿ ಏನೋ, ವಾತ ಪ್ರಕೃತಿಯವರು ಕೂಡ ತುಂಬಾ ಉಪವಾಸ ಮಾಡಬಾರ್ದು. ಕಫ ಪ್ರಕೃತಿ ತುಂಬಾ ಜಾಸ್ತಿ ಉಪವಾಸ. ಹೌದು, ಉಪವಾಸ ಸಮೀಪದಲ್ಲಿ ವಾಸ. ದೇವರಂದ್ರೆ ಧ್ಯಾನ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡುವಂತದ್ದಾಗ್ಲಿ ಹಲವಾರು ಅರ್ಥಗಳನ್ನು. ದೇವರ ಹತ್ರ ನಾವು ನೋಡಿ, ನಮ್ಮಲ್ಲಿ ಏನಂದ್ರೆ ಒಂದು ಸಿಸ್ಟಮ್ ಉಂಟು. ನಮ್ಮ ತಂದೆ ತಾಯಿಗಳು ಏನಂದ್ರೆ ದೇವ್ರ ಕೋಣೆಯಲ್ಲಿ ಸಣ್ಣದಿರುವಾಗ ದೇವ್ರ ಕೋಣೆಯಲ್ಲಿ ಏನಾದ್ರು ಫ್ರೂಟ್ಸ್ ಗಿಟ್ಸ್ ಏನಾದ್ರು ಮಾರ್ಕೆಟಿಂಗ್ ತಂದ್ರೆ ಫಸ್ಟ್ ದೇವ್ರ ಕೋಣೆಯಲ್ಲಿ ಇಡುದು, ದೇವರಿಗೆ ನಮಸ್ಕಾರ ಮಾಡಿ ಇದು ಮಾಡುದು ಅಂತ. ಅದಕ್ಕೆ ನಾನೊಂದು ಜೋಕ್ ಮಾಡ್ಲಿಕ್ಕೆ ಉಂಟು ತಂದೆ ತಾಯಿಗಳು ಸಣ್ಣದಿರುವಾಗಿದ್ದು. ಇದು ನಾವು ಫ್ರೂಟ್ಸ್ ಎಲ್ಲ ದೇವ್ರ ಕೋಣೆಯಲ್ಲಿ ಯಾಕೆ ಇಡೋದು, ದೇವ್ರ ಗ್ಯಾರಂಟಿ ಮುಟ್ಟುದಿಲ್ಲ ಅಂತ ಗೊತ್ತುಂಟು. ಮತ್ತೆ ದೇವ್ರ ಕೋಣೆಗೆ ಎಲ್ಲರೂ ಎಲ್ಲ ಟೈಮಲ್ಲಿ ಹೋಗುದಿಲ್ಲ, ಹೋದ ಕೂಡಲೇ ಇಲ್ಲಿ ಗೊತ್ತಾಗ್ತದೆ ದೇವ್ರ ಕೋಣೆ ಬೆಳಿಗ್ಗೆ ಮಾತ್ರ ಒಂದು ಜಪ ಮಾಡ್ಲಿಕ್ಕೆಲ್ಲ ಹೋಗ್ತಾ ಅಂತೇಳಿ. ಸೊ ಹಾಗೆ ಬಹಳ ಒಂದು ಉತ್ತಮವಾಗಿ ಹೇಳಿದ್ರಿ. ಈಗ ಹಲೋ 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 ಹಾಂ 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 ಓಕೆ. ಹಲೋ, ಕೃತಿ ಅಂತ ಉಡುಪಿಯಿಂದ ಅಲ್ವಾ? ಹಾ ಹೌದು. ಏನ್ ಮಾಡ್ತಾ ಇದ್ದೀರಮ್ಮ ನೀವು? ನಾನು ಫಸ್ಟ್ PU ಈಗ. ಫಸ್ಟ್ PUC ವಿದ್ಯಾರ್ಥಿ. ಎಸ್ ಸರ್. ಹೇಳಿ. ಎಲ್ಲರಿಗೆ ಯೋಗ ದಿನದ ಶುಭಾಶಯಗಳು. ನಿಮ್ಗೆ ಕೂಡ. ನಿಮ್ಗೀಗ ಒಂದು ಬಹಳ ಸಂತೋಷದಲ್ಲಿ ಇರ್ಬೋದು, ನೀವು ಎಕ್ಸಾಮ್ ಇಲ್ಲದೆ ಪಾಸ್ ಮಾಡಿದ್ದಾರೆ ನಿಮ್ಮನ್ನಲ್ವಾ? ಅಲ್ಲ, ಅಸೈನ್ಮೆಂಟ್ ಉಂಟಲ್ಲ, ಸ್ವಲ್ಪ ಪ್ರೆಷರ್ ಉಂಟು. ಇರ್ಲಿ, ವೆರಿ ಗುಡ್. ಪರೀಕ್ಷೆ ಬೇಕಂತ ಹೇಳುದು ನೀವಲ್ವಾ? ಅದಕ್ಕಿಂತ ಪರೀಕ್ಷೆ ಆಗ್ಬೋದಿತ್ತು. ಮೊನ್ನೆ ನಮ್ಮ CA ಸ್ಟೂಡೆಂಟ್ ಹೇಳ್ತಿದ್ರು, ನಮ್ಮಲ್ಲಿ ಕೂಡ ಹಾಗೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿದ್ರೆ ಬಾರಿ ಒಳ್ಳೇದಿತ್ತಂತೆ. ಯಾಕಂದ್ರೆ CA ಅಂದ್ರೆ ಜನರು ತಿಳ್ಕೊಳ್ತಾರೆ ಅಗ್ನಿ ಪರೀಕ್ಷೆ ಅಂತ ಹೇಳಿ. ಹೇಳಿ, ಸೈನ್ಸಾ ಕಾಮರ್ಸಾ ಆರ್ಟ್ಸಾ ಯಾವುದು ನಿಮ್ದು? ನಂದು ಸೈನ್ಸ್. ಸೈನ್ಸ್. ವೆರಿ ಗುಡ್. ಹಾಗಾದ್ರೆ ನೀವೆಲ್ಲ ಎಕ್ಸಾಮ್ ಇಲ್ಲದಿದ್ರು ಸ್ಟಡಿಯನ್ನು ಕರೆಕ್ಟ್ ಮಾಡಿದ್ರಲ್ಲ? ಹೌದು ಸರ್, ಅದು ಮಾತ್ರ ಸೆಕೆಂಡ್ PUCಗೆ ಬೇಕಲ್ಲ ಸರ್. ಹೌದು. ನಾವು ಯಾವಾಗಲೂ ವಿದ್ಯಾರ್ಥಿಗಳಿಗೆ ಏನು ಹೇಳುದಂದ್ರೆ, ಒಂದು ಸಣ್ಣದೊಂದು ಅಡ್ವೈಸ್,
ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಎವೆ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಎವೆ, ಇದು ಎಲ್ಲರಿಗೂ ಗೊತ್ತುಂಟು. ವಿದ್ಯಾರ್ಥಿಗಳಿಗೆ ಯಾಕಂದರೆ ಎ ಚಾಪ್ಟರ್ ಎ ಡೇ ಕೀಪ್ಸ್ ದ ಎಕ್ಸಾಮ್ ಫೀವರ್ ಎವೆ ಅಂತೇಳಿ ಡೈಲಿ ಒಂದೊಂದು ಚಾಪ್ಟರ್ ಓದಿ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್. ದಿನಕ್ಕೆ ನಾವು ಎಷ್ಟು ಸತಿ ಯೋಗ ಮಾಡಿದ್ರೆ ಒಳ್ಳೇದು, ಮತ್ತೆ ಈವ್ನಿಂಗ್ ಕೂಡ ಮಾಡ್ಬೋದಾ ಯೋಗ ಅಂತ? ಬಹಳ ಒಂದು ಉತ್ತಮ ಪ್ರಶ್ನೆ. ದಿನಕ್ಕೆ ಎಷ್ಟು ಸರ್ತಿ ಯೋಗ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಲಿಲ್ಲ ಒಳ್ಳೆ ವಿದ್ಯಾರ್ಥಿಯವರು. ಬೇರೆ ವಿದ್ಯಾರ್ಥಿಗಳು ಯೋಗ ಯಾಕೆ, ಯೋಗ ಎಲ್ಲ ಹಂಬಾಕ. ಕೆಲವರು ವೈದ್ಯರು ಕೂಡ ಕೆಲವರು ಇದು ಪರ್ವರ್ಟೆಡ್ ಜನ ಕೂಡ ಇರ್ತಾರೆ, ಅದು ಯೋಗ ಎಲ್ಲ ವೇಸ್ಟ್ ಮಾರ, ಉಸಿರಾಟ ಇದೆಲ್ಲ ಬೇಡದೆಲ್ಲ ಹೇಳಿ ಕೂಡ ಅದನ್ನು ಇದು ಈಗ ವ್ಯಾಕ್ಸಿನ್ ತಗೊಳ್ಬೇಡಿ ಅಂತ ಹೇಳಿದ ಹಾಗೆ ಈಗ ದಿನಕ್ಕೆ ಎಷ್ಟು ಸರ್ತಿ ಯೋಗ ಮಾಡಬೇಕು, ಮತ್ತು ಯೋಗ ಮಾಡುವಾಗ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡ್ಬೋದು. ಅದರ ಬಗ್ಗೆ ನಮ್ಮ ಕೃಷ್ಣ ಶರ್ಮರವರು ಹೇಳಿ. ದಿನಕ್ಕೆ ಅಲ್ಲಿ ಎಷ್ಟು ಸರ್ತಿ ಯೋಗ ಮಾಡಬೇಕು ಅನ್ನುವುದಕ್ಕಿಂತ ಮುಖ್ಯವಾಗಿ ನೀವು ಯೋಗದ ಯಾವ ಭಾಗಗಳನ್ನು ಅಭ್ಯಾಸ ಮಾಡುತ್ತೀರಿ, ಯಾವುದನ್ನು ಎಷ್ಟು ಮಾಡಬೇಕು ಎನ್ನುವಂಥದ್ದನ್ನು ಕೇಳಿದರೆ ಒಳ್ಳೆಯದಿತ್ತು. ಅದರಲ್ಲಿ ಈಗ ಆಸನ, ಪ್ರಾಣಾಯಾಮ, ಧ್ಯಾನ ಇತ್ಯಾದಿ ಮಾಡುವಂಥದ್ದು ಒಂದು ಸರ್ತಿ ಸಾಕು. ಧ್ಯಾನವನ್ನು ಮಾತ್ರ 2 ಸರ್ತಿ ಮಾಡಬಹುದು. ಅಂದರೆ ಬೆಳಿಗ್ಗೆ ಏನು ಮಾಡ್ಬೋದು? ಸೂರ್ಯ ನಮಸ್ಕಾರ ಅಲ್ಲ, ಬೆಳಿಗ್ಗೆ ಎಲ್ಲ ಅಭ್ಯಾಸಗಳನ್ನು 1 ಸರ್ತಿ. ಎಲ್ಲ ಅಂದರೆ ಯಾವುದೆಲ್ಲ? ಸೂರ್ಯ ನಮಸ್ಕಾರ, ಆಸನ, ಕ್ರಿಯೆಗಳು, ಪ್ರಾಣಾಯಾಮ, ಧ್ಯಾನ ಅಷ್ಟು. ಸಂಜೆಗೆ ಬೇಕು ಅಂತೇಳಿ ಆದರೆ ಖಾಲಿ ಹೊಟ್ಟೆಯಲ್ಲಿ ಅದೆಲ್ಲ ಅದರ ನಿಯಮದಲ್ಲೇ ಬಂತು. ಓಕೆ. ಸಂಜೆಗೆ ಬೇಕಾದರೆ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾತ್ರ ಮಾಡಬಹುದು, ಇದು ಉತ್ತಮ. ಅಲ್ಲ, ಆಲ್ಟರ್ನೇಟಿವ್ ಅಡ್ಜಸ್ಟ್ಮೆಂಟ್ ಬೇಕಾದ್ರೆ ಮಧ್ಯಮ ಮಾರ್ಗ ಹೇಳಿ. ಬೆಳಿಗ್ಗೆ ಪ್ರಾಣಾಯಾಮ, ಧ್ಯಾನ, ಸಂಜೆಗೆ ಎಲ್ಲ ಕ್ರಿಯೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಬೆಳಿಗ್ಗೆ ಮಾಡ್ಬೇಕಷ್ಟು. ಆದ್ದರಿಂದ ಸಾಯಂಕಾಲ ಏನೆಲ್ಲ ಮಾಡಬಹುದು? ಆಸನ, ಪ್ರಾಣಾಯಾಮ, ಬಂಧ ಮುದ್ರೆ, ಧ್ಯಾನ. ಅಜಿತೇಶ್ ಅವರೇ, ಸಾಯಂಕಾಲ ಯಾವುದೆಲ್ಲ ಮಾಡಿದರೆ ಒಂದು ಅರ್ಧ ಗಂಟೆ ಮಾಡುವಂತಿದ್ದ ಅರ್ಧ ಮುಖ ಏನೆಲ್ಲ ಮಾಡ್ಬೋದು ಸಾಯಂಕಾಲ? ಅದೇ ಸಾಯಂಕಾಲದ ಹೊತ್ತಿನಲ್ಲಿ ಕೂಡ ನಮ್ಮ ಕೃಷ್ಣ ಶರ್ಮಾ ಸರ್ ಅವರು ಹೇಳಿದ ಹಾಗೆ ಕ್ರಿಯೆಗಳನ್ನು ಹೇಗಾದ್ರೂ ಮಾಡುವ ಕ್ರಮ ಇಲ್ಲ, ಮಾಡಲಿಕ್ಕೆ ಆಗುದಿಲ್ಲ. ಕೆಲವು ಆಸನಗಳು, ಪ್ರಾಣಾಯಾಮಗಳು, ಆಮೇಲೆ ಸುಲಭದಲ್ಲಿ ಆಗುವಂತಹ ಮುದ್ರೆಗಳು, ಆಮೇಲೆ ಧ್ಯಾನ ಮತ್ತೆ ರಿಲ್ಯಾಕ್ಸೇಷನ್, ಇದಿಷ್ಟನ್ನ ಸಾಧಾರಣವಾಗಿ ಒಂದು 45 ನಿಮಿಷ ಅಥವಾ 1 ಗಂಟೆ ಹೊತ್ತು ಅಭ್ಯಾಸವನ್ನ ಮಾಡಬಹುದು. ಈಗ ನಾವು ಸ್ಪಷ್ಟವಾಗಿ ಹೇಳುದಾದ್ರೆ ಯೋಗಾಭ್ಯಾಸಕ್ಕೆ ಬೆಳಗ್ಗೆ ಸೂಕ್ತ ಸಮಯ, ಆದ್ರೆ ಕೆಲವೊಮ್ಮೆ ಸಮಯದ ಏನು ಹೊಂದಿಕೆ ಆಗುದಿಲ್ಲ ಅಂತಂದ್ರೆ ಮಾಡದೇ ಇರುವುದಕ್ಕಿಂತ ಸಾಯಂಕಾಲ ಮಾಡುವುದು ಉತ್ತಮ. ಹೌದು 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 ಹೌದು. ಅಂದ್ರೆ ಮಧ್ಯಮ ಮಾರ್ಗ. ಹೌದು ಅಲ್ವಾ? ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತೇಳಿ ನೀವು ಹೇಳುದು ಅಲ್ವಾ? ಓಕೆ, ಬಹಳ ಉತ್ತಮವಾಗಿ ಹೇಳಿದ್ರಿ. ಈಗ ನಮ್ಮ ಡಾಕ್ಟ್ರೇ, ಈಗ ಡಾಕ್ಟ್ರಿಗೆ ಕ್ವಶನ್ ಜಾಸ್ತಿ ಕೇಳಬೇಕಾಗ್ತದೆ, ಯಾಕಂದರೆ ಇಲ್ಲಿ ಫ್ರೀ ಕನ್ಸಲ್ಟೇಷನ್ ಬರ್ತದೆ ಅಲ್ವಾ? ಈಗ ಸ್ಟ್ರೆಸ್ ರಿಲೀಫ್ ಅವ್ರು ಹೇಳಿದರು, ನಮ್ಮ ಯಾರು ಇನ್ಫೋಸಿಸಿನವರು ಪುತ್ತೂರಿಂದ. ಸ್ಟ್ರೆಸ್ ರಿಲೀಫಿಗೆ ಏನೆಲ್ಲ ಮಾಡೋದು? ಯಾಕಂದರೆ ಈ ಕಂಪ್ಯೂಟರಲ್ಲಿ ಕಂಟಿನ್ಯೂಸ್ ಮಾಡೋದು, ಮೊಬೈಲ್ನಲ್ಲಿ ಕಂಟಿನ್ಯೂಸ್ ನೋಡ್ತಾ ಇರೋದು, ಅದರಿಂದ ನೆಕ್ ಪೇನ್, ಮತ್ತು ನಿಮ್ಮ ಬ್ಯಾಕ್ ಪೇನ್, ಮತ್ತು ತಲೆನೋವು, ನಿದ್ರೆದು ಪ್ರಾಬ್ಲಮ್, ಇಂಥದ್ದೆಲ್ಲ ಬರ್ತದೆ. ಅದಕ್ಕೆ ನಿಮ್ಮ ಯಾವುದು ಸ್ಟ್ರೆಸ್ ರಿಲೀಫ್ ಯಾವುದೆಲ್ಲ ಯೋಗ ಒಳ್ಳೆಯದು? ಸ್ಟ್ರೆಸ್ಸನ್ನು ವಾಶ್ ಮಾಡಿ ತೆಗಿಬೇಕು. ಅದು ಹೇಗೆ? ಅದ್ಭಿರ್ಗಾತ್ರಾಣಿ ಶುದ್ಧಂತೆ. ನಮ್ಮ ಶರೀರ ಶುದ್ಧಿ ಮಾಡಬೇಕು ಅಂತ ಆಗಿದ್ರೆ ನಮಗೆ ನೀರು ಕುಡಿಬೋದು, ನೀರಿನ ಸ್ನಾನ ಮಾಡ್ಬೋದು. ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಬೇಕು? ಶಕ್ತ್ಯಾನುಸಾರವಾಗಿ. ಒಬ್ಬ ವ್ಯಕ್ತಿಗೆ 2 ಲೀಟರ್ ಕುಡಿಬೇಕು ಅಂತ ಆಗಿದ್ರೆ ನಮ್ಮ ಶರೀರ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿರುವಂಥದ್ದು. ಪೃಥ್ವಿ, ಜಲ, ಅಗ್ನಿ, ವಾಯು. ಬೆಳಿಗ್ಗೆ ಎದ್ದು ಕೆಲವರು ವಾಟರ್ ಥೆರಪಿ ಅಂತ 2 ಲೀಟರ್ ಕುಡಿತಾರೆ, ಅದು ಸರಿಯಾದ? ಅವಶ್ಯಕತೆ ಇಲ್ಲ. ಉಷಾಪಾನ ಅಂತ ಬೆಳಿಗ್ಗೆ ಎದ್ದು ಕೂಡಲೇ ನಾವು ಉಷಾಪಾನ ಮಾಡಬೇಕಾದ್ರೆ ಎಷ್ಟು ಕುಡಿಬಹುದು? ಕನಿಷ್ಠ ಒಂದು 2 ಲೋಟದಿಂದ 3-4 ಲೋಟದವರೆಗೆ ತೆಗೆದುಕೊಳ್ಳಬಹುದು. ಕೆಲವರಿಗೆ ನೀರು ಸೇವನೆ ಮಾಡಲಿಕ್ಕೆ ಇಚ್ಛೆನೇ ಬರುವುದಿಲ್ಲ ಅಂತ ಹೇಳಿದ್ರೆ ಅವರ ಶರೀರದಲ್ಲಿ ಮೊದಲೇ ಜಲಮಹಾಭೂತ ಜಾಸ್ತಿ ಉಂಟು ಅಂತ ಅರ್ಥ. ಕೆಲವರ ಶರೀರದಲ್ಲಿ ಶುಷ್ಕತೆ, ಡ್ರೈನೆಸ್ ಉಂಟು, ಅಂದರೆ ಸ್ವಲ್ಪ 1 ಲೀಟರ್ವರೆಗೆ ನೀರು ಕೂಡ ಕುಡಿತಾರೆ. ಆದರೆ ನೀರು ಜಾಸ್ತಿ ಕುಡಿತಾ ಇದ್ರೆ ಶರೀರದ ಫ್ಯಾಟಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಅದು ನಮ್ಮ ಶರೀರಕ್ಕೆ ಬೇಕು. ನೀರು ಕುಡಿದ್ರೆ ಒಳ್ಳೆಯದ, ತಣ್ಣೀರ? ಅದು ಕಾಲಾನುಸಾರವಾಗಿ. ಕೋಲ್ಡ್ ಡ್ರಿಂಕ್ಸ್ ಒಳ್ಳೆಯದ, ಹಾಟ್ ಡ್ರಿಂಕ್ಸ್? ಯಾರಿಗೆ ಅತಿ ತೂಕ, ಬೊಜ್ಜು, ಮಲಬದ್ಧತೆ, ಸಂಧಿವಾತ, ಜಾಯಿಂಟ್ ಪೇನ್ಸ್, ಅತಿ ತೂಕ, ಬೊಜ್ಜು ಇದ್ದವರಿಗೆ, ಆಸ್ತಮಾ, ಎಲರ್ಜಿ, ಕೆಮ್ಮು, ಕಫ ಇದ್ದವರಿಗೆ, ಮಲಬದ್ಧತೆ ಇದ್ದವರಿಗೆ, ಮತ್ತೆ ಜಾಯಿಂಟ್ ಪೇನ್ಸ್, ವಾತ ಇದ್ದವರಿಗೆ ಯಾವತ್ತು ಲ್ಯೂಕ್ ವಾರ್ಮ್, ಬಿಸಿ ನೀರು ಬಹಳಷ್ಟು ಉತ್ತಮ. ಮತ್ತೆ ಬೇರೆ ಎಲ್ಲರೂ ಕೂಡ ತಣ್ಣೀರನ್ನು ನೇರವಾಗಿ ಕುಳಿತುಕೊಂಡು ಕುಡಿಯಬಹುದು. ಮಾತ್ರವಲ್ಲದೆ ಹಿಂದಿನ ದಿನ ಅದನ್ನ ತಾಮ್ರ ಪಾತ್ರೆಯಲ್ಲಿ, ಕಾಪರ್ ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಅದು ಬಹಳಷ್ಟು ಉತ್ತಮವಾದಂಥ ನೀರು, ಚಾರ್ಜ್ಡ್ ವಾಟರ್ ಅದಕ್ಕೆ ಅಂತ ಹೇಳ್ತೇವೆ ನಾವು. ಅದನ್ನ ತೆಗೆದು ಅದು ನಮ್ಮ ಶರೀರದ ಕಲ್ಮಶವನ್ನು ದೂರ ಮಾಡಲಿಕ್ಕೆ, ಡಿಟಾಕ್ಸಿಫೈ ಮಾಡಲಿಕ್ಕೆ ಬಹಳಷ್ಟು ಉತ್ತಮ ಅಂತ ನಾವು ಹೇಳ್ತೇವೆ. ಇಲ್ಲಿ ಅವರು ಕೇಳಿರುವಂಥ ಪ್ರಶ್ನೆ, ಅವರಿಗೆ ಇದು ಶುದ್ಧ ಮಾಡಲಿಕ್ಕೆ ಯಾವುದಕ್ಕೆ? ನಮ್ಮ ಸ್ಟ್ರೆಸ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಧ್ಯಾನನೇ. ಅವಾಗಲೇ ಡಾಕ್ಟರ್ ಕೃಷ್ಣ ಶರ್ಮಾ ಸರ್ ಅವರು ಹೇಳಿದರು,
ಧ್ಯಾನದಿಂದ ಮನಸ್ಸು ಭಾಳಷ್ಟು ಶುದ್ಧಿ ಆಗುತ್ತೆ ಅಂತ ಹೇಳಿದರೆ. ಒಂದು ಧ್ಯಾನ ಅಂತ ಹೇಳಿದರೆ ನಾವು ಮನುಷ್ಯನಿಗೆ ನಾವು ಇದಕ್ಕೆ ಕೋಳಿಗೆ ಅಥವಾ ಇದಕ್ಕೆ ನಮ್ಮ ಪಕ್ಷಿಗಳಿಗೆ ನಾವು ಇದನ್ನು ಕಾಳುಗಳನ್ನು ಹಾಕಬೇಕಾದ್ರೆ ಹಾರ್ತವೆ, ಬರ್ತದೆ, ಹಾರ್ತವೆ, ಹೊರ್ತವೆ, ದೂರ ಹೋಗ್ತವೆ. ಅದೇ ರೀತಿ ನಾವು ಧ್ಯಾನಕ್ಕೆ ಕುಳಿತುಕೊಂಡಾಗ ಮನಸ್ಸು ಚಂಚಲವಾಗಿ ಆಚೆ ಈಚೆ ಓಡಾಡ್ತದೆ. ಅದನ್ನು ಹಿಡಿದಿಟ್ಟುಕೊಂಡು ಕಂಟ್ರೋಲ್ ಮಾಡುವಂಥ ಒಂದು ವಿಧಾನನೇ. ಅದಕ್ಕೆ ಪೂರಕವಾಗಿ ನಾವು ಯಮ ನಿಯಮ ಆಸನಗಳನ್ನು ಮಾಡಿ, ಪ್ರಾಣಾಯಾಮಗಳನ್ನು ಮಾಡಿ ನಂತರ ಧ್ಯಾನವನ್ನು ಮಾಡಿದರೆ ಭಾಳಷ್ಟು ಉತ್ತಮ. ಸೊ ಅವರಿಗೆ ಪ್ರಶ್ನೆಗೆ ನೇರ ಉತ್ತರ ಧ್ಯಾನ ಅವರಿಗೆ ಅದಕ್ಕೆ ಭಾಳಷ್ಟು ಶ್ರೇಷ್ಠವಾದ. ಸ್ಟ್ರೆಸ್ಸನ್ನು ಕಮ್ಮಿ ಮಾಡಲಿಕ್ಕೆ ಸ್ವಲ್ಪ ಆಚೆ ಈಚೆ ಮೈ ಕೈ ಎಲ್ಲ ಮಧ್ಯೆ ಮಧ್ಯೆ ಒಂದು ಅರ್ಧ ಗಂಟೆಗೊಮ್ಮೆ ಹೌದು ಒಂದು ನಡೆಯುವುದು, ಅದೆಲ್ಲ ಒಳ್ಳೆಯದಲ್ಲ. ಅದು ಶಾರೀರಿಕವಾಗಿ. ನಿಮ್ಮ ಯೋಗದಲ್ಲಿ ಕೂಡ ಕುತ್ತಿಗೆಗೆ ಮೈಗೆ ಪ್ರತಿಯೊಂದು ಆಸನ ಉಂಟು, ಅದರ ಬಗ್ಗೆ ಡಿಸ್ಕಸ್ ಮಾಡೋದ್ರ ಮುಂಚೆ ಮುರಳೀಧರ ಶೆಣೈ ಅವರದೊಂದು ಕರೆ ಉಂಟು. ಹಲೋ, ನಮಸ್ಕಾರ ನಾಯಕರೇ. ನೀವು ಜಿ ಮುರಳೀಧರ ಶೆಣೈ ಅವರ? ಮುರಳೀಧರ್ ಜಿ ಶೆಣೈ. ಮುರಳೀಧರ್ ಜಿ ಶೆಣೈ ನಮ್ಮ ಪ್ರಖ್ಯಾತ ಗಾಯಕರು ಮತ್ತು ಕೆನರಾ ರೆಬೊಕೊ ಮ್ಯೂಚುವಲ್ ಫಂಡ್ ಇದರ ವೆಸ್ಟ್ ಆಫ್ ಕರ್ನಾಟಕದ ಒಂದು ಝೋನಲ್ ಹೆಡ್ ಅಲ್ವಾ? ಹೌದು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೇಳಿ, ನೀವು ಗಾಯಕರಾಗಿ ನಿಮ್ಮ ಪ್ರಶ್ನೆ ಕೇಳಿ. ಹೌದು, ನನಗೆ ಈಗ ಬಹಳ ಖುಷಿ ಆಗ್ತಾ ಇದೆ. ಈಗ ಬಿಸ್ನೆಸ್ ಟಾನಿಕ್, ನಮ್ಮ ಬಿಸ್ನೆಸ್ ಟಾನಿಕ್ ಈಸ್ ಗೋಯಿಂಗ್ ಎ ನೆಕ್ಸ್ಟ್ ಆರ್ ಡಿಫರೆಂಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಬಹಳ ಉತ್ತಮವಾದಂತಹ ನಿಮ್ಮ ಒಂದೊಂದು ಟಾಪಿಕ್ಸ್ ಎಲ್ಲ ಒಳ್ಳೆ ಇಟ್ ಈಸ್ ಕ್ರಿಯೇಟಿಂಗ್ ಮೋರ್ ಅಂಡ್ ಮೋರ್ ಅವೇರ್ನೆಸ್ ಅಂಡ್ ಇಂಟ್ರೆಸ್ಟ್ ಇನ್ ದಿ ಲಿಸನರ್ಸ್ ಮೈಂಡ್. ಬಹಳ ಸಂತೋಷ. ನಿಮ್ಮನ್ನು ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮನ್ನು ಜೇಸುದಾಸ್, ಕರ್ನಾಟಕದ ಜೇಸುದಾಸ್ ಅಂತ ಕೂಡ ಕರೀತಾರೆ. ಹೇಳಿ ನಿಮ್ಮ ಪ್ರಶ್ನೆಗೆ. ಥ್ಯಾಂಕ್ ಯು ಸರ್. ಸೊ ಅದರಲ್ಲಿ ನಮ್ಮ ರಿಸೋರ್ಸ್ ಪೀಪಲ್ಗೆ ಎಲ್ರಿಗೆ ನನ್ನ ಧನ್ಯವಾದಗಳು ಫಾರ್ ಗಿವಿಂಗ್ ಯೋಗದ ಬಗ್ಗೆ ತುಂಬಾ ಜ್ಞಾನ ನೀವು ಕೊಡ್ತಾ ಇದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆಲ್ ಹಿಯರ್. ನನ್ನ ಒಂದು ಡೌಟ್ ಏನಂತ ಹೇಳಿದ್ರೆ, ಈಗ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿ ಆ ಒಂದು ಮಾತು ಇದರಲ್ಲಿ ತೋರಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ. ಭಗವದ್ಗೀತೆಯಲ್ಲಿ ಹೇಳಿದ ಒಂದು ಮಾತು ಸಮತ್ವಂ ಯೋಗ ಉಚ್ಯತೆ. ಸೊ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿದ್ರೆ ಇಟ್ ಇಸ್ ಫಾರ್ ದ ಮೈಂಡ್ ಅಲ್ವಾ, ನಾಟ್ ಫಾರ್ ದ ಬಾಡಿ. ಸೊ ಈಗ ನಾವು ಯೋಗ ಮಾಡಿದ್ರೆ ಮೈಂಡ್ ಸಮತ್ವ ನಮಗೆ ಅದು ಬರ್ತದ ಎಂದು ಹೇಳಿ ಒಂದು ಡೌಟ್. ಸೆಕೆಂಡ್ಲಿ, ಇಫ್ ವಿ ಟ್ರೈ ಟು ಟ್ವಿಸ್ಟ್ ದ ಬಾಡಿ ಥ್ರೂ ದಿ ಯೋಗಾಭ್ಯಾಸ, ಹೌ ವಿ ಕ್ಯಾನ್ ಸ್ಟ್ರೈಟನ್ ದ ಮೈಂಡ್ ಥ್ರೂ ಯೋಗ, ಅದಕ್ಕೆ ಬಗ್ಗೆ ಒಂದು ಕೇಳಲಿಕ್ಕೆ. ಅದ್ರ ಕೇಳೋ ಮುಂಚೆ ಒಂದು ಕಂಡೀಷನ್ ಉಂಟು ನಿಮ್ಮ ಆನ್ಸರ್ ಹೇಳಲಿಕ್ಕೆ. ಒಂದು ಯೋಗ ಮ್ಯೂಸಿಕ್ ಯಾವುದಾದ್ರೂ ಇದ್ರೆ ಒಂದು ಸ್ವಲ್ಪ ಒಂದು ಹಾಡಿ ತೋರಿಸ್ತೀರಾ? ಯೋಗ? ಹೌದು, ಯೋಗ ಮ್ಯೂಸಿಕ್ ಒಂದು ಒಳ್ಳೆ ಯೋಗದ ಬಗ್ಗೆ ಒಂದು. ಹೌದು, ಬೆಳಿಗ್ಗೆ ಒಂದು ಪ್ರಶಾಂತ ವಾತಾವರಣದಲ್ಲಿ ನಾವು ಯೋಗ ಮಾಡುವಾಗ ನಿಮ್ಮದೊಂದು ಮ್ಯೂಸಿಕ್ ಕೇಳಿದ್ರೆ ಭಾರಿ ಸಂತೋಷ ಆಗ್ತದೆ. ಯಾವುದಾದ್ರೂ ಒಂದು ಒಳ್ಳೆ ಒಂದು ರಾಗ ಒಂದು ಸ್ವಲ್ಪ ಹಾಡಬೇಕಾ? ಹೌದೌದು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ ನ ಹನ್ಯತೆ ಹನ್ಯಮಾನೆ ಶರೀರೇ. ಬಹಳ ಒಂದು ಇನ್ನೂ ಕೇಳುವ ಅಂತ ಆಗ್ತದೆ. ಒಂದು ನಿಮ್ಮ ಮ್ಯೂಸಿಕ್ ಬಗ್ಗೆ ಒಂದು ಒಳ್ಳೆ ಒಂದು ಪ್ರೋಗ್ರಾಮ್ ಇಡುವ ಅಂತಿದ್ದೇವೆ ನಮ್ಮ ಬಿಸ್ನೆಸ್ ಟಾನಿಕಲ್ಲಿ. ಈಗ ನೀವು ಅದೊಂದು ಕನ್ಫರ್ಮ್ ಮಾಡಿದ್ರಾಯ್ತು. ಬಹಳ ಉತ್ತಮ. ನಮ್ಮ ಮುರಳೀಧರ್ ಶೆಣೈಯವರು ನಮ್ಮ ಒಂದು ಬಹಳ ಒಂದು ನಮಗೆ ಅವರ ಬಗ್ಗೆ ಅಪಾರ ಗೌರವ ಮತ್ತು ಅವರ ಮೇಲೆ ತುಂಬ ಪ್ರೀತಿ. ಯಾಕಂತ ಹೇಳಿದರೆ ನಮ್ಮ ಬಿಸ್ನೆಸ್ ಟಾನಿಕ್ ಇನಾಗ್ರೇಷನ್ ಅದಕ್ಕೆ ಕೂಡ ಒಂದು ಪ್ರಾರ್ಥನೆ ಮಾಡಿದವರು ಮುರಳೀಧರ್ ಶೆಣೈಯವರು. ನಮ್ಮ 20ನೇ ಸಂಚಿಕೆಗೆ 25ನೇ ಸಂಚಿಕೆಗೆ ಪ್ರಾರ್ಥನೆ ಮಾಡಿದವರು ಮುರಳೀಧರ್ ಶೆಣೈಯವರು. 50ನೇ ಸಂಚಿಕೆ ಪ್ರಾರ್ಥನೆ ಮಾಡಿದವರು ಮುರಳೀಧರ್ ಶೆಣೈಯವರು. 100ನೇ ಸಂಚಿಕೆಗೆ ಸೆಂಚುರಿ ಆ ಎಪಿಸೋಡಿಗೆ ಕೂಡ, ಅದರ ಮುಂಚೆ ನವತಿ ಸ್ಪೆಷಲ್ ಅಂತ 90ನೇ ಸಂಚಿಕೆ ಕೂಡ ಪ್ರಾರ್ಥನೆ. ಆವಾಗ ಏನಂದ್ರೆ ನವರಾತ್ರಿಯ ಸಂದರ್ಭ, ಮಹಾನವಮಿ, ದುರ್ಗಾಷ್ಟಮಿ ದಿನ ನವದುರ್ಗೆ ದುರ್ಗತಿ ಪರಿಹಾರಿಣಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ ಅಂತ ಭೀಮಸೇನ್ ಜೋಶಿಯವರ ನಂತರ ಆ ಒಂದು ಒಳ್ಳೆಯ ಒಂದು ಉತ್ತಮ ಒಂದು ಹಾಡನ್ನು ಹಾಡಿದವರು ಕೂಡ ಒಂದು ನಮ್ಮ ಮುರಳೀಧರ್ ಶೆಣೈಯವರು. 100ನೇ ಸಂಚಿಕೆಗೆ ಓಂ ನಮೋ ಜಿಯಾದ್ಯ ಎಂಥ ಒಂದು
ಇವತ್ತು ಕೂಡ ಅವ್ರು ಹೇಳಿದ ಆ ಒಂದು ಮ್ಯೂಸಿಕಲ್ಲಿ ನಮಗೆ ನಿಜವಾಗಿ ಉಂಟಲ್ಲ ಒಂದು ಆನಂದ ಬಾಷ್ಪ ಬರ್ತಾ ಉಂಟು. ಮುರಳೀಧರ್ ಶೆಣೆಯವರಿಗೆ ನಿಮ್ಮಂಥ ಒಂದು ಮೇಧಾವಿ ವ್ಯಕ್ತಿ ನಮ್ಮ ಒಂದು ಮಂಗಳೂರಿನಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ನಮಗೆ ಹೆಮ್ಮೆ. ನಮಗೆ ನೀವು ಒಂದು ಶಕ್ತಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಈಗ ಅವರ ಒಂದು ಪ್ರಶ್ನೆ, ಕೃಷ್ಣ ಶರ್ಮಾ ಅವರೇ, ಸಮತ್ವಂ ಯೋಗ ಉಚ್ಯತೆ, ಮೈಂಡ್ ಮತ್ತು ಬಾಡಿ, ಅದರದ್ದು ಒಂದು ಲಿಂಕ್ ಬಗ್ಗೆ ಅಲ್ಲಿ ಹೇಳಿದಂತಹದ್ದು ಸಿದ್ಧ್യോ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂತ. ಅಂದರೆ ಈ ರೀತಿ ಯೋಗವನ್ನು ಅಭ್ಯಾಸ ಮಾಡಿದರೆ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಅವನು ಯಾವುದೇ ರೀತಿಯ ಭೇದ ಭಾವವನ್ನು ಕಾಣದೆ ಸಮತ್ವದಲ್ಲಿ ಇರುತ್ತಾನೆ ಎಂಬುದಾಗಿ. ಇದು ಮನಸ್ಸಿಗೆ ಅಲ್ಲ, ನಾವು ಅರ್ಥ ಮಾಡಿಕೊಳ್ಳುವುದು ತಪ್ಪಾಗಿದೆ. ಮನಸ್ಸು ಎಂಬುದಾಗಿ ಸಾಮಾನ್ಯವಾಗಿ ರೂಢಿಯಲ್ಲಿ ಹೇಳುತ್ತೇವೆ, ಆದರೆ ಯೋಗದ ಪರಿಭಾಷೆಯಲ್ಲಿ ಹೇಳುವುದಾದರೆ ಚಿತ್ತ, ಅದಕ್ಕಿಂತಲೂ ಮುಖ್ಯವಾಗಿ ಬುದ್ಧಿ. ಯಾಕೆಂದ್ರೆ ಶ್ರೀಕೃಷ್ಣ ಹೇಳುವಂತಹದ್ದು ನಿಮಗೆ ಯಾವುದನ್ನೂ ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇದ್ರೆ ಬುದ್ಧವು ಶರಣಮನ್ವಿಚ್ಛ ಅಂತೇಳಿ ಹೇಳುವಂತಹದ್ದು. ಬುದ್ಧಿಯಲ್ಲಿ ಶರಣಾಗತಿಯನ್ನು ಹೊಂದಿ ಬುದ್ಧಿಯಲ್ಲಿ ಎಲ್ಲವನ್ನೂ ಏಕಾಗ್ರತೆಯ ಮೂಲಕ ಸಾಧಿಸಿಕೊಂಡು ಪ್ರತಿಯೊಂದನ್ನು ಹೊಂದುವವನಾಗು ಎಂಬುದಾಗಿ ಅಲ್ಲಿ ಸೂತ್ರ. ಆದ್ದರಿಂದ ಇಲ್ಲಿ ಬುದ್ಧಿ ಅಂದರೆ ಏಕಾಗ್ರತೆಯನ್ನು ಹೊಂದಿದಾಗ ಅವನು ಸಮತ್ವವನ್ನು ಹೊಂದುತ್ತಾನೆ. ಇದು ನಿಮಗೆ ಸ್ವಾಭಾವಿಕವಾಗಿ ಅರ್ಥ ಆಗ್ತದೆ. ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್, ಹೈಯರ್ ಲೆವೆಲ್ ಆಫ್ ಕಾನ್ಸಂಟ್ರೇಷನ್. ಮ್ಯೂಸಿಕ್ ಇವರಿಗೆ ಅದು ಸ್ವಾಭಾವಿಕವಾಗಿ ಅರ್ಥ ಆಗ್ತದೆ. ನಿಮಗೆ ಸಂಶಯ ಬರಲಿಕ್ಕೆ ಕಾರಣ ಏನು ಅಂದ್ರೆ ಅದು ಸ್ವಲ್ಪ ನೀವು ಮನಸ್ಸು ಎಂಬುದಾಗಿ ತೆಕ್ಕೊಂಡಂತಹದ್ದು. ಮನಸ್ಸು ಯಾವಾಗಲೂ ಕೂಡ ಅದು ಚಂಚಲವೇ, ಅದರ ಸ್ವಭಾವವೇ ಹಾಗೆ. ಅಂದ್ರೆ ಏನಾಗ್ತದೆ, ಇವರು ಮ್ಯೂಸಿಕ್ ಆಡುವಾಗ ಅವರು ಮ್ಯೂಚುವಲ್ ಫಂಡ್ ಇದ ಆಲೋಚನೆ ಮಾಡಬಾರ್ದು. ಇಲ್ಲಿ ಮ್ಯೂಚುವಲ್ ಫಂಡ್ ಮಾಡುವಾಗ ಬೇಕಾದ್ರೆ ಮ್ಯೂಸಿಕ್ ಹಾಕ್ಬಹುದು. ಇಲ್ಲಿ ನಿಮ್ಮ ಸಮಸ್ಯೆ ಅಥವಾ ಸಂಶಯ ಇರುವಂತಹದ್ದು ಇದು ಶರೀರಕ್ಕೋ ಮನಸ್ಸಿಗೋ ಯೋಗದ ಅಭ್ಯಾಸ ಎಂಬುದಾಗಿ. ಬಹಳ ಒಳ್ಳೆಯ ಪ್ರಶ್ನೆ. ಎಲ್ಲರೂ ಹೇಳುವಂತಹದ್ದು ಆಸನಾದಿಗಳನ್ನು ಅಭ್ಯಾಸ ಮಾಡುವುದರಿಂದ ಶರೀರಕ್ಕೆ ಒಳ್ಳೆಯದಾಗ್ತದೆ ಎಂಬುದಾಗಿ ಇಲ್ಲ. ಪತಂಜಲಿಯವರು ಹೇಳಿದ್ದು ದ್ವಂದ್ವ ಅನಭಿಘಾತ ಎಂಬುದಾಗಿ. ದ್ವಂದ್ವ ಎನ್ನುವಂತಹದ್ದು ಡ್ಯುಯಾಲಿಟಿ ಬರುವುದು ಮನಸ್ಸಿಗೆ, ಶರೀರಕ್ಕೆ ಆಮೇಲೆ. ಶರೀರಕ್ಕೆ ಸ್ವಲ್ಪ ಮಾತ್ರ ಅನುಭವಕ್ಕೆ ಬರುವುದಷ್ಟೇ. ದ್ವಂದ್ವ ಇರುವುದೆಲ್ಲ ಮನಸ್ಸಿನಲ್ಲಿ. ತಪ್ಪೋ ಸರಿಯೋ, ಕೇಳಬೇಕಾ ಬೇಡುವ, ಹಾಡಬೇಕಾ ಬೇಡುವ, ಏನು ಹೇಗೆ ಎನ್ನುವಂತಹದ್ದೆಲ್ಲ ದ್ವಂದ್ವಗಳೇ. ಇದು ಮನಸ್ಸಿಗೆ ಬರುವಂತಹದ್ದು. ಅದನ್ನು ದೂರ ಮಾಡುವಂತಹದ್ದು ಆಸನಗಳಾಗಲಿ ಅಥವಾ ಇತರ ಅಭ್ಯಾಸಗಳೆಲ್ಲ ಅದಕ್ಕಿಂತ ಮುಂದಿಂದು. ಆದ್ದರಿಂದ ನಮ್ಮಲ್ಲಿ ಬಂದಂತಹ ಒಂದು ಕಾನ್ಸೆಪ್ಟೇ ಆಸನ ಎನ್ನುವಂತಹದ್ದು ಶರೀರಕ್ಕೆ ಎನ್ನುವಂತಹದ್ದು ಸಂಪೂರ್ಣ ತಪ್ಪು. ನೀವು ಒಳ್ಳೆಯ ಪ್ರಶ್ನೆ ಎತ್ತಿ ಹಾಕಿದ್ರಿ, ಬಹುಮಾನಿತ ಪ್ರಶ್ನೆ. ಆದ್ದರಿಂದ ಆಸನ ಪ್ರಾಣಾಯಾಮಾದಿಗಳು ಇತ್ಯಾದಿಗಳೆಲ್ಲ ಅಲ್ಲಿ ಸಮಾಧಿ ಹೊಂದಲಿಕ್ಕೆ, ಏಕಾಗ್ರತೆ ಹೊಂದಲಿಕ್ಕೆ ಬೇಕಾದ ರೀತಿ ಮಾಡುವಂತ ಅಭ್ಯಾಸ ಆದ್ರೆ ಮಾತ್ರ ಅದು ಯೋಗದ ಅಭ್ಯಾಸ. ಅಲ್ಲದಿದ್ರೆ ಅದು ಯೋಗದ ಅಭ್ಯಾಸ ಅಲ್ಲ. ಇದು ಕಾಮತ್ರವರು ಆಗ ಫಸ್ಟಿಗೆ ಕೇಳಿದಂತಹ ಪ್ರಶ್ನೆ, ಯೋಗ ಮತ್ತು ಎಕ್ಸರ್ಸೈಸಿಗೆ ಏನು ವ್ಯತ್ಯಾಸ ಅಂತ. ಎಕ್ಸರ್ಸೈಸ್ ನಲ್ಲಿ ಎಲ್ಲ ತಾತ್ಕಾಲಿಕವನ್ನು ಹೊಂದಬಹುದು, ಆದರೆ ಶಾಶ್ವತವಾದಂತಹದ್ದು ಅಭಿವೃದ್ಧಿ ಪಥದಲ್ಲಿ ಹೋಗಿ ಏಕಾಗ್ರತೆಯ ತುತ್ತತುದಿಯನ್ನು ಹೊಂದುವಂತಹದ್ದು ಕೇವಲ ಯೋಗದಲ್ಲಿ ಮಾತ್ರ. ಇವತ್ತಿನವರೆಗೆ ಆ ರೀತಿಯ ಸಬ್ಜೆಕ್ಟ್ ಬೇರೆ ಇಲ್ಲ. ಓಕೆ, ಅಂದ್ರೆ ನೀವು ಹೇಳುದು ಇಫ್ ಯು ಡೋಂಟ್ ಥಿಂಕ್ ಇನ್ ದ ಲಾಂಗ್ ರನ್ ಯು ಹ್ಯಾವ್ ಟು ರನ್ ಲಾಂಗ್ ಅಂತ ಹೇಳುದು. ಈಗ ನಮ್ಮ ಮಧುರನಾಥ್ ಶೆಟ್ಟಿ ಅವರ ಕರೆ ಉಂಟು. ಹಲೋ ಮಧುರನಾಥ ಶೆಟ್ಟಿ ಅವರೇ, ನಿಮ್ಮ ಪ್ರಶ್ನೆ ಕೇಳಬಹುದಾ? ಹಲೋ, ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ. ನನ್ನದು 3 ಪ್ರಶ್ನೆ ಇದೆ. ಕೇಳಿ. ಒಂದನೇದು, ಅವರು ಖಾಲಿ ಹೊಟ್ಟೆಯಲ್ಲಿ ಯೋಗ ಮಾಡಬಹುದು ಅಂತ ಹೇಳಿದ್ರು ನೋಡಿ, ಆಗ ನಾವು ನೀರೇನಾದ್ರೂ ಕುಡಿಬಹುದು ಅಂತ ಒಂದು ಪ್ರಶ್ನೆ. ಮತ್ತೆ ಇನ್ನೊಂದು, ಕೆಲವರಿಗೆ ಈಗ ಫುಡ್ ಎಲ್ಲ ತಗೊಂಡು ಯೋಗ ಮಾಡುವಂತದ್ದು ಅದು ಸ್ವಲ್ಪ ಅನಾನುಕೂಲ ಆಗ್ಬಹುದು. ಅವರಿಗೆ ಯಾವ್ದಾದ್ರು ಕೆಲವು ಲೈಟ್ ಫುಡ್ ತಗೊಂಡು ಯಾವ್ದಾದ್ರು ಮಾಡುವಂತ ಯೋಗ ಏನಾದ್ರು ಉಂಟಾ ಅಂತ. ವೆರಿ ಗುಡ್. ಮೂರನೇದ್ದು, ಹೆಚ್ಚಾಗಿ ಈಗಿನ ಈ ಬಿಸ್ನೆಸ್ ಮ್ಯಾನ್ ಗಳಿಗೆಲ್ಲ ವಿಪರೀತ ಸಮಸ್ಯೆಗಳಿಂದಾಗಿ ಸ್ಟ್ರೆಸ್ ಮತ್ತೆ ಬೇರೆ ಕೆಲವು ಸರ್ತಿ ಮರೆತು ಹೋಗುವಂತದ್ದೆಲ್ಲ ಉಂಟು. ಅದಕ್ಕೋಸ್ಕರ ನಾವು ಬಿಸ್ನೆಸ್ ನ ಟೈಮಿನಲ್ಲೇ ಏನಾದ್ರು ಮಾಡುವಂತದ್ದು ಸಿಂಪಲ್ ಆದ ಯೋಗ ಪ್ರಾಣಾಯಾಮ ಅಂತದ್ದು ಏನಾದ್ರು ಉಂಟಾ ಅಂತ ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಬಹಳ ಉತ್ತಮ ಪ್ರಶ್ನೆ ಕೇಳಿದ್ರಿ ಮಧುರನಾಥ್ ಶೆಟ್ಟಿ ಅವರಿಗೆ. ನಾವು ಹೇಳ್ತೇವೆ, ಈಗ ನೀವು ಖಾಲಿ ಹೊಟ್ಟೆಯಲ್ಲಿ ಯೋಗ ಮಾಡುವಾಗ ನೀರು ಕುಡಿಬಹುದಾ ಅಂತೇಳಿ ಅಲ್ವಾ? ಅದಕ್ಕೊಂದು ಜೀವನ ಕ್ರಮದ ಬಗ್ಗೆ ಒಬ್ಬರು ಇವರು ಆಯುರ್ವೇದದಲ್ಲಿ ಹೇಳಿದೆ, ನಮ್ಮ ಚರಕ ಸಂಹಿತೆಯಲ್ಲಿ ಏನಂತ ಹೇಳಿದ್ರೆ, ನಿಶಾಂತೇಚ ಪಿಬೇತ್ ಜಲಂ, ಭೋಜನಾಂತೆ ಪಿಬೇತ್ ತಕ್ರಂ, ದಿನಾಂತೇಚ ಪಿಬೇತ್ ದುಗ್ಧಂ, ಕಿಂ ವೈದ್ಯಸ್ಯ ಪ್ರಯೋಜನಂ ಅಂತೇಳಿ ಡಾಕ್ಟರ್ ಜ್ಞಾನೇಶ್ ಹೇಳಿ.
ಅವ್ರಿಗೆ ಕೇಳಿರೋ ಪ್ರಶ್ನೆ ತಾವು ಕೂಡ ಕರೆಕ್ಟ್ ಅದೆಲ್ಲ ಆನ್ಸರ್ ಹೇಳಿದ್ರಿ. ನೀರು ಕುಡಿದು ಯೋಗ ಮಾಡ್ಬೋದಾ? ಯಾಕಂದರೆ ವ್ಯಾವಹಾರಿಕವಾಗಿ ನಾವು ನೋಡಿದಾಗ ಈ ಪ್ರಾಣಾಯಾಮ, ಆಸನ ಇದನ್ನೊಂದು ಪ್ಯಾಕೇಜ್ ಮಾಡಿ ಒಂದು 45 ನಿಮಿಷಗಳ ಒಳಗೆ ಎಲ್ಲರೂ ಅದನ್ನು ಮುಗಿಸುವಂಥದ್ದು ಈಗ ಸಾಮಾನ್ಯವಾಗಿ ಬಿಟ್ಟಿದೆ. ನಮಗೂ ಕೆಲಸಕ್ಕೆ ಹೋಗಬೇಕು, ನಿಮಗೂ ಹೋಗಬೇಕು, ಎಲ್ರಿಗೂ ಹೋಗಬೇಕು, ಅವ್ರಿಗೊಂದು ಪ್ಯಾಕೇಜ್ ಥರ ಮಾಡಿ ಯಾವ ರೀತಿ ಮಾಡಬೇಕು ಅಂತ. ಅಂದ್ರೆ ಅವರು ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿಬೇಕಂತ ಕೇಳಿದ್ದು. ಹೌದು, ಕುಡಿಲೇಬೇಕು. ದಿನ ಶುರುವಾಗೋದೇ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಉಷಾಪಾನ ನಂತರ ಶೌಚಕ್ರಿಯೆ, ದಂತಮಂಜನ, ಜಿಹ್ವಾ ನಿರ್ಲೇಖನ. ಅದು ಜೀವನ ದಿನಚರಿಯಲ್ಲಿ ಬರುವಂಥದ್ದು 1 by 1 ಸೀಕ್ವೆನ್ಸೇ ಬರಲೇಬೇಕು. ಅದು ಫಸ್ಟಿಗೆ ಶೌಚ ಹೋಗೋದು, ಮತ್ತೆ ನೀರು ಕುಡಿಯೋದು, ಮತ್ತೆ ಸ್ನಾನ ಮಾಡೋದು, ಮತ್ತೆ ಶೌಚ ಬರೋದು ಮಾಡಲೇಬಾರದು, ಆಗ್ಲೇಬಾರ್ದು. ಇವರು ಕೇಳಿದ್ರು ಆಹಾರಕ್ಕೂ ಫುಡ್ಗೆ ಎಷ್ಟು, ಅದು ಬಹಳಷ್ಟು ವ್ಯಾವಹಾರಿಕ, ಅಂದ್ರೆ ಎಲ್ಲರಿಗೂ ಬೇಕಾಗಿರುವಂತ ಪ್ರಶ್ನೆ ಅಲ್ಲ. ಇವ್ರು ಹೇಳುದು ಲೈಟ್ ಫುಡ್ ಮಾಡಿ ಕೂಡ ಯೋಗ ಮಾಡಬಹುದು, ಕೆಲವರಿಗೆ ವೀಕ್ನೆಸ್ ಇರ್ತದೆ, ಏನ್ ಮಾಡಬಹುದು? ಅದೇ ನಾವು ಹೇಳಿಕ್ಕೆ ಹೋಗ್ತಾ ಇದ್ದೇವೆ. ಯಾರೇ ಒಬ್ಬ ವ್ಯಕ್ತಿ ನೀರು ಸೇವನೆ ಮಾಡಿದ್ದಿದ್ರೆ ಸಾಮಾನ್ಯವಾಗಿ 20 ನಿಮಿಷಗಳ ನಂತರ ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡಬಹುದು. ಅದು ಕೂಡ ಕೂಡಲೇ ಮಾಡ್ಲಿಕ್ಕಿಲ್ಲ. ಅದಕ್ಕೊಂದು ವ್ಯವಸ್ಥೆ, ಹೊಟ್ಟೆಯಲ್ಲಿ ನೀರು ಇಟ್ಕೊಂಡು ನಾವು ಬೆಂಡ್ ಮಾಡಿದಾಗ ಕೆಲವು ಪ್ರೆಷರ್ ಬರ್ಬೋದು ಹೊಟ್ಟೆಗೆಲ್ಲ. ಸೊ ನೀರು ಸ್ವಲ್ಪ ಸುಖಕರವಾದಂತಹ ಶರೀರಿಗೆ ಅಬ್ಸರ್ವ್ ಆಗುವ ಸುಲಭ ಆಗುವಂಥದ್ದು ಒಂದು ವೇಳೆ ಅವೇ ವ್ಯಕ್ತಿ ಒಂದು ಜ್ಯೂಸ್ ಅಥವಾ ಹಾಲು ಇತ್ಯಾದಿಗಳನ್ನು ಸೇವನೆ ಮಾಡಿದ್ರೆ 1 ಗಂಟೆಯ ನಂತರ ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡಬಹುದು. ಲೈಟ್ ಫುಡ್, ಸ್ನಾಕ್ಸ್ ಏನು ಹೇಳಿದ್ರೆ, ಉದಾಹರಣೆಗೆ ಒಂದೇನೋ ಸ್ನಾಕ್ಸ್ ಅಥವಾ ಒಂದು ಬಾಳೆಹಣ್ಣು ಅಥವಾ ಏನೋ ಸಿಂಪಲ್ ಆಗಿ ಒಂದು ಆಹಾರ ಸೇವನೆ ಮಾಡಿದ್ದಿದ್ರೆ ಅಂಥವರು ಯೋಗಾಸನ ಪ್ರಾಣಾಯಾಮ ಇತ್ಯಾದಿಗಳನ್ನು ಆಹಾರ ಸೇವನೆ ಮಾಡಿ 2 ಗಂಟೆಗಳ ನಂತರ ಮಾಡಬಹುದು. ಅದು ಸರ್ವಶ್ರೇಷ್ಠ ಅಂತ ಹೇಳಿದ್ರೆ, ಊಟ ಮಾಡಿದ್ರೆ ಅಥವಾ ಏನು ಸ್ವಲ್ಪ ಹೆವಿ ಫುಡ್ ತೆಗೆದುಕೊಂಡಿದ್ರೆ 4 ರಿಂದ 5 ಗಂಟೆಗಳವರೆಗೆ ಗ್ಯಾಪ್ ಕೊಡಲೇಬೇಕು. ಹೊಟ್ಟೆ ಜೀರ್ಣವಾಗಿ ಕರಳು ಖಾಲಿಯಾಗಿದ್ದಿರಲೇಬೇಕು. ಆವಾಗ ಮಾತ್ರ ವ್ಯಕ್ತಿ ಯೋಗಾಸನ ಪ್ರಾಣಾಯಾಮವನ್ನು ಮಾಡಬಹುದು ವಿನಃ ನೇರವಾಗಿ ಆಹಾರ ತೆಗೆದುಕೊಂಡು ಆಸನವನ್ನು ಮಾಡಿದರೆ ಅದರ ಸಮಸ್ಯೆಗಳೇ ಜಾಸ್ತಿ ವಿನಃ ಅದರಿಂದ ಅವರಿಗೆ ಯಾವುದೇ ರೀತಿಯ ಒಂದು ಉಪಯೋಗ ಆಗುವುದಿಲ್ಲ. ಯಾವುದೇ ಸಮಯ ಇಲ್ಲ ಅಂತ ಇತ್ಯಾದಿಗಳನ್ನು ಮಾಡೋದಕ್ಕಿಂತ ಈ ಟೈಮಿಂಗ್ಸ್ ನೀರಿಗೆ ಮಾತ್ರ ಸ್ವಲ್ಪ ಒಂದು ಅರ್ಧ ಗಂಟೆ, 20 ನಿಮಿಷದಿಂದ ಅರ್ಧ ಗಂಟೆಗಳ ಒಳಗೆ ಯೋಗಾಸನ ಈಗ ನೆನಪಿನ ಶಕ್ತಿ ಕೂಡ ಕೇಳುವ. ಅದರ ಮುಂಚೆ ಇನ್ನೊಬ್ಬರು ವೀಕ್ಷಕರ ಕರೆ ಉಂಟು, ಡಾಕ್ಟರ್ ಸತೀಶ್ ಮಲ್ಯ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಡಾಕ್ಟರ್ ಸತೀಶ್ ಮಲ್ಯ, ನೀವು ಏನ್ ಮಾಡ್ಕೊಂಡಿದ್ದೀರಿ? ನೀವೇನ್ ಮಾಡ್ತಾ ಇದ್ದೀರಿ? ನಾನೀಗ ರಿಟೈರ್ಡ್. ಓಕೆ. ಡಾಕ್ಟರ್ ಅಂದ್ರೆ ಡಾಕ್ಟರ್ ಆಫೀಸರ್ ಆಗಿದ್ದೆ. ನೀವು ಡಾಕ್ಟರೇಟಾ ಅಥವಾ ಡಾಕ್ಟರ್? ಡಾಕ್ಟರ್ ಅಂದ್ರೆ PhD ಹೋಲ್ಡರ್. ಓಕೆ. ನಾನು ಕೃಷ್ಣ ಶರ್ಮರಿಗೆ ಹಾಗೂ ಅಜಿತೇಶ್ಗೆ ನಿಮ್ಗೆಲ್ಲರಿಗೂ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಯೋಗ ದಿನಕ್ಕೆ ಶುಭಾಶಯಗಳು. ಒಂದು ವಿಷಯ ಹೇಳಿಕೊಂಡು, ಈ ಯೋಗ ಇದಕ್ಕೆ ನಮ್ಮ ಕೃಷ್ಣ ಶರ್ಮರು ತುಂಬಾ ಪ್ರಯತ್ನ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಪ್ರಚಾರ ಮಾಡ್ಲಿಕ್ಕೆ, ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಯೋಗವನ್ನು ಪಾಪ್ಯುಲರೈಸ್ ಮಾಡ್ಲಿಕ್ಕೆ. ಆದ್ರೆ ನಾವು ಒಂದು ಕಾಲೇಜನ್ನು ಓಪನ್ ಮಾಡಿದ್ದು, ಅದಕ್ಕೆ ನಮ್ಗೆ ಸರಿಯಾಗಿ ಗವರ್ಮೆಂಟ್ ನಿಂದ ಪರ್ಮಿಷನ್ ಸಿಗಲಿ ತುಂಬಾ ಉಪದ್ರ ಮಾಡಿದ್ರು. ಅದರಿಂದ ಯೂನಿವರ್ಸಿಟಿಯವರು ಕೂಡ ಇದರ ಮೇಲೆ ಕಂಡಾಪಟ್ಟೆ ಚಾರ್ಜ್ ಮಾಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ಕೋರ್ಸಿಗೆ ಅವರು ಸ್ಪೋರ್ಟ್ಸಿಗೆ, ಕಲ್ಚರಲ್, ಮ್ಯಾಗಝಿನಿಗೆಲ್ಲ ಫೀಸ್ ತಗೊಂಡಿದ್ರು. ಆದ್ರಿಂದ ಸ್ಟೂಡೆಂಟ್ಸ್ ಎಲ್ಲ ಬರೋದು ಕಮ್ಮಿ. ಇದನ್ನು ಆದಷ್ಟು ಗವರ್ಮೆಂಟ್ ಲೆವೆಲ್ ನಲ್ಲಿ ಕೃಷ್ಣ ಶರ್ಮ ಅವರು ಯೂನಿವರ್ಸಿಟಿಗೆ ಮಾತಾಡಿಕೊಂಡು ಯೋಗವನ್ನು ಪಾಪ್ಯುಲರೈಸ್ ಎಲ್ಲಾ ಕಡೆಯಲ್ಲಿ ಮಾಡಬೇಕು ನಂಗೆ ಅಂತೇಳಿ ನಾನು ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅಜಿತೇಶ್ ಹಾಗೂ ಕೃಷ್ಣ ಶರ್ಮರಿಗೆ ಹಾಗೂ ಜ್ಞಾನೇಶ್ವರ ನಾಯ್ಕಿಗೂ ಹಾಗೂ ನಿಮ್ಮ ಮೀಡಿಯಾಕ್ಕೆ ಹೇಳ್ತೀನಿ. ಯೂನಿವರ್ಸಿಟಿಯವರು ಸಹ ಅಷ್ಟೇ ಬಹಳ ಉತ್ತಮ ಸಜೆಷನ್. ಈಗ ಕೃಷ್ಣ ಶರ್ಮರವರೇ, ಈಗ ಯೂನಿವರ್ಸಿಟಿಯಲ್ಲಿ ಯಾವುದೆಲ್ಲ ಕರಿಕ್ಯುಲಮ್ ಮತ್ತೆ ಕೋರ್ಸಸ್ ಉಂಟು, ಅದಕ್ಕೆ ಎಷ್ಟೆಷ್ಟು ಫೀಸ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ನಮ್ಮಲ್ಲಿ MSc ಯೋಗಿಕ್ ಸೈನ್ಸ್ ಅಲ್ಲ, MSc ಕಡೆಗೆ ಫಸ್ಟಿಗೆ ನಾವು ಹಂತ ಆಗಿ ಹೋಗ. ಫಸ್ಟಿಗೆ ಏನು ಮಾಡ್ಬೇಕು ಅವರು? BA BCom ಹೇಗೆ? ಅದು BA BCom ಇಲ್ಲ, ಡಿಗ್ರಿ ಎನಿ ಡಿಗ್ರಿ ಪಾಸ್ ಆದವರು ಎಂಟ್ರೆನ್ಸ್. ಯೋಗದಲ್ಲಿ ಇದುಂಟಾ? ಯೋಗದಲ್ಲಿ ಡಿಗ್ರಿ ಉಂಟಾ? ಇಲ್ಲ. ಎನಿ ಡಿಗ್ರಿ, ನೋ ಡಿಗ್ರಿ ಇನ್ ಯೋಗ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಲ್ಲ. ಬೇರೆ ಕಡೆಯಲ್ಲಿ ಉಂಟಾ? ಕೆಲವು ಕಡೆ ಇದೆ. ಧಾರವಾಡದಲ್ಲಿ ಒಂದು ಆಪ್ಷನಲ್ ಪೇಪರ್ ಇದೆ. ಡಿಪ್ಲೊಮಾ ಉಂಟಾ? ಡಿಪ್ಲೊಮಾ ಉಂಟು. ಡಿಪ್ಲೊಮಾ ಅಂದ್ರೆ ಏನದು? ಡಿಪ್ಲೊಮಾ 1 year ಕೋರ್ಸ್, 4 ಥಿಯರಿ 2 ಪ್ರಾಕ್ಟಿಕಲ್ ಇರ್ತದೆ. ಯೋಗದ ಫಂಡಮೆಂಟಲ್ಸ್ ಇರುವಂತ 4 ಥಿಯರಿ ಪೇಪರ್ ಕಲ್ತ್ರೆ ಅವರು ಇನ್ಸ್ಟ್ರಕ್ಟರ್ ಆಗ್ಬೋದು. ಹೌದು. ಅದಕ್ಕೆ ಎಷ್ಟು ಫೀಸ್ ಡಿಪ್ಲೊಮಾ? ಅದಕ್ಕೆ ಈಗ 10,400 ಬಾರಿ ಚೀಪ್ ಉಂಟಲ್ಲ, LKG ಗಿಂತ ಚೀಪ್. 1 ವರ್ಷಕ್ಕೆ. ಆಯ್ತು. ಸರ್ಟಿಫಿಕೇಟ್ ಕೋರ್ಸಿಗೆ 3,500 ಇದೆ. ಸರ್ಟಿಫಿಕೇಟ್ ಕೋರ್ಸ್ ಆದ್ರೂ ಕೂಡ ಇನ್ಸ್ಟ್ರಕ್ಟರ್ 3 ತಿಂಗಳು ಇನ್ಸ್ಟ್ರಕ್ಟರ್ ಆಗ್ಲಿಕ್ಕೆ ಕಾಂಪಿಟೆನ್ಸಿ ಉಂಟಾ? ಕಾಂಪಿಟೆನ್ಸಿ ಸಾಕಾಗುದಿಲ್ಲ. ಓಕೆ. ಈಗ ನೀವು ಡಿಗ್ರಿ ಬೇರೆ ಕಡೆಯಲ್ಲಿ ಕೂಡ ಯೋಗದಲ್ಲಿ ಡಿಗ್ರಿ ಉಂಟು? ನಾರ್ತ್ ಅಲ್ಲಿ ಇದೆ, ಕೆಲವು ಕಡೆ ಇದೆ.
ಅದು ಕೂಡ ಫೀಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇಲ್ಲ. ಇಲ್ಲ. ಆಯಿತು. ಆಮೇಲೆ ಬೇರೆ ಯಾವುದು? MSc ಕೋರ್ಸಿಗೆ ವರ್ಷಕ್ಕೆ 24,000 ಇದೆ. ಭಾರಿ ಚೀಪ್ ಅಲ್ಲ ಮಾರೆ, ಇವರು ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. ಮತ್ತು ಯಾರಿಗಾದರೂ ನೋಡಿ ಒಂದು ಹೇಳ್ತೇನೆ, ನಿಮಗೆ ಯಾವುದಾದ್ರೂ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕಿದ್ದರೆ ನಿಮಗೆ ಹಣದ ಅಡಚಣೆ ಇದ್ದರೆ, ಈಗ ಮನಸ್ಸು ಮಾತ್ರ ಅಡಚಣೆ ಬರೋದು, ಯಾಕಂದರೆ ಯೋಗ ಕೂಡ ಈ ಮನಸ್ಸಿನ ಅಡಚಣೆ ಬಗ್ಗೆ ಮಾತಾಡ್ತೇವೆ. ಹಣದ ಅಡಚಣೆ ಇದ್ದರೆ ನೀವು ಬ್ಯಾಂಕಲ್ಲಿ ನಿಮಗೆ ಎಜುಕೇಷನ್ ಲೋನ್ ಫೆಸಿಲಿಟಿ ಉಂಟು. ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಎಜುಕೇಷನ್ ಲೋನ್ ಕೊಡ್ತಾರೆ. ಕಂಪೌಂಡಿಂಗ್ ಇಂಟ್ರೆಸ್ಟ್ ಇಲ್ಲ, ಬಡ್ಡಿ ಮೇಲೆ ಬಡ್ಡಿ ಹಾಕುವುದಿಲ್ಲ. ನೀವು ಕಲಿತು ಕೆಲಸ ಸಿಕ್ಕಿದ ಮೇಲೆ ಅದರದ್ದು ಸುಲಭ ಕಂತುಗಳಲ್ಲಿ ಕೂಡ ನೀವು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ಬೋದು. ಮತ್ತು ಅತಿ ಬುದ್ಧಿವಂತರಿಗೆ ಸ್ಕಾಲರ್ಶಿಪ್ ಉಂಟಾ? ಅದು ಮಾಮೂಲು ಸ್ಕಾಲರ್ಶಿಪ್ಗಳ ವ್ಯವಸ್ಥೆಗಳೆಲ್ಲ ಇರ್ತದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್, ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ, ಮೈನಾರಿಟಿ ಅವರಿಗೆ, ಈ ಬೀಡಿ ಕಟ್ಟುವ ಫ್ಯಾಮಿಲಿ ಅವರಿಗೆ ಅದೆಲ್ಲ ಇರ್ತದೆ. ಸರ್ಕಾರದೆಲ್ಲ ತುಂಬ ಅದರದ್ದೇ ಫೆಸಿಲಿಟಿಗಳು ಇರ್ತದೆ. ಓಕೆ, ಬಹಳ ಒಂದು ಉತ್ತಮ. ನೀವು ಹೇಳಿ ಆ ಕರಿಕ್ಯುಲಮ್ ಮತ್ತು ಕರಿಯರ್ ಈ ಕರಿಕ್ಯುಲಮ್ ಬಗ್ಗೆ ಹೇಳಿದ್ರು, ಕರಿಯರ್ ಬಗ್ಗೆ ಹೇಳಿ. ಏನು ಮಾಡ್ಬೋದು ಅವರು ಯೋಗದಲ್ಲಿ? ಈಗ MScಗೆ ನೀವು 24,000 2 ವರ್ಷದ ಕೋರ್ಸ್. ಒಂದು ವರ್ಷಕ್ಕೆ 24,000. ವರ್ಷಕ್ಕೆ 24,000 2 ವರ್ಷದ ಕೋರ್ಸ್. ಭಾರಿ ಚೀಪ್ ಆಯ್ತಲ್ಲ. ಅದಕ್ಕೆ ಎಲಿಜಿಬಿಲಿಟಿ ಅಂತದ್ದು. ಈಗ ನಾನೀಗ ಮಾಡಬೇಕಂದ್ರೆ ನನಗೆ ನೀವು ಸೇರಿಸ್ತೀರಾ? ಖಂಡಿತವಾಗಿ PG ಕೋರ್ಸ್ಗಳಿಗೆ ಏಜ್ ಲಿಮಿಟ್ ಇಲ್ಲ. ಒಂದನೇದಾಗಿ ಎಂಟ್ರೆನ್ಸ್ ಉಂಟು. ನೀವು ಯಾವುದೇ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರಬಹುದು, ಅದಕ್ಕೊಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಆ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರೆ ನಿಮಗೆ ಅಲ್ಲಿ ಕಬ್ಬಿಣದ ಕಡಲೆ ಏನಲ್ಲ. ಅದರ ಬಗ್ಗೆ ಆಸಕ್ತಿ ಇರುವವರಿಗೆ ಅದನ್ನ ಸುಲಭದಲ್ಲಿ ಪಾಸ್ ಮಾಡಿಕೊಳ್ಬಹುದು, ಅಂತ ಕಷ್ಟವಾದ ಏನಲ್ಲ. ಆಮೇಲೆ ಇಲ್ಲಿ ಸರ್ ಹೇಳಿದಾಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಸ್ಗಳಿವೆ. ಅದು ನಿಮಗೆ 1 ತಿಂಗಳ ಇಂಟ್ರೊಡಕ್ಟರಿ ಕೋರ್ಸ್ ಇಂದ ಸ್ಟಾರ್ಟ್ ಆಗಿ MSc ಕೋರ್ಸ್ ವರೆಗೆ, ಅದರ ನಡುವಲ್ಲಿ ಸರ್ಟಿಫಿಕೇಟ್ ಕೋರ್ಸ್, ಆಮೇಲೆ 1 ವರ್ಷದ PG ಡಿಪ್ಲೊಮಾ ಕೋರ್ಸ್, ಆಮೇಲೆ MSc ಕೋರ್ಸ್. ಅದು ಮುಗಿಸಿ ಇನ್ನೂ ಹೈಯರ್ ಎಜುಕೇಶನ್ ಮಾಡಬೇಕಂದ್ರೆ PhD ಕೂಡ ಮಾಡಬಹುದು. PhD ಎಲ್ಲದರಲ್ಲಿ ಮಾಡಬಹುದು. ಕರಿಯರ್ ಆಪರ್ಚುನಿಟಿ ಕೆಲಸ ಸಿಗದಿದ್ರೆ ಏನು ಮಾಡಬಹುದು? ಕರಿಯರ್ ಆಪರ್ಚುನಿಟಿ ಯೋಗದಲ್ಲಿ ಈಗಂತೂ ತುಂಬಾ ಅವಕಾಶಗಳು ಬರ್ತಾ ಇವೆ. ಅದರಲ್ಲಿ ಮುಖ್ಯವಾಗಿ ನಾನು ಏನು ಹೇಳುದು ಅಂತ ಹೇಳಿದ್ರೆ, ವಿದೇಶಗಳಲ್ಲೂ ಕೂಡ ಇದರಲ್ಲಿ ಅವಕಾಶ ಇದೆ. ಮಿನಿಮಮ್ ಒಂದು PG ಡಿಪ್ಲೊಮಾ ಆದ್ರೂ ಮಾಡಬೇಕು ಅವರು, ಕರಿಯರ್ ಉದ್ದೇಶದಿಂದ ಮಾಡುವುದಾದ್ರೆ. ಅದರ ಬಗ್ಗೆ ತಿಳ್ಕೊಂಡಿರ್ಬೇಕು. ಅಂದ್ರೆ ಇಲ್ಲಿ ಬರೀ ಪ್ರಾಕ್ಟಿಕಲ್ ಅಭ್ಯಾಸ ಮಾಡ್ಲಿಕ್ಕೆ ಗೊತ್ತಿದ್ರೆ ಸಾಲದು, ಅದರ ಹಿಂದಿರುವಂತಹ ಜ್ಞಾನ ಏನಿದೆ, ಅಥವಾ ನಮ್ಮ ಅನಾಟಮಿ ಫಿಸಿಯಾಲಜಿ, ಹೌದು, ನಮ್ಮ ಯಾವ ಆಸನಗಳನ್ನ ಮಾಡಿದ್ರೆ ಯಾವುದಕ್ಕೆ ಸೂಕ್ತ ಅಂತ ಹೇಳು ಈ ಜ್ಞಾನ ಕೂಡ ಅವರಿಗೆ ಬಂದಿರಬೇಕು. ಅದು ಬರ್ಬೇಕಾದ್ರೆ ಕನಿಷ್ಠ ಪಕ್ಷ PG ಡಿಪ್ಲೊಮಾನ ಮಾಡಬೇಕು. ಹಾಗೆ ಅಥವಾ MSc ಅನ್ನು ಮಾಡ್ಬೋದು ಮುಂದೆ ಸಾಧ್ಯವಿದ್ದರೆ. ಹಾಗೆ ಮಾಡಿದ್ರೆ ಅವರಿಗೆ ಒಂದು ಏನಂತ ಹೇಳಿದ್ರೆ, ಈಗ ಬೇರೆ ಬೇರೆ ಕಡೆಗಳಲ್ಲಿ ಅವರದ್ದೇ ಆದಂತಹ ಒಂದು ಸ್ವಂತ ಯೋಗ ಏನು ಥೆರಪಿ ಸೆಂಟರ್ ಇರ್ಬೋದು, ಯೋಗ ಸೆಂಟರ್ ಅನ್ನು ಓಪನ್ ಮಾಡಿ ಅಲ್ಲಿ ಮಾಡಬಹುದು. ಅದು ಸ್ವಂತವಾಗಿ ಮಾಡುವಂತದ್ದು. ಅಥವಾ ಈಗ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಒಂದೊಂದು ಯೋಗ ಇನ್ಸ್ಟ್ರಕ್ಟರ್ ಅಂತ ಹೇಳುವ ಒಂದು ಪೋಸ್ಟ್ ಅನ್ನು ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡಬಹುದು. ಜಿಮ್ಮಿನಲ್ಲೂ ಕೂಡ ಯೋಗ ಅಂತ ಹೇಳುವ ಒಂದು ಪ್ರತ್ಯೇಕ ಸ್ಪಾಗಳಲ್ಲಿ, ರೆಸಾರ್ಟ್ಗಳಲ್ಲಿ ಆನ್ಲೈನ್ ಕೋರ್ಸ್ ಮಾಡಿ ಇಂಟರ್ನ್ಯಾಷನಲ್ ಕೂಡ ತುಂಬಾ ಮಾಡಬಹುದು. ಅದಲ್ಲದೆ ಗವರ್ಮೆಂಟ್ ಇಂದಲೂ ಹಲವಾರು ಪೋಸ್ಟ್ಗಳು ಬರ್ತಾ ಇವೆ ಈಗ. ಅದರಲ್ಲಿ ಮುಖ್ಯವಾಗಿ ಏನಂತ ಈಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಜನಸಾಮಾನ್ಯರಿಗೆ ಯೋಗ ಅಭ್ಯಾಸಕ್ಕೆ ಅನುಕೂಲವಾಗುವ ಹಾಗೆ ಗವರ್ಮೆಂಟ್ ಇಂದಲೇ ಒಂದು ಯೋಜನೆ ನಡೀತಾ ಇದೆ. ಮತ್ತೆ ಸಣ್ಣದಿಂದ ಕೂಡ ಈಗ ಕರಿಕ್ಯುಲಮ್ ಪ್ರಾರಂಭ ಮಾಡಿದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಪ್ರಕಾರ ಕೂಡ ಅಧ್ಯಾಪಕ ಮುಂದುವರಿಬಹುದು. ಹಾಗೆ ಅವಕಾಶಗಳು ಬೇಕಾದಷ್ಟಿವೆ. ಅದನ್ನ ಹುಡುಕಿ ಹೋಗುವಂತ ಅವಕಾಶ ಆಕಾಶದಷ್ಟು ಉಂಟು. ಆಕಾಶ ತಲುಪಲಿಕ್ಕೆ ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡಿದ್ರೆ ನಮ್ಗೆ ಅದನ್ನು ತಲುಪಲಿಕ್ಕೆ ಆಗ್ತದೆ. ಬಹಳ ಉತ್ತಮ ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದಗಳು. ಈಗ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್, ಯೋಗ ಟಾನಿಕ್, ಇದಕ್ಕೆ ನಮ್ಮ ಒಂದು ಚಿಕ್ಕ ವಿರಾಮದ ಸಂದರ್ಭ ಬಂದಿದೆ. ವೀಕ್ಷಕರೇ, ಬ್ರೇಕ್ಗೆ ಬಾದ್. मनोहर भाई का पेमेंट आने का है, दुकान में जाओ और चेक के बिना वापस मत आओ। ए, फटाफट जाओ। सर जी, हाँ, बॉर्डर में हमारा ट्रक अटक गया है। ए सुरेंद्र, MS-2159 ब्रेकडाउन हुआ है, जाओ फटाफट फिक्स करो। अरे 5 जोड़ी बॉम्बे के लिए निकालो। सर जी, हाँ, मुंबई से शर्मा साहब पेमेंट के बारे में। हाँ, आज का इंडिया सिर्फ चलता नहीं, दौड़ता है नॉन स्टॉप। पेमेंट आप थोड़ा चेक कीजिए ना, और 1500 मेरे को चाहिए। ओके, ये लो, हो गया, फटाफट। और ऐसे नॉन स्टॉप इंडिया के लिए कर्नाटका बैंक लाता है प्रोडक्ट्स एंड सर्विसेज जो इंडिया को रखे हमेशा ऑन द गो। कर्नाटका बैंक, नॉन स्टॉप बैंकिंग फॉर अ नॉन स्टॉप इंडिया।
एक टपकता नल 1 साल में 20,000 लीटर पानी तक बर्बाद कर सकता है। पानी बचाइए, जिंदगी संवारिए। United Toyota, authorized dealer for Toyota cars. Sales, service, body and paint located at one prime location. Highly skilled and Toyota certified technicians. We heartily welcomes you to United Toyota, Padil, Mangalore and Udyavara, Udupi. ರೀ ಕೇಳಿಸ್ತಾ ಇದೆಯಾ? ಇವತ್ತು ನಮ್ಮ ಸಿನಿಮಾ ಟಿಕೆಟ್ ಬುಕ್ ಮಾಡ್ಬೇಕಿತ್ತಲ್ಲ. ಏನ್ ಪಾಪ ನೀವು ಹಾಡ್ ಕೇಳ್ತಾ ಕೇಳ್ತಾ ನನ್ ಟ್ಯೂಷನ್ ಫೀ ಕಟ್ಟೋದ್ ಮರ್ತೇ ಬಿಟ್ರಾ? ನಮ್ಮ ಯಾತ್ರೆಯ ಟಿಕೆಟ್ ಯಾವಾಗ ಬುಕ್ ಮಾಡ್ತೀಯ ಮಗನೇ? ಹಲವು ಬೇಡಿಕೆಗಳಿಗೆ ಇದೀಗ ಒಂದೇ ಪರಿಹಾರ. ಕರ್ನಾಟಕ ಬ್ಯಾಂಕಿನ ಮೊಬೈಲ್ ಬ್ಯಾಂಕಿಂಗ್. ಹಣ ವರ್ಗಾವಣೆ, ಬಿಲ್ ಪೇಮೆಂಟ್, ಬ್ಯಾಲೆನ್ಸ್ ವಿವರ ಇತ್ಯಾದಿ ಕ್ಷಣ ಮಾತ್ರದಲ್ಲಿ. ಕೆಬಿಎಲ್ ಮೊಬೈಲ್ ಬ್ಯಾಂಕಿಂಗ್. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ ಮತ್ತು ಶ್ರೀ ಮಹಾವೀರ ಕಾಲೇಜ್ ಟ್ರಸ್ಟ್ ಮೂಡಬಿದ್ರೆ ಇವುಗಳ ಆಡಳಿತಕ್ಕೊಳಪಟ್ಟ 5 ವಿದ್ಯಾಸಂಸ್ಥೆಗಳ ದಾಖಲಾತಿ ಇದೀಗ ಪ್ರಾರಂಭಗೊಂಡಿದೆ. ಶ್ರೀ ಮಹಾವೀರ ಪದವಿ ಕಾಲೇಜು, ಶ್ರೀ ಮಹಾವೀರ ಪದವಿ ಪೂರ್ವ ಕಾಲೇಜು, ಎಸ್ಎನ್ ಮೂಡಬಿದ್ರೆ ಪಾಲಿಟೆಕ್ನಿಕ್, ಎಂಕೆ ಅನಂತರಾಜು ದೈಹಿಕ ಶಿಕ್ಷಣ ಕಾಲೇಜು, ಎಜಿ ಸೋನ್ಸ್ ಐಟಿಐ. ನಮ್ಮ ಕಾಲೇಜು ಉತ್ತಮ ಗುಣಮಟ್ಟದ ಮೂಲಭೂತ ಸೌಕರ್ಯ ಹೊಂದಿದ್ದು ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕಾಗಿ ಪರಿಣತಿ ಪಡೆದಿರುವ ಬೋಧಕ ವರ್ಗದವರು ನಮ್ಮ ಜೊತೆಗಿದ್ದಾರೆ. ಮಹಾವೀರ ಪದವಿ ಕಾಲೇಜು ಮೂಡಬಿದ್ರೆ ಇಲ್ಲಿ ಪ್ರಥಮ ಪದವಿ ತರಗತಿಗೆ ದಾಖಲಾತಿ ಆರಂಭಗೊಂಡಿದ್ದು 5 ಕೋರ್ಸುಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಬಿಎ ಎಚ್ಇಪಿ, ಬಿಎಸ್ಸಿ ಪಿಸಿಎಂ, ಬಿಸಿಎ, ಬಿಕಾಂ ಜನರಲ್, ಬಿಕಾಂ ಕಂಪ್ಯೂಟರ್ ಅಪ್ಲಿಕೇಶನ್ಸ್. Not only getting good marks in the examination, we will train them for their overall development in sports, games, NCC, etc. We are having very good, well-equipped labs, library, etc. A very big ground in front of the college having 400 meters tracks. ಕಾಲೇಜಿನ ವೆಬ್ಸೈಟ್ www.srimahaviracollege.com ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಲಭ್ಯವಿದ್ದು ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಹೊರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ನ ಒಳಗಡೆ ಪ್ರತ್ಯೇಕವಾಗಿ ಬಾಯ್ಸ್ ಹಾಸ್ಟೆಲ್ ಹಾಗೂ ಲೇಡೀಸ್ ಹಾಸ್ಟೆಲ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 08258236256, ಮೊಬೈಲ್ 9741753767. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ ಕನ್ಸನ್ನ ನನ್ಸ್ ಮಾಡಿದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? Congrats. ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ವೀಕ್ಷಕರೇ, ವಿರಾಮದ ನಂತರ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್, ಇವತ್ತಿದು ಯೋಗ ಟಾನಿಕ್. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಯೋಗ ಬಂಧುಗಳಿಗೆ ಸ್ವಾಗತ. ಇಂದಿನ ವಿಷಯ
ಯೋಗ ಎ ವೇ ಆಫ್ ಲೈಫ್. ನಾಳೆ ನಮ್ಮ ಅಂತಾರಾಷ್ಟ್ರೀಯ 7ನೇ ಯೋಗ ದಿನಾಚರಣೆಯ ಪ್ರಯುಕ್ತ ನಾವು ಈ ಯೋಗ ಎ ವೇ ಆಫ್ ಲೈಫ್, ಯೋಗ ಅಂದರೆ ಎಲ್ಲ ರೋಗಗಳಿಗೆ ಒಂದು ಮದ್ದನ್ನೋದು ಯೋಗ, ಸಂಜೀವಿನಿ ಇದ್ದಾಗೆ. ಆಯುರ್ವೇದದಲ್ಲಿ ಸಂಜೀವಿನಿ ಹೇಗೆ, ಯೋಗ ಕೂಡ ಒಂದು ಸಂಜೀವಿನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಮೂವರು ಅತಿಥಿಗಳಿದ್ದಾರೆ. ಡಾಕ್ಟರ್ ಜ್ಞಾನೇಶ್ ನಾಯಕ್, ಪತಂಜಲಿ ಚಿಕಿತ್ಸಾಲಯ, ವಿಜಯ್, ಮಂಗಳೂರು. ಡಾಕ್ಟರ್ ಕೃಷ್ಣ ಶರ್ಮಾ, ಡಿಪಾರ್ಟ್ಮೆಂಟ್ ಆಫ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಆ್ಯಂಡ್ ಯೋಗಿಕ್ ಸೈನ್ಸ್, ಅದರ ಚೇರ್ಮನ್, ಮಂಗಳೂರು ಯೂನಿವರ್ಸಿಟಿ. ಹಾಗೂ ಡಾಕ್ಟರ್ ಅಜಿತೇಶ್, ನಮ್ಮ ಫ್ಯಾಕಲ್ಟಿ, ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ 0824411660 ಅಥವಾ 082441199090ಗೆ ಕರೆ ಮಾಡಿ ನಿಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಳಬಹುದು. ಈಗ ನಮ್ಮ ಜ್ಞಾನೇಶ್ವರ ನಾಯಕರವರಿಗೆ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಈ ಡಿಸೀಸ್ ಬೇರೆ 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 ಕಾಯಿಲೆ ಉಂಟು. ಹೌದು. ಆ ಕಾಯಿಲೆಗೆ ಒಂದನೇದಾಗಿ ಪ್ರಿವೆನ್ಷನ್, ಇನ್ನೊಂದು ಕ್ಯೂರೇಟಿವ್ ಆಗಿ ಯಾವ ಕಾಯಿಲೆಗೆ ಯಾವ ಆಸನ, ಆ ಆಸನಗಳನ್ನು ಕೂಡ ನಾವು ಈಗ ಹೇಳುವಾಗ ಒಂದೊಂದೇ ಆಸನ ಕೂಡ ಹೇಳ್ತೇವೆ. ನೀವು ಅದನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಿದರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ಒಂದು ಉಪಯೋಗ ಆಗ್ತದೆ. ಸರಿ. ಎಲ್ಲದಕ್ಕೂ ನಮ್ಮ ಆಯುರ್ವೇದದ ಚಿಕಿತ್ಸೆನೇ ಹಾಗೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ. ಸ್ವಸ್ಥ ವ್ಯಕ್ತಿಯ ಸ್ವಾಸ್ಥ್ಯವನ್ನು ಕಾಪಾಡಬೇಕುದ್ದಾಗಿದ್ದರೆ ಅವರು ಏನೆಲ್ಲ ಮಾಡಬೇಕು ಅಂತ ಒಂದು ನಾವು ದಿನಚರ್ಯೆಯನ್ನು ಫಾಲೋ ಮಾಡಬೇಕು. ಅಥವಾ ಅದರ ಜೊತೆ ನಾವು ಋತು ಅನುಸಾರವಾಗಿ ಆಹಾರ ವಿಹಾರಗಳನ್ನಾಗಲಿ, ನಾವು ಹಾಕುವಂಥ ಡ್ರೆಸ್ ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಚೆನ್ನಾಗಿ ಹೇಳಿದೆ. ಎಷ್ಟು ಮಲಗಬೇಕು, ಯಾವ ಋತುವಿನಲ್ಲಿ ಎಷ್ಟು ನಿದ್ರೆ ಮಾಡಬೇಕು, ಯಾವ ಋತುವಿನಲ್ಲಿ ಏನು ಆಹಾರ ಸೇವನೆ ಮಾಡಬೇಕು. ಈಗ ನೀರನ್ನು ಯಾವ ಸಮಯದಲ್ಲಿ ಜಾಸ್ತಿ ಕುಡಿಬೇಕು, ಬಿಸಿ ನೀರು ಕುಡಿಬೇಕಾ, ತಣ್ಣೀರು ಕುಡಿಬೇಕಾ, ನೀರು ಈಗ ಸಾಮಾನ್ಯವಾಗಿ ಈಗ ಆಸನಗಳ ವಿಚಾರದ ಜೊತೆಗೆ ಆಹಾರ ಕೂಡ ಇಂಪಾರ್ಟೆಂಟ್. ನೀರು ಹೇಗೆ ಕುಡಿಬೇಕು ಅಂತ ಹೇಳಿದ್ರೆ, ಅಜಿರಿಣೆ ಬೇಷಜಂ ವಾರಿ, ಜೀರ್ಣೆ ವಾರಿ ಬಲಪ್ರದಂ, ಭೋಜನೇಚ ಅಮೃತಂ ವಾರಿ, ಭೋಜನಾಂತೆ ವಿಷಪ್ರದಂ. ನಾವು ನೀರು ಸಿಕ್ಕಾಪಟ್ಟೆ ಹಾಗೆ ಕುಡಿಯುವಂಥದ್ದು ಕೂಡ ವರ್ಜ್ಯ. ಅಜಿರ್ಣೆ ಬೇಷಜಂ ವಾರಿ, ಒಬ್ಬ ವ್ಯಕ್ತಿಗೆ ಜೀರ್ಣವಾಗಲಿಲ್ಲ ಅಥವಾ ಅಜೀರ್ಣ ಉಂಟು, ಬಾಯೆಲ್ಲ ಕಹಿ ಉಂಟು, ಹೊಟ್ಟೆ ಹಸಿವಾಗೋದು ಬೇರೆ, ಹೊಟ್ಟೆಲಿ ಜೀರ್ಣ ಆಗೋದು ಬೇರೆ, ಅದಕ್ಕೂ ಸಂಬಂಧ ಇರುವುದಿಲ್ಲ. ಬಾಯಿ ಕಹಿ ಉಂಟು ಅಥವಾ ತುಂಬ ಬೆಳಿಗ್ಗೆನೆ ತುಂಬ ಆಹಾರ ಸೇವನೆ ಮಾಡಿದ್ದೇನೆ, ಈಗ ಊಟದ ಸಮಯ ಬಂದಿದೆ ನನಗೆ, ಆವಾಗ ನಾನು ಆಹಾರ ಸೇವನೆ ಮಾಡುವಂಥದ್ದಲ್ಲ ಅಂತೆ. ಆವಾಗ ನೀರನ್ನು ಸೇವನೆ ಮಾಡಿದರೆ ಅದು ಬೇಷಜವಾಗುತ್ತೆ, ಔಷಧವಾಗುತ್ತೆ. ಅಜಿರ್ಣೆ ಬೇಷಜಂ ವಾರಿ, ಜೀರ್ಣೆ ವಾರಿ ಬಲಪ್ರದಂ. ಆಹಾರ ಫುಡ್ ತೆಗೆದುಕೊಂಡು ಒಂದು 2 ಗಂಟೆ ನಂತರ, 2-3 ಗಂಟೆಗಳ ನಂತರ ಜೀರ್ಣವಾದ ಮೇಲೆ ನಮಗೆ ನೀರು ಬಹಳ ಕುಡಿದ್ರೆ ಬಹಳ ಬಲಪ್ರದವಾಗುತ್ತಂತೆ. ಅದೇ ರೀತಿ ಭೋಜನೇಚ ಅಮೃತ ಮಾರಿ, ಊಟ ಮಾಡ್ತಾ ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಸ್ವಲ್ಪ ನೀರನ್ನು ಸಿಪ್ ಮಾಡಿ ಕುಡಿತಾ ಇರ್ಬೋದು. ಅಥವಾ ಎಲ್ಲಾದರೂ ಖಾರ ಜಾಸ್ತಿ ಆದರೆ ಅದು ಗಂಟೆ ಸಿಕ್ಕಾಕೊಂಡ್ರೆ ಮಾತ್ರ ಸ್ವಲ್ಪ ನೀರನ್ನು ಕುಡಿಬೋದು. ಆದರೆ ಎಲ್ಲರಿಗೂ ಗೊತ್ತಿಲ್ಲದೆ ಇರುವಂಥ ಒಂದು ವಿಚಾರ ಇದೆ, ಭೋಜನಾಂತೆ ವಿಷಪ್ರದಂ. ಊಟ ಆದ ನಂತರ ಇಮಿಡಿಯೇಟ್ಲಿ ಘಟ ನೀರು ಕುಡಿಯುವಂಥ ಅಭ್ಯಾಸ ಯಾರಿಗುಂಟೋ ಅದು ನಿಜವಾಗ್ಲೂ ನಮ್ಮ ಸ್ಲೋ ಪಾಯ್ಸನ್, ನಮ್ಮ ಶರೀರಕ್ಕೆ ಬಹಳ ರೀತಿಯ ತೊಂದರೆಯನ್ನು ಅನುಭವ. ಬ್ರೇಕ್ಫಾಸ್ಟ್ ಆದ ಕೂಡಲೇ ಕುಡಿಬೋದಾ? ಇಲ್ಲ, ಯಾವುದೇ ಆಹಾರ, ಭೋಜನ ಅಂದ್ರೆ ಬೆಳಿಗ್ಗೆದಾಗಲಿ ಮಧ್ಯಾಹ್ನ ರಾತ್ರಿ ಆಗಲಿ, ಆಹಾರ ಸೇವನೆ ಮಾಡುವಾಗ ಬೇಕಾದ ಸ್ವಲ್ಪ ಸೇವನೆ ಮಾಡುವುದು. ಅಲ್ಲ, ಕೆಲವರಿಗೆ ಏನಂದ್ರೆ ಈ ಮಲಬದ್ಧತೆ ಇರುವವರಿಗೆ ಹೌದು, ಆವಾಗ ಏನು ಮಾಡ್ತಾರೆ ಅಂದ್ರೆ ಅವರು ಬ್ರೇಕ್ಫಾಸ್ಟ್ ಆದ ಮೇಲೆ ಮತ್ತೆ ಫುಲ್ ನೀರು ಕುಡಿದು ಮತ್ತೆ ಇದಕ್ಕೆ ಹೋಗ್ತಾರೆ. ಅದು ಸೇವನೆ ಮಾಡಿದ್ರಿಂದ ಅವರಿಗೆ ಮಲಬದ್ಧತೆ ಇದೆ. ಯಾಕಂತ ಹೇಳಿದ್ರೆ ಅದು ಗುಣವಾಗದಂತ ಒಂದು ಸೈನ್ ಅದು. ಯಾಕಂದ್ರೆ ನಾವು ತಿಂದ ಆಹಾರ ಪಚನ ಮಾಡಲಿಕ್ಕೆ ಅಗ್ನಿ ದಗದಗ ಉರಿತಾ ಇರುತ್ತೆ, ಅದಕ್ಕೆ ನಾವು ಆಹಾರವನ್ನ ಕೊಡ್ತಾ ಇರ್ತೇವೆ. ಅದ್ರ ಮೇಲೆ ಪುನಃ ನೀರು ಮಾಡಿದಾಗ ಅಗ್ನಿಯ ಪ್ರಮಾಣ ಆಗಿದಾಗತ್ತೆ. ಅದು ಅದೇ ರೀತಿ ಅದು ಅಪಚನವಾದಂತ ಆಹಾರದಿಂದ ಅವರಿಗೆ ಮಲಬದ್ಧತೆ ಇರುತ್ತೆ. ಅದಕ್ಕೆ ಬೆಳಿಗ್ಗೆ ಉಷಾಪಾನ ಹೇಳಿರೋದು. ಅದಕ್ಕೆ ಎದ್ದ ಕೂಡಲೇ ಒಮ್ಮೆ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ಅನ್ನವಾಹ ಸಂಸ್ಥಾನ, ಅದನ್ನ ಸಂಪೂರ್ಣ ಶೌಚಗೊಳಿಸ್ಲಿಕ್ಕೋಸ್ಕರ ಬೆಳಿಗ್ಗೆ ಉಷಾಪಾನವನ್ನ ನಾವು ಮಾಡಬೇಕು. ಡಯಾಬಿಟಿಸ್ ಪೇಷಂಟಿಗೆ ಆಗಾಗ ಒಂದು ಬಾಯಾರಿಕೆ ಆಗ್ತದಲ್ಲ, ಅವ್ರು ಏನ್ ಮಾಡಬಹುದು? ಅವರು ಯಾಕೆಂತ ಹೇಳಿದ್ರೆ ಬಾಯಾರಿಕೆ ಆಗ್ಲಿ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಮೂತ್ರ ಜಾಸ್ತಿ ಹೋಗ್ತಾ ಇರುತ್ತೆ. ಮೂತ್ರ ಜಾಸ್ತಿ ಹೋಗ್ತಾ ಇದ್ದಾಗೆ ಮನುಷ್ಯನಿಗೆ ಡಿಹೈಡ್ರೇಷನ್, ಶರೀರದಲ್ಲಿ ನೀರಿನಂಶ ಕಡಿಮೆ ಆದಾಗ ಬಾಯಿ ಎಲ್ಲ ಒಣಗುವಂಥದ್ದು, ನಾಲಿಗೆಲ್ಲ ಒಣಗುವಂಥದ್ದು, ಜಾಸ್ತಿ ನೀರು ಕುಡಿಬೇಕು ಅಂತ ಆಗುತ್ತೆ. ಒಂದು ಡಯಾಬಿಟಿಸ್ ಕಂಟ್ರೋಲ್ ಮಾಡಿದ್ರೆ ಆ ಸಮಸ್ಯೆ ಬರುವುದಿಲ್ಲ. ಎರಡನೇದು ಅಂಥವ್ರು ಅದಕ್ಕೆ ಪೂರಕವಾಗಿ ಸ್ವಲ್ಪ ನೀರನ್ನು ಕುಡಿಯಬಹುದು. ಆದರೆ ಊಟ ಆದ ಕೂಡಲೇ ಆ ರೀತಿ ಘಟ ನೀರು ಕುಡಿಲೇಬಾರದು. ಶುಗರ್ ಪೇಷಂಟ್ ಯಾವುದೆಲ್ಲ ಆಸನ ಮಾಡಬಹುದು?
ಶುಗರ್ ಪೇಷಂಟ್ಗಳು ಅವರವರ ಶಕ್ತ್ಯಾನುಸಾರ ಯಾವುದೇ ಆಸನಗಳನ್ನು ಮಾಡಬಹುದು. ಈಗ ಎಲ್ಲರಿಗೂ ಸುಲಭವಾಗಿ ಸೂರ್ಯ ನಮಸ್ಕಾರದಿಂದ ಎಲ್ಲ ಲಾಭಾಂಶ ಈಗ ಸಿಗುತ್ತೆ. ಟ್ಯಾಬ್ಲೆಟ್ ಇಲ್ಲದೆ ಖಾಲಿ ಆಸನದ ಮುಖಾಂತರ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದಾ? ಲಕ್ಷಾಂತರ ಜನ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಏನು ಯಾವುದೆಲ್ಲ ಆಸನ ಏನು ಮಾಡಬೇಕು? ಒಂದು ಕೇವಲ ಈಗ ಉದಾಹರಣೆ ಶುಗರ್ನ ಲೆವೆಲ್ ಎಷ್ಟು ತೀವ್ರತೆ ಉಂಟು, ಅನುವಂಶವಾಗಿದೆಯಾ ಅವರಿಗೆ, ಅಥವಾ ಏನೋ ಕೆಲವು ಸ್ಟಿರಾಯ್ಡ್ ಹೌದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಮಾನ್ಯವಾಗಿ ಯೌವನದಲ್ಲಿ ಅಥವಾ ಒಂದು 40-45 ವಯಸ್ಸಿನಲ್ಲಿ ಶುಗರ್ ಬರುವಂಥದ್ದು ಸಾಮಾನ್ಯ ಈಗ ಕಾಲ ನೋಡಿದ್ದೇವೆ. ಸ್ಟ್ರೆಸ್ನಿಂದ, ವರ್ಕ್ನಿಂದ, ಜೀವನ ಶೈಲಿಯಿಂದ ಬರ್ತದೆ. ಅಂಥವರಿಗೆ ಸುಲಭವಾಗಿ ಆಹಾರ ಪದ್ಧತಿಯ ಜೊತೆಗೆ ಅಂದರೆ ಸಾಮಾನ್ಯವಾಗಿ ಸಲಾಡ್, ಸನ್ ಕುಕ್ಡ್ ಫುಡ್ ಹೇಳ್ತೇವೆ ನಾವು, ಸೂರ್ಯನಿಂದ ಅಡುಗೆ ಮಾಡಲ್ಪಟ್ಟ ಆಹಾರಗಳು, ಅಂದರೆ ಅಡುಗೆ ಕೋಣೆಗೆ ಹೋಗದೇ ಇರುವಂಥ ಆಹಾರಗಳು ಯಾವುದು? ಈಗ ನಾವೇನು ಫ್ರೂಟ್ಸ್ ಯಾವುದು, ನಾವು ತರಕಾರಿಗಳಾಗಲಿ, ನಾವೀಗ ಮುಳ್ಳು ಸೌತೆ ಅಥವಾ ಟೊಮೆಟೊ ಅಥವಾ ನೀರುಳ್ಳಿ ಇತ್ಯಾದಿಗಳನ್ನು ಕಟ್ ಮಾಡಿ ಊಟಕ್ಕಿಂತ ಮೊದಲು ಸ್ವಲ್ಪ ಸಲಾಡ್ಸನ್ನು ಸೇವನೆ ಮಾಡಿ ಅದರ ಜೊತೆಗೆ ಲಘುವಾದಂಥ ಆಹಾರ ಸೇವನೆ ಮಾಡಿದರೆ ಎಲ್ಲ ಸರ್ವೇ ರೋಗ ಮಂದಾಗ್ನವು, ಎಲ್ಲ ರೋಗಗಳಿಗೆ ಮೂಲ ಕಾರಣ ಅಗ್ನಿ ಮಂದವಾಗಿರುವುದೇ ಆಗಿರ್ತದೆ. ಅದರಿಂದ ಅಗ್ನಿಯನ್ನು ಪ್ರಖರವಾಗಿ ಇಟ್ಕೊಂಡ್ರೆ ಅವರಿಗೆ ಡಯಾಬಿಟಿಸ್ ಬೇಗ ಕಂಟ್ರೋಲ್ ಬರುತ್ತೆ, ಅಥವಾ BP ಇದ್ರೆ BP ಕಂಟ್ರೋಲ್ ಬರುತ್ತೆ. ತೂಕ ಕಡಿಮೆ ಇದ್ದವರಿಗೆ ತೂಕ ಜಾಸ್ತಿ ಆಗುತ್ತೆ, ಜಾಸ್ತಿ ಇದ್ದವರಿಗೆ ತೂಕ ಕಡಿಮೆ ಆಗುತ್ತೆ. ಆಸನಗಳು ಅವ್ರಿಗೆ ಸಾಮಾನ್ಯವಾಗಿ ನಮ್ಮ ಪ್ಯಾನ್ಕ್ರಿಯಾಸ್, ಮೇದೋಜೀರಕ ಗ್ರಂಥಿಗೆ ಒತ್ತಡ ಕೊಡುವಂಥ ಆಸನಗಳನ್ನು ಯೋಗ ಶಿಕ್ಷಕರ ಮುಖಾಂತರ ಟ್ರೈನಿಂಗ್ ತೆಗೆದುಕೊಂಡು ಅವರಿಗೆ ಮಂಡೂಕಾಸನ, ವಕ್ರಾಸನ ಇತ್ಯಾದಿಗಳನ್ನು ಮಾಡ್ತೇವೆ. ಶಶಂಕಾಸನವನ್ನು ಮಾಡ್ತೇವೆ. ಈ ರೀತಿ ಪ್ರೆಷರ್, ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಕೊಟ್ಟು ನಿಧಾನವಾಗಿ ಉಸಿರಾಟದ ಜೊತೆಗೆ ಮಾಡುವಂಥ ಪವನ ಮುಕ್ತಾಸನ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಮತ್ತು ಸಂಧಿವಾತಗಳಿಗೆ, ಯಾರಿಗೆಲ್ಲ ಗಂಟೆಗೆಲ್ಲ ನೋವಿದೆ, ಸಂಧಿವಾತ ಇದೆ ಅಂಥವರಿಗೆಲ್ಲ ಪವನ ಮುಕ್ತಾಸನ ಸರ್ವಶ್ರೇಷ್ಠ. ಮಲಬದ್ಧತೆಗೆ ಕೂಡ ಬಹಳಷ್ಟು ಉತ್ತಮ. ಯಾಕಂದರೆ ನಮ್ಮ ಇಂಟೆಸ್ಟೈನ್ ಏನಿದೆ, ದೊಡ್ಡ ಕರುಳು ಏನಿದೆ, ಪಕ್ವಾಶ ಏನಿದೆ, ಅಲ್ಲಿ ಯಾವತ್ತೂ ಕೂಡ ಅಪಾನವಾತ ಶೇಖರಣೆಯಾಗಿರುತ್ತೆ. ಆ ಅಪಾನವಾತ ಸಮಸ್ಯೆ ಬಂದಾಗ ಆ ವಾತ ಎಲ್ಲ ಜಾಯಿಂಟ್ಗಳಿಗೆ ಸಮಸ್ಯೆಯನ್ನು ಕೊಡಲಿಕ್ಕೆ, ಮಲಬದ್ಧತೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಈಗ ನಾವು ಆಸನದ ಬಗ್ಗೆ ಕಂಟಿನ್ಯೂ ಮಾಡುವ. ಈಗ JK ರಾಯ್ ಅವರೊಂದು ಕರೆ ಉಂಟು. JK ರಾಯ್ ನಮಸ್ಕಾರ. ನಿಮ್ಮ ಪ್ರಶ್ನೆ. ಎಲ್ಲ ಪ್ಯಾನೆಲ್ ಮೆಂಬರ್ಸ್ಗೆ ನಮಸ್ಕಾರ. ನಮಸ್ಕಾರ. SS ನಾಯಕರು, ಜ್ಞಾನೇಶ್, ಕೃಷ್ಣ ಶರ್ಮಾ ಮತ್ತು ಅಜಿತೇಶ್. ನನ್ನ ಯೋಗ ಗುರುಗಳು ಬರಿದ್ದಾರೆ, ಡಾಕ್ಟರ್ ಕೃಷ್ಣ ಶರ್ಮಾ. ಸಾಧಾರಣ 26 ವರ್ಷಗಳ ಹಿಂದೆ ನನ್ಗೊಂದು ಈ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಆಯ್ತು. ಅವಾಗ ನಾನು ಇವರನ್ನು ಭೇಟಿಯಾಗಿದ್ದೆ. ಆವಾಗ ಬಟ್ಸ್ ಕ್ಲಿನಿಕ್ ಫಾರ್ ಹಾಲಿಸ್ಟಿಕ್ ಹೆಲ್ತ್ ಅಂತ ನಮ್ಮ ಡಾನ್ ಬಾಸ್ಕೋ ಕಾಲೋನಿ ಬದಿಯಲ್ಲಿ ಒಂದು ಶಾಲೆ ಇದಿತ್ತು, ಅವರ ಕ್ಲಿನಿಕ್. ಅಲ್ಲಿ ಹೋದಾಗ ಇವರು ನನಗೊಂದು 29-30 ಆಸನಗಳನ್ನು ಕಳಿಸ್ಕೊಟ್ಟಿದ್ರು. ಚರ್ಮರಿಗೆ ನಮಸ್ಕಾರ ಸರ್. ಇವಾಗ ಏನಂದ್ರೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ, ಮನೆಯಲ್ಲಿ ಮಾಡ್ತಾ ಇದ್ದೆ. ಈಗ ವಜ್ರಾಸನ ಮಾಡುವಾಗ ಈ ಇತ್ತೀಚೆಗೆ ನನ್ನ ಮೊಣಕಾಲು ಗಂಟು ನೋವು ಶುರುವಾಯ್ತು. ಹಾಗೆ ಕೆಲವರು ಹೇಳಿದ್ರು ವಜ್ರಾಸನ ಮಾಡಬೇಡಿ, ಅದನ್ನು ಬಿಡ್ಬೇಕು, ಮತ್ತೆ ಸೂರ್ಯ ನಮಸ್ಕಾರ ಸಹ ಮಾಡಬಾರದು. ಇದು ಎಷ್ಟು ಸರಿ ಸರ್? ಇದಕ್ಕೆ ಏನ್ ಪರಿಹಾರ ನಮ್ಮ ಕಾಲ್ಗಂಟಿನ ನೋವಿಗೆ? ಕೃಷ್ಣ ಶರ್ಮಾ ಅವರೇ, ಈಗ ನೋವು ಇರುವಾಗ ವಜ್ರಾಸನ ಮಾಡಬೇಡಿ. ಸ್ವಲ್ಪ ದಿನ ಆದಾಗ ನೋವು ಕಡಿಮೆ ಆಗ್ತದೆ. ಹೇಗೆ ನೋವು ಉಪಶಮನ ಆಗುದು ಹೇಗೆ? ಅದಕ್ಕೆ ನೋವು ಇರುವ ಜಾಗಕ್ಕೆ ಸ್ವಲ್ಪ ಏನಾದರೂ ಎಳ್ಳೆಣ್ಣೆ ಹಚ್ಚಿ ಬೆಳಿಗ್ಗೆ ಸಂಜೆ ಅದು ಹಾಕ್ತಾ ಇದ್ದೇನೆ. ಅದು ಇದು ಶೇಕ ಕೊಡ್ತಾ ಇದ್ದೇನೆ. ಶೇಕ ಕೊಡುವುದು ಹೆಚ್ಚು ಬೇಡ, ಯಾಕೆಂದರೆ ಅದು ಏನಾಗಿದೆ ಗೊತ್ತಿಲ್ಲ. ಆದರೆ ನೀವು ಶೇಕ ಕೊಟ್ಟು ಕಡಿಮೆ ಆಗಲಿಲ್ಲ ಅಂದರೆ ಬಹುಶಃ ಲಿಗಮೆಂಟ್ ಟೈರ್ ಏನೋ ಆಗಿರಬೇಕು. ಎಷ್ಟು ಪ್ರಾಯ ನಿಮಗೆ JK ರಾಯ್ ಅವರೇ? 66. ಓಕೆ. ಹಾಗೆ ನೀವೀಗ 66 ಆದ್ದರಿಂದ ಸೂರ್ಯ ನಮಸ್ಕಾರವೂ ಅಷ್ಟೇ, ನಿಮಗೆ ಕೂಡುವಷ್ಟೇ ಮಾಡಿ. ಒಂದಾದರೂ ತೊಂದರೆ ಇಲ್ಲ, ಎರಡಾದರೂ ತೊಂದರೆ ಇಲ್ಲ, ಹೆಚ್ಚು ಆಗಬೇಕು ನಂಬರ್ ಲೆಕ್ಕ ಇಡಬೇಡಿ. ಈಗ ವಜ್ರಾಸನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಸೂರ್ಯ ನಮಸ್ಕಾರ ಕಷ್ಟ, ನೋವೆಲ್ಲ ಉಂಟು. ಯಾವ್ದು ಆಸನ ಒಳ್ಳೇದು? ಪ್ರಾಣಾಯಾಮ ಮಾಡಬಹುದಲ್ಲ? ಪ್ರಾಣಾಯಾಮ ಮಾಡುವ, ಉಳಿದವುಗಳನ್ನು ಮಾಡಿ ನೋವನ್ನು ಮೊದಲಾಗೆ ದೂರ ಮಾಡಿಕೊಳ್ಳಿ, ಮತ್ತೆ ಬೇಕಾದ್ರೆ ಮತ್ತೆ ನೋಡು ಅಷ್ಟೇ. ಹೌದು, ಈಗ ಅದೇ ಬಿಟ್ಟಿದ್ದೇನೆ. ಒಂದು ಸ್ವಲ್ಪ ಕಡಿಮೆ ಆಗಿದೆ, ತುಂಬಾ 90% ಕಡಿಮೆ ಆಗಿದೆ, ಇನ್ನೂ ಸ್ವಲ್ಪ ಇದೆ. ಈಗ ಪ್ರಾಣಾಯಾಮ, ಅನುಲೋಮ ವಿಲೋಮ ಅದೆಲ್ಲ ಕಪಾಲಭಾತಿ ಎಲ್ಲ ಮಾಡ್ತಾರೆ, ಭಸ್ತ್ರಿಕಾ, ಭ್ರಾಮರಿ ಎಲ್ಲ ಮಾಡ್ತಾರೆ. ಮತ್ತೆ ಅದು ಇಲ್ಲದ್ದು ಯಾವ್ದು ಬೇರೆ? ಈಗ ಕಾಲು ಗಂಟು ನೋವೆಲ್ಲ ಇಲ್ಲ, ಏನು ಬೇಡ. ವೆಯ್ಟ್ ಜಾಸ್ತಿ ಆಗಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಂದು ಹೈಟ್ಗೆ ತಕ್ಕ ನಾನು ಸರಿ 81 ಇಲ್ಲ ಇಲ್ಲ, ಅದು ವೆಯ್ಟ್ ಜಾಸ್ತಿ ನಿಮ್ದು ಆಕ್ಚುಲಿ. ಹೌದಾ? ಹೌದೌದು. ನೀವೊಂದು 5 kg ವೆಯ್ಟ್ ಕಮ್ಮಿ ಮಾಡಿದ್ರೆ ನಿಮ್ಮೆಲ್ಲ ಕಾಲು ಗಂಟು ನೋವು ಗುಣ ಆಗ್ತದೆ. ನಾವು ಡಾಕ್ಟರ್ ಅಲ್ಲ, ಆದ್ರೂ ನಮ್ದೊಂದು ಅನುಭವ.
ಅಲ್ಲ ಹೈಟಿಗೆ ತಕ್ಕ ವೆಯ್ಟ್ ಇಲ್ಲ 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 ಇಲ್ಲ, ಅದು ತಪ್ಪದು. ಹೈಟಿಗೆ ತಕ್ಕ ವೆಯ್ಟ್ ಅಂತೇಳಿ ನಿಮ್ಮ ಗೂಗಲ್ನಲ್ಲಿ ಅದೆಲ್ಲ ಬರೋದುಂಟಲ್ಲ, ಅದು ತಪ್ಪದು. ನಿಮ್ಮ 60 ವರ್ಷದ ನಂತರ ನೀವು 60 kgಯಿಂದ 70 kgವರೆಗಿದ್ದರೆ ನೀವು ತುಂಬ ಆರೋಗ್ಯವಂತರು. ಅದು ನಿಮ್ಮ ವರ್ಷಕ್ಕೆ ಸರಿಯಾಗಿ ಒಂದು 60 ವರ್ಷಕ್ಕೆ 60 kg ಮೇಲಿದ್ದರೆ ಅದು ಎಕ್ಸೆಸ್ ವೆಯ್ಟ್ ಅಂತ ನನ್ನ ಭಾವನೆ. ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಎ ಡಾಕ್ಟರ್. ಆದರೂ ನೀವು ಒಂದು 5-10 kg ತುಂಬ ಒಂದು ರಿಗರಸ್ ಅಲ್ಲ, ಒಂದು ವೆಯ್ಟ್ ಕಮ್ಮಿ ಮಾಡಿದರೆ ಅದು ನಿಮ್ಮ ಕೆಲವು ಒಂದು ಇದು ಕಮ್ಮಿ ಆಗ್ತದೆ. ಯಾಕಂದರೆ ಅದು ಹೇಳ್ತಾರೆ, ಇನ್ ಆರ್ಡರ್ ಟು ರೆಡ್ಯೂಸ್ ವೆಯ್ಟ್ ಆರ್ ಇನ್ಕ್ರೀಸ್ ವೆಯ್ಟ್ ಯು ಹ್ಯಾವ್ ಟು ಆಲ್ವೇಸ್ ವೆಯ್ಟ್ ಅಂತ ಹೇಳ್ತಾರೆ. ಸೊ ಅಂದರೆ ಪೇಷನ್ಸ್ ಬೇಕು ನಿಮ್ಮ ವೆಯ್ಟಿಗೆ. ಆದ್ದರಿಂದ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಿದರೆ ನಿಮ್ಮ ಅಜಿತೇಶ್ ಅವರೇ, ನಿಮ್ಮ ಅಭಿಪ್ರಾಯ ಏನು? ಹೌದು, ಖಂಡಿತ ಒಂದು ವೆಯ್ಟನ್ನು ಕಡಿಮೆ ಮಾಡಿಕೊಳ್ಬೇಕು. ಆಮೇಲೆ ನೋವು ಇರುವಾಗ ಆ ಭಾಗಕ್ಕೆ ಹೆಚ್ಚಿನ ಒತ್ತಡವನ್ನು ಕಮ್ಮಿ ಮಾಡ್ಲಿಕ್ಕೆ ಏನು ಮಾಡಬೇಕು? ಈಗ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಬೇರೆ ಯಾವ ರೀತಿಯಲ್ಲಿ ವೆಯ್ಟ್ ಕಮ್ಮಿ ಮಾಡಬಹುದು? ಅವರಿಗೆ ನಾವು ಆಗಲೇ ಕೃಷ್ಣ ಶರ್ಮಾ ಸರ್ ಹೇಳಿದಾಗ ಚಾಂದ್ರಾಯಣ ವ್ರತವನ್ನು ಬೇಕಾದ್ರೆ ಮಾಡಬಹುದು. ಅದರಲ್ಲಿ ವೆಯ್ಟ್ ನ ಕಡಿಮೆ ಹೌದು, ಉಪವಾಸ ಇಲ್ಲದಿದ್ರೆ ಸ್ವಲ್ಪ ಉಪವಾಸ. ಶುಗರ್ ಇದ್ರು ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು ಕ್ರಮ ಇದೆ. ಸೊ ಆ ಕ್ರಮದಲ್ಲಿ ಮಾಡಿದ್ರೆ ಅದರಿಂದ ವೆಯ್ಟ್ ಕಡಿಮೆ ಆಗಬಹುದು. ಆಮೇಲೆ ಆಹಾರದಲ್ಲಿ ನಿಯಂತ್ರಣ ಇರಲಿ ಒಟ್ಟಿಗೆ ಮುಂದೆ ಕೂಡ. ಅಂದ್ರೆ ಚಾಂದ್ರಾಯಣ ವ್ರತ ಅಂತ ಹೇಳಿದ್ರೆ ಅದು 1 ತಿಂಗಳು ಮಾಡುವಂತದ್ದು. ಅದರ ಮುಂದೆಯೂ ಕೂಡ ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆಗ ಈ ತೂಕದ ನಿಯಂತ್ರಣವೂ ಬರ್ತದೆ, ಮುಂದೆ ಇಂಥ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಕೂಡ ಕಡಿಮೆ ಆಗ್ತವೆ. ಓಕೆ, ಈಗ ಇನ್ನೊಂದು ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ಇದು ನಾರಾಯಣ ಉಂಗುರುಪುಳಿತಾಯ ಅಂತ ಕದ್ರಿಯಿಂದ. ನಾರಾಯಣ ಉಂಗುರುಪುಳಿತಾಯ. ನನಗೆ ಹೇಳಲಿಕ್ಕೆ ಬರೋದಿಲ್ಲ, ಪುನಃ ಹೇಳಿ. ಉಂಗುರುಪುಳಿತಾಯ. ಉಂಗುರುಪುಳಿತಾಯ, ಓಕೆ. ನಿಮ್ಮ ಏನ್ ಮಾಡ್ತಾ ಇದ್ದೀರಿ ಸ್ವಾಮಿ? ನಾವು ರಿಟೈರ್ಡ್. ನಾವು ಅದೇ ಯೋಗದ ಬಗ್ಗೆ ಅಜಿತ್ ಸರ್ ಹತ್ರ ಕೇಳಬೇಕಿತ್ತು. ನಾನು ಯೂನಿವರ್ಸಿಟಿಯಲ್ಲಿ ಮಾಡಿದ್ದೆ ಅವರ ಅಂಡರ್ ಅಲ್ಲಿ ಕೋರ್ಸ್. ಓಕೆ. ಹಾಗೆ ಈಗ ಸ್ವಲ್ಪ ಬ್ಯಾಕ್ ಪ್ರಾಬ್ಲಮ್ ಉಂಟು, ಅದರ ಬಗ್ಗೆ ಕೇಳಬೇಕಿತ್ತು ಅವರಿಗೆ, ಹೇಗೆ ಮಾಡಬಹುದಾ? ಬ್ಯಾಕ್ ಪೇನಾ? ಬ್ಯಾಕ್ ಪೇನ್ ಅದೇ MRI ಎಲ್ಲ ಮಾಡಿದಾಗ ಸ್ವಲ್ಪ ಬ್ಯಾಕ್ ಪೇನ್ MRI ಅಲ್ಲಿ ಗೊತ್ತಾಯ್ತು ಇದು ಉಂಟಲ್ಲಿ ವೇರ್ ಔಟ್ ಉಂಟು ಅಂತ. ಅದಕ್ಕೆ ಏನು ಮಾಡಬಹುದು ನಿಮ್ಮ? ಅದಕ್ಕೆ ನಾವೀಗ ಫ್ರಂಟ್ ಬೆಂಡಿಂಗ್ ಅಂದ್ರೆ ಈ ಕೆಲವು ಪಶ್ಚಿಮೋತ್ತಾಸನ ಮಾಡ್ಲಿಕ್ಕೆ ಆಗುದಿಲ್ಲ. ಪಶ್ಚಿಮೋತ್ತಾಸನ ಮಾಡದೆ ಈಗ ಪೂರ್ವೋತ್ತಾಸನ ಮಾಡಬಹುದಾ ಅಂದ್ರೆ ಮತ್ತೆ ಈ ಭುಜಂಗಾಸನ, ಅದನ್ನು ಈ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಫ್ರಂಟ್ ಬೆಂಡಿಂಗ್ ಮಾಡದೆ ಫಾರ್ವರ್ಡ್ ಬೆಂಡಿಂಗ್ ಮಾಡಬಹುದಾ ಅಂತ ಹೇಳಿ ನಂಗೆ ಸ್ವಲ್ಪ ಡೌಟ್ ಉಂಟು. ಕೇಳಿ. ಮಾಡಬಹುದು. ಈಗ ಅಲ್ಲಿ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ನೀವು ಬೆನ್ನು ನೋವಿನ ಸಮಸ್ಯೆಯಿಂದ ಇರುವ ಕಾರಣ ಕೆಲವೊಂದು ಆಸನಗಳ ಅಭ್ಯಾಸವನ್ನ ಮಾಡದೇ ಇರುವುದು ಉತ್ತಮ. ಅಂದ್ರೆ ಮುಖ್ಯವಾಗಿ ಏನಂತ ಹೇಳಿ ನೀವೀಗ ಆಲ್ರೆಡಿ ನೀವು ಹೇಳಿದಿರಿ ಫಾರ್ವರ್ಡ್ ಬೆಂಡಿಂಗ್ ಪ್ರಾಕ್ಟೀಸಸ್ ಇರ್ಬೋದು, ಅಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ ಈ ಬೆನ್ನು ನೋವಿನ ಸಮಸ್ಯೆ ಗುಣ ಆಗಲಿಕ್ಕೆ ಬೇಕಾಗುವಂತಹ ಕೆಲವು ಆಸನಗಳನ್ನೇ ಮುಖ್ಯವಾಗಿ ಮಾಡಬಹುದು. ಮುಖ್ಯವಾಗಿ ಏನಂತ ಹೇಳಿ ನೀವು ವಜ್ರಾಸನ ಅಭ್ಯಾಸ ಮಾಡಬಹುದು, ಅಥವಾ ಊರ್ಧ್ವ ವಜ್ರಾಸನದ ಅಭ್ಯಾಸ ಮಾಡಬಹುದು, ಮಾರ್ಜಾಲಾಸನ ಅಭ್ಯಾಸ ಮಾಡಬಹುದು, ಒಟ್ಟಿಗೆ ಈಗ ಶಲಭಾಸನದ ಅಭ್ಯಾಸ ಮಾಡಬಹುದು. ಅದೇ ರೀತಿ ಪವನ ಮುಕ್ತಾಸನ, ಮುಖ್ಯವಾಗಿ ಪವನ ಮುಕ್ತಾಸನ ಬಹಳ ಸಹಕಾರಿಯಾಗಿದೆ. ಇಲ್ಲಿ ಪವನ ಮುಕ್ತಾಸನ ಅಭ್ಯಾಸ ಮಾಡಬಹುದು, ಪಾದೋತ್ಥಾನದ ಅಭ್ಯಾಸನ ಕೂಡ ಮಾಡಬಹುದು. ಇಂತಹ ಅಭ್ಯಾಸಗಳನ್ನ ಮಾಡಿ ಬೆನ್ನಿಗೆ ಸ್ಟ್ರೈನ್ ಬರುವಂತಹ ಪ್ರಾಕ್ಟೀಸ್ಗಳು, ಅಂದ್ರೆ ತಾಡಾಸನ ಸೆಕೆಂಡ್ ಒನ್ ಇರ್ಬೋದು, ಅಥವಾ ಭುಜಂಗಾಸನ ಇರ್ಬೋದು, ಅಂದ್ರೆ ಓವರ್ ಸ್ಟ್ರೈನ್ ಕೊಡುವಂತ ಅಂತ ಅಭ್ಯಾಸಗಳನ್ನ ಸ್ವಲ್ಪ ದಿನದ ಮಟ್ಟಿಗೆ, ಅಂದ್ರೆ ಈ ಬೆನ್ನು ನೋವು ಕಡಿಮೆ ಆಗುವವರೆಗೆ ಮಾಡದೇ ಇರುವುದು ಉತ್ತಮ. ಓಕೆ, ಬಹಳ ಉತ್ತಮ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಈಗ ಜ್ಞಾನೇಶ್ವರವರೇ, ಕೆಲವರಿಗೆ ಪ್ರಾಬ್ಲಮ್ ಅಂದರೆ ನಿದ್ದೆದೇ ಪ್ರಾಬ್ಲಮ್, ಸರಿ ನಿದ್ರೆ ಬರೋದಿಲ್ಲ. ಈ ಮೊಬೈಲ್ ಜಾಸ್ತಿ, TV ಜಾಸ್ತಿ, ಈ ಇಲೆಕ್ಟ್ರಾನಿಕ್ ಗಜೆಟ್, ಫೇಸ್ಬುಕ್ ಅದಿದೆಲ್ಲ ನೋಡಿ ಈಗ ನಿದ್ರೆಗೆ ತುಂಬ ಒಂದು ಪ್ರಾಬ್ಲಮ್ ಬಂದಿದೆ. ಉತ್ತಮ ಒಂದು ಒಳ್ಳೆಯ ಒಂದು ನಿದ್ರೆ, ಚಿರನಿದ್ರೆ ಅಲ್ಲ, ಒಂದು ಒಳ್ಳೆಯ ನಿದ್ರೆ ಬರಬೇಕಾದ್ರೆ ಯಾವುದೆಲ್ಲ ಒಂದು ಆಸನ ಮಾಡಿದರೆ ಒಳ್ಳೆಯದು ಹೇಳ್ಬೋದಾ? ಎಲ್ಲ ಆಸನಗಳ ಮಾಡಿದರೂ ಕೂಡ ಅದರ ಫೈನಲ್ ರಿಸಲ್ಟ್ ರಾತ್ರಿ ಮಲಗುವಾಗ ನಿದ್ರೆ ಚೆನ್ನಾಗಿ ಬರೋದೇ. ಯಾವುದೇ ಒಬ್ಬ ವ್ಯಕ್ತಿ ಆಸನಗಳನ್ನು ನೇರವಾಗಿ ದುಡುಕಿ ಮಾಡುವಂಥದ್ದಲ್ಲ. ನಿಧಾನವಾಗಿ ಮಾಡ್ತಾ 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 ಒಂದು ಲಯ ಸಿಕ್ಕಿದ ಮೇಲೆ ಆ ವ್ಯಕ್ತಿ ಆಸನಗಳನ್ನು ಮಾಡಿದಾಗ ಒಂದು 15 ದಿನಗಳ ಒಳಗೆ ಅವನಿಗೆ ಫಸ್ಟ್ಗೆ ಗೊತ್ತಾಗೋದೇ ರಾತ್ರಿ ನಿದ್ರೆ ಚೆನ್ನಾಗಿ ಬರುವಂಥದ್ದು ಒಂದು ಲಕ್ಷಣ. ಎರಡನೇದು ಮತ್ತೆ ನೆಕ್ಸ್ಟ್ ಅವರಿಗೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಆಹಾರ ಸೇವನೆ ಮಾಡುವಂತಹ ಒಂದು ಕ್ರಮದಲ್ಲಿ ಅವನಿಗೆ ಯಾವುದು ಬೇಕಾ ಯಾವುದು ಬೇಡ ಅಂತ ತನ್ನಷ್ಟಕ್ಕೆ ಅವನಿಗೆ ಬಂದ್ಬಿಡ್ತದೆ. ಮತ್ತೆ ಸ್ವಲ್ಪ ಸಮಯದ ನಂತರ ಅವನಿಗೆ ಶೌಚಕ್ರಿಯೆ ಚೆನ್ನಾಗಾಗುತ್ತೆ. ನಂತರ ಸಿಟ್ಟು ಕೋಪ
ಕೋಪ ತಾಪಗಳು ಕಡಿಮೆ ಆಗುತ್ತೆ. ಇದು ಆಗ್ತಾ ಯಾವುದೇ ಆಸನಗಳು ಇಂಥದೇ ಪರ್ಟಿಕ್ಯುಲರ್ ಆಸನ ಅಂತೇಳಿ ಎಲ್ಲ ಆಸನಗಳ ಕೊನೆಯ ರಿಸಲ್ಟ್ ನಿದ್ರೆ ಚೆನ್ನಾಗಿ ಬರೋದು, ಅಗ್ನಿ ವರ್ಧನೆ ಆಗೋದು, ಶರೀರ ತೂಕ ಕಡಿಮೆ ಆಗೋದು. ತೂಕ ಕಡಿಮೆ ಆಗೊಬ್ಬರು ಪ್ರಶ್ನೆ ಕೇಳಿದ್ರು, ತೂಕ ಕಡಿಮೆ ತೂಕ ಜಾಸ್ತಿ ಇದ್ರೆ, ತೂಕ ಜಾಸ್ತಿ ಇದ್ದವರಿಗೆ ತೂಕ ಕಡಿಮೆ ಆಗುತ್ತೆ ಯಾವುದೇ ಆಸನ ಮಾಡಿದಾಗ. ಕಡಿಮೆ ಇದ್ದವರು ಜಾಸ್ತಿ ಮಾಡ್ಲಿಕ್ಕೆ ಯಾವ್ದು ಆಸನ ಉಂಟು? ಎಲ್ಲ ಆಸನಗಳು. ತೂಕ ಕಡಿಮೆ ಇದ್ದವನಿಗೆ ಅಗ್ನಿ ಜಾಸ್ತಿ ಆಗಿಬಿಡ್ತದೆ. ಅಗ್ನಿ ಜಾಸ್ತಿ ಆಗಿಬಿಟ್ಟು ಅವನು ತಿಂದ ಆಹಾರ ಒಳ್ಳೆ ಮಸಲ್ಸ್ ಆಗಿ ಪರಿವರ್ತನೆ ಆಗಿಬಿಟ್ಟು ಅವನಿಗೆ ಬಾಡಿ ಶೇಪ್ ಬರುತ್ತೆ. ಸೊ ಆದುದರಿಂದ ಕೆಲವರಿಗೆ ಒಂದು ಸೂರ್ಯ ನಮಸ್ಕಾರ ಮಾಡಿದ ನಾನು ತುಂಬಾ ತೆಳ್ಳಗಿದ್ದೇನೆ ಮಾಡಬಹುದಾ ಅಂತ ಹೇಳಿದ್ರೆ ಆ ವ್ಯಕ್ತಿ ಅದನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಅವನು ತೆಳ್ಳಗಿರ್ಲಿಕ್ಕೆ ಕಾರಣನೇ ಅವನ ಅಗ್ನಿ ಸರಿಯಾಗಿ ಇಲ್ಲದೆ ಇರುವಂಥದ್ದು. ಆದುದರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ನಿಧಾನವಾಗಿ ಯಾವುದೇ ಒಂದು ಆಸನಗಳನ್ನಾಗಲಿ ಪ್ರಾಣಾಯಾಮಗಳನ್ನಾಗಲಿ ಅಥವಾ ಸೂರ್ಯ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿದಾಗ ತೂಕ ಕಡಿಮೆ ಇದ್ದವರಿಗೆ ತೂಕ ಸ್ವಲ್ಪ ಅಂದ್ರೆ ಸಮತ್ವಾಂಶ ಯೋಗ ಮುಚ್ಚತೆಯಲ್ಲಿ ಅದು ಕೂಡ ಬಂತು, ಬ್ಯಾಲೆನ್ಸ್ ಬರುತ್ತೆ. ಮನಸ್ಸು, ಆತ್ಮ, ಇಂದ್ರಿಯ ಯಾವ ರೀತಿ 4 ಚಕ್ರಗಳಿಗೆ ಅಲೈನ್ಮೆಂಟ್ ನಾವು ಮಾಡ್ತೇವೆ, ಅದೇ ರೀತಿ ತೂಕಕ್ಕೂ ಬಂತು, ಅಗ್ನಿಗೂ ಬಂತು, ರೋಗಕ್ಕೂ ಬಂತು, ಎಲ್ಲದಕ್ಕೂ ಮನಸ್ಸು, ಥಿಂಕಿಂಗ್ ಎಲ್ಲದಕ್ಕೂ ಬಂತು ಯೋಗನ ಆಸನವನ್ನು ಮಾಡಿದಾಗ. ಆದುದರಿಂದ ನಿದ್ರೆಗೆ ತಾವು ಕೇಳಿದ್ರೆ ಯಾವ್ದು ಒಳ್ಳೆಯದು ಅಂತ, ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ನೆತ್ತಿಗೆ ಒಂದು ತಲೆಗೆ ಎಣ್ಣೆ ಇಡುವಂಥದ್ದು, ಯಾವುದೇ ಒಂದು ಎಣ್ಣೆ. ಈಗ ನಮ್ದು ಎಣ್ಣೆ ತೆಂಗಿನ ಎಣ್ಣೆ ನಾಡು, ಕಾಲಿಗೆ ತೆಂಗಿನ ಎಣ್ಣೆ ಹಚ್ಚಿದ್ರೆ ಒಳ್ಳೇದು. ಅದು ಪಾದಾಭ್ಯಂಗ ಮತ್ತು ಶಿರೋಭ್ಯಂಗ, ಮತ್ತೆ ನಾವು ನಸ್ಯ ಕರ್ಮ ಪ್ರತಿನಿತ್ಯ ಮೂಗಿಗೆ ನಮ್ಮ ದಿನಚರಿಯಲ್ಲಿ ಪ್ರತಿನಿತ್ಯ ಎಳ್ಳೆಣ್ಣೆಯನ್ನಾಗಲಿ ಅಥವಾ ಶುದ್ಧ ಹಸುವಿನ ಘೃತ ತುಪ್ಪವನ್ನಾಗಲಿ ಪ್ರತಿನಿತ್ಯ ಮೂಗಿಗೆ ಹಾಕುವಂಥದ್ದಾಗಲಿ. ನಾಸಾಯ ಶಿರಸಮ ದ್ವಾರ, ನಮ್ಮ ಶಿರಸ್ಸಿಗೆ ದ್ವಾರಗಳೇ ನಮ್ಮ ಮೂಗುಗಳು. ಆದುದರಿಂದ ಮೂಗಿನ ಮುಖಾಂತರ ನಾವು ಶರೀರಕ್ಕೆ ಯಾವ ರೀತಿ ಆಹಾರ ಸೇವನೆ ಮಾಡ್ತೇವೆಯೋ ಅದೇ ರೀತಿ ಮಸ್ತಿಷ್ಕದ ಆಗು ಹೋಗುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೂಕ್ಷ್ಮ ರೀತಿಯಲ್ಲಿ ನಮ್ಮ ನಸ್ಯಕರ್ಮ ಬಹಳಷ್ಟು ಉಪಯುಕ್ತವಾದಂಥ ಒಂದು ಇದು. ಮತ್ತು ಧ್ಯಾನ, ಯಾವುದೇ ಒಂದು ಮೊಬೈಲ್ನಲ್ಲಿ ಹ್ಯಾಂಗ್ ಆದಾಗ ಫೈಲ್ಗಳನ್ನು ಡಿಲೀಟ್ ಮಾಡ್ತೇವೆ, ಅದೇ ರೀತಿ ನಮ್ಮ ಧ್ಯಾನವನ್ನು ಮಾಡಿದಾಗ ಮನಸ್ಸಿಗೆ ಅನ್ವಾಂಟೆಡ್ ಥಾಟ್ಸ್ ಬರುವಂಥದ್ದು ನಮಗೆ ದೂರವಾದಾಗ, ಮನುಷ್ಯ ಟೆನ್ಷನ್ ಫ್ರೀ ಆದಾಗ ಸುಖವಾದ ನಿದ್ರೆ ಬರ್ತದೆ ಆತನಿಗೆ. ಆದ್ದರಿಂದ ಸರಿ. ಮತ್ತೆ ರಾತ್ರಿ ಹೊತ್ತು ಅತಿಯಾದ ಆಹಾರ ಸೇವನೆ ಮಾಡುವಂಥದ್ದಾಗಲಿ. ಯಾಕಂತ ಹೇಳಿದ್ರೆ ನಾವು ನಿದ್ರೆ ಮಾಡೋದು ಯಾಕೆ? ನಮ್ಮ ಮಸ್ತಿಷ್ಕಕ್ಕೆ ರಕ್ತ ಸಂಚಾರವನ್ನು ರಾತ್ರಿ ಕೊಡ್ಲಿಕ್ಕೋಸ್ಕರ ರಾತ್ರಿ ನಿದ್ರೆ ಮಾಡ್ತೇವೆ. ನಾವು ಅತಿಯಾದ ಆಹಾರ ಸೇವನೆ ರಾತ್ರಿ ಮಾಡಿದಾಗ ಏನಾಗುತ್ತೆ, ನಮ್ಮ ರಕ್ತ ಸಂಚಾರ ಎಲ್ಲ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗುತ್ತೆ. ಆವಾಗ ಮನುಷ್ಯನಿಗೆ ರಾತ್ರಿ ಆಫ್ಟರ್ ಲಾಸ್ಟ್ ಫುಡ್ ಆಫ್ಟರ್ 3 hours ಯು ಶುಡ್ ಗೋ ಟು ಬೆಡ್ ಅಂತ ಹೇಳ್ತಾರೆ. ದಟ್ ಇಸ್ ಬೆಟರ್. ಇನ್ನೊಂದು ಏನಂತಂದ್ರೆ ಅಥವಾ ಲಘುವಾದ ಆಹಾರ ಸೇವನೆ ಮಾಡಿದಿ ಆ ವ್ಯಕ್ತಿಯ ಜೀರ್ಣವಾದ ಮೇಲೆ ರಾತ್ರಿ ಮಲಗಿದ್ರೆ, ರಾತ್ರಿ ಫುಡ್ ತಕೊಂಡ ಮೇಲೆ ಸ್ವಲ್ಪ ಆಚೆ ಈಚೆ ಲೈಟ್ ವಾಕಿಂಗ್ ಎಲ್ಲ ಮಾಡಿದ್ರೆ ಒಳ್ಳೇದು. ಪ್ರತಿ ಆಹಾರ ಸೇವನೆ ಮಾಡಿ ಯಾವ ವ್ಯಕ್ತಿ ಆಹಾರ ಮಾಡಿದ ಕೂಡಲೇ ಕುಳಿತುಕೊಳ್ತಾನೋ ಆತ ಆಲಸ್ಯ ಆಗಿಬಿಡ್ತಾನೆ. ಮಧ್ಯಾಹ್ನ ಊಟ ಆದ ಕೂಡಲೇ ಒಂದು ಪವರ್ ನ್ಯಾಪ್ ಮಾಡಿದ್ರೆ ಹೇಗೆ? ಅದೇ ಸರ್, ಒಳ್ಳೇದು ಹೇಳ್ತಾರೆ. ಅದೇ ಯಾವ ವ್ಯಕ್ತಿ ಯಾವುದೇ ಆಹಾರ ಸೇವನೆ ಮಾಡಿದ ಕೂಡಲೇ ಸುಮ್ಮನೆ ಕುಳಿತುಕೊಳ್ತಾನೋ ಅವನು ಆಲಸ್ಯಾಗಿ ಹೋಗ್ತಾನೆ. ಪವರ್ ನ್ಯಾಪ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸ್ವಲ್ಪ ಒಂದು 5 to 10 minutes ಮಾಡ್ಲೇಬೇಕಂತ ಹೇಳ್ತಾರೆ. ಬೆಳಿಗ್ಗೆ ಬೇಗ ಎದ್ರೆ ಪವರ್ ನ್ಯಾಪ್ ಮಾಡಬಹುದು, 9 ಗಂಟೆಗೆ ಎದ್ರೆ ಪವರ್ ನ್ಯಾಪ್ ಮಾಡುವ ಅಗತ್ಯ ಇಲ್ಲ. ಅಲ್ಲ ಮಾಡಬಾರ್ದು, ಅದು ಪವರ್ ಕಮ್ಮಿ ಆಗ್ತದೆ, ಪವರ್ ಜಾಸ್ತಿ ಆಗುದಿಲ್ಲ ಅಲ್ವಾ? ಜಾಪನೀಸ್ ಸಿಸ್ಟಮ್ ಅಲ್ಲಿ ಹೇಗಂದ್ರೆ ಮಧ್ಯಾಹ್ನ ಊಟ ಆದ ಕೂಡ 1 ಗಂಟೆ ಅವರು ಒಳ್ಳೆ ರೆಸ್ಟ್ ತಗೊಂಡ್ರೆ ಪುನಃ ಎನರ್ಜೈಸ್ ಜಾಸ್ತಿ ಆಗ್ತದೆ, ಪುನಃ ಕೆಲಸ ಮಾಡ್ಲಿಕ್ಕೆ ಬೆಳಿಗ್ಗಿನಿಂದಲೇ ಕೆಲಸ ಮಾಡ್ತಾರೆ ಅವರು ಫುಲ್. ನಮ್ಮ ಇಡೀ ದಿನದ ಕೆಲಸ ಅವರಿಗೆ ಮಧ್ಯಾಹ್ನಕ್ಕೆ ಮುಗಿದಿರ್ತದೆ. ಊಟ ಮಾಡಿ ಆದ ಕೊಳ್ಳೆ ಯಾರು ಕುಳಿತುಕೊಳ್ತಾನೆ ಆಲಸ್ಯ ಆಗ್ತಾನೆ, ಊಟ ಮಾಡಿದ ಕೊಳ್ಳೆ ಯಾರೋ ಮಲಗ್ತಾನೆ ಅವನಿಗೆ ಸ್ಥೌಲ್ಯ ಬರುತ್ತೆ. ಊಟವಾದ ಕೂಡಲೇ ಯಾರು ವ್ಯಕ್ತಿ ಸ್ವಲ್ಪ ನಡೆದಾಡಿಕೊಳ್ಳೋ ಸ್ವಲ್ಪ ವ್ಯಾಯಾಮ ಸಿಂಪಲ್ ಅಂದ್ರೆ ಕೆಲಸ. ಮಧ್ಯಾಹ್ನ ನಿದ್ರೆ ಮಾಡ್ಲಿಕ್ಕಿಲ್ಲ, ನಿದ್ರೆ ಮಾಡಬಾರ್ದು. ನ್ಯಾಪ್ ಬೇರೆ, ಸ್ಲೀಪ್ ಬೇರೆ. ನ್ಯಾಪ್ ಎಷ್ಟು? ಜಸ್ಟ್ ಅವನ ಲೆಫ್ಟ್ ಸೈಡ್ಗೆ ಒಂದು 5-10 ನಿಮಿಷಗಳವರೆಗೆ ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ನಮ್ಮ ಗ್ಯಾಸ್ಟ್ರಮ್ ಹೊಟ್ಟೆಯಲ್ಲಿ ಒಂದು ಅಮ್ಲ ಪಿತ್ತ ಅಥವಾ ನಮ್ದೇನು ಹೈಡ್ರೋಕ್ಲೋರಿಕ್ ಆಸಿಡ್ ಹೊಟ್ಟೆಗೆ ಡೈಜೆಸ್ಟಿವ್ ಸಿಸ್ಟಮ್ಸ್ ಅಲ್ಲಿ ಯಾವ್ದು ಬೇಕಾದ್ರೆ ಮಿಕ್ಸ್ ಆಗಬೇಕಿದೆ ಅದು ಮಿಕ್ಸ್ ಆಗುವಾಗೆ ಅಷ್ಟೇ ಸಾಕಾಗಿದೆ. ಮತ್ತೆ ತನ್ನಿಂತಾನೆ ಸಿಸ್ಟಮ್ ಬೇಕು, ಸ್ಲ್ಯಾಪ್ ಬೇಡ. ಸ್ಲೀಪ್ ಹೌದು ಅಲ್ಲ, ಸ್ಲೀಪ್ ಬಂದ್ರೆ ಸ್ಲ್ಯಾಪ್ ಬರ್ತದೆ. ಈಗ ಅಜಿತೇಶ್ ಅವರೇ, ಈಗ ಸೂರ್ಯ ನಮಸ್ಕಾರ, ಒಂದು ಸೂರ್ಯ ನಮಸ್ಕಾರದಲ್ಲಿ 12 ಆಸನ ಉಂಟಂತ ಹೇಳ್ತಾರೆ. ಸೂರ್ಯ ನಮಸ್ಕಾರದ ಬಗ್ಗೆ ನಾವು ಹಾಕ್ತೇವೆ. ಈಗ ಈ 12 ಯಾವುದೆಲ್ಲ ಆಸನ ಉಂಟು, ಸೂರ್ಯ ನಮಸ್ಕಾರದ ಪ್ರಯೋಜನ ಏನು, ಹೇಗೆ ಮಾಡ್ಬೋದು, ಎಷ್ಟು ಮಾಡಬೇಕು? ಸೂರ್ಯ ನಮಸ್ಕಾರವನ್ನು ಯಾರು ಈಗ ಆಗ ಒಬ್ಬರು ಕಾಲ್ ಮಾಡಿದ್ರಲ್ಲ, ಈಗ ಬೆನ್ನು ನೋವಿನ ಸಮಸ್ಯೆ ಅದು ಇದು ಅಂತ ಹೇಳಿದ್ರಲ್ಲ, ಗಂಟು ನೋವಿನ ಸಮಸ್ಯೆ, ಅಂತ ಸಮಸ್ಯೆಗಳು ಇರೋರನ್ನ ಬಿಟ್ಟು ಉಳಿದವರು ಸೂರ್ಯ ನಮಸ್ಕಾರದ ಅಭ್ಯಾಸವನ್ನ ಚೆನ್ನಾಗಿ ಮಾಡಬಹುದು. ಅದು ಅವರವರ ದೇವಸ್ಥಾನದಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ 108 ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ. 108 ಎಲ್ಲ ಮಾಡ್ಲಿಕ್ಕೆ ಆಗ್ತದ? 108 ಎಲ್ಲ ಮಾಡೋದಷ್ಟು ಸೂಕ್ತ ಅಲ್ಲ ಅಂತ ಹೇಳುದು ನನ್ನ ಒಂದು ಪರ್ಸನಲ್ ಅಭಿಪ್ರಾಯ. ಅದು ಕೂಡ ಅವರವರ ಶಕ್ತಿ ಅನುಸಾರ ಮಾಡಬಹುದು. ಆದ್ರೂ ಈಗ ಸಾಮಾನ್ಯವಾಗಿ ಏನಂದ್ರೆ ಒಂದು 3-5 ಮ್ಯಾಕ್ಸಿಮಮ್ ಅಂದ್ರೆ ಒಂದು 12 ರೌಂಡ್ ವರೆಗೆ ನಾನು ಡೈಲಿ ಒಂದು 18-21 ಮಾಡ್ತೇನೆ. ಜಾಸ್ತಿ ಆಯ್ತು, ಅದು ಕಮ್ಮಿ ಮಾಡಬೇಕಾ?
ನಿಮಗೆ ನೀವು ನಿಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿ ನೀವು ಅದೀಗ ಮಾಡ್ತಾ ಇದ್ರೆ ಮುಂದುವರಿಸಿ, ಅಲ್ಲದಿದ್ರೆ ಹೊಸತಾಗಿ ಯಾರು ಅದನ್ನ ಅಭ್ಯಾಸ ಮಾಡ್ತಾರೆ ಅವರು ನಿಧಾನವಾಗಿ, ಅದು ಕೂಡ 12 ರೌಂಡ್ ಅಥವಾ 18 ಒಂದೇ ಸಮಯಕ್ಕೆ ಮಾಡುವುದಲ್ಲ. ಆರಂಭದಲ್ಲಿ 1 ರೌಂಡಿಂದ ಸ್ಟಾರ್ಟ್ ಮಾಡಿ, ಆಮೇಲೆ 3 ರೌಂಡ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ದಿನ 5 ರೌಂಡ್ ಮಾಡಿ, ಆಮೇಲೆ 12 ರೌಂಡ್ ಮಾಡಿ. ಈ ರೀತಿಯಾಗಿ ಹಂತ ಹಂತವಾಗಿ ನಾವು ಅದನ್ನ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಆಮೇಲೆ ಸೂರ್ಯ ನಮಸ್ಕಾರದ ಒಂದು ಬೆನಿಫಿಟ್ ಅಂತ ಹೇಳುವ ವಿಚಾರಕ್ಕೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಶರೀರಕ್ಕೆ ನಮಗೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ನಮ್ಮ ಶರೀರದ ಎಲ್ಲಾ ಅಂಗಗಳಿಗೂ ರಕ್ತ ಸಂಚಾರ ಚೆನ್ನಾಗಿ ಆಗಬೇಕು. ಯಾವಾಗ ರಕ್ತ ಸಂಚಾರ ಚೆನ್ನಾಗಿ ಆಗ್ತದೆಯೋ ಆಗ ನಾವು ತಿಂದಂತ ಆಹಾರ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಅದು ಅಬ್ಸಾರ್ಬ್ ಆಗಿ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗ್ತದೆ. ಈ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಏನಿವೆ ಅವುಗಳು ನಮ್ಮ ಶರೀರದ ಎಲ್ಲಾ ಅಂಗಗಳಿಗೂ ಹೋಗಬೇಕು. ಹಾಗೆ ಹೋದ್ರೆ ಮತ್ತೆ ಎಲ್ಲ ಅಂಗಗಳಿಗೆ ಸರಿಯಾದ ಪೋಷಕಾಂಶ ಅವು ಬೆಳವಣಿಗೆ ಆಗ್ತವೆ, ಅವು ಸರಿಯಾಗಿ ಕಾರ್ಯನಿರ್ವಹಣೆ ಆಗ್ತವೆ. ಒಟ್ಟಿಗೆ ಅಲ್ಲಿಂದ ಏನು ಈ ಮೆಟಬಾಲಿಕ್ ವೇಸ್ಟ್ ಅಂತ ಹೇಳ್ತೇವೆ ಅದು ಕೂಡ ವಾಪಸ್ ನಮ್ಮ ಡ್ರೈನೇಜ್ ಸಿಸ್ಟಮ್ಗೆ ಬರಬೇಕು. ಈ ಸೂರ್ಯ ನಮಸ್ಕಾರ ಮಾಡುವಾಗ ಅದರಲ್ಲಿ ಎಲ್ಲ ಭಂಗಿಗಳು ಬಂತು, ವಿವಿಧ ರೀತಿಯ ಭಂಗಿಗಳಿವೆ. ಹಾಗಾಗಿ ನಮ್ಮ ಶರೀರದ ಎಲ್ಲ ಭಾಗಗಳಿಗೂ ಅದು ಆಯುರ್ವೇದದಲ್ಲಿ ಸಂಜೀವಿನಿ ಹೇಗೆ ಉಂಟು ಅದೇ ರೀತಿ ಸೂರ್ಯ ನಮಸ್ಕಾರ ಯೋಗದಲ್ಲಿ ಸಂಜೀವಿನಿ ಅಲ್ವಾ? ಹಾಗೆ ಬಹಳ ಉತ್ತಮವಾಗಿ ವರ್ಣನೆ ಮಾಡಿದ್ರಿ ಸರ್. ಈಗ ಕೃಷ್ಣ ಶರ್ಮಾ ಅವರೇ, ಈಗ ಬೇರೆ ಬೇರೆ ಕಾಯಿಲೆಗೆ ಈಗ ಕೊನೆಗಾಗಿ ಒಂದು 5-10 ನಿಮಿಷ ಮಾತ್ರ ಇರೋದು. ಯಾವ ಕಾಯಿಲೆಗೆ ಯಾವುದು ಒಂದು ಮಾಡಿದರೆ ಒಂದು ಕ್ಷಿಪ್ರಗತಿಯಲ್ಲಿ ಪಟಪಟ್ ಹೇಳ್ತಾರೆ ನೋಡಿ, ಹಾಗೆ ಒಂದು ಹೇಳ್ಬೋದಾ? ಹಾಗೆ ಹೇಳುವುದು ಕಷ್ಟ. ಯಾಕೆ ಅಂತೇಳಿ ಕೇಳಿದರೆ, ವ್ಯಕ್ತಿಯ ಮನಸ್ಸು, ಬುದ್ಧಿ, ಆಚಾರ ವಿಚಾರಗಳನ್ನು ಹೊಂದಿಕೊಂಡು ಚಿಕಿತ್ಸೆ ಬರುವಂಥದ್ದು. ಆದ್ದರಿಂದ ಇಲ್ಲಿ ನಾವು ಮಾಡರ್ನಲ್ಲಿದ್ದಾಗ ಈಕ್ವೇಷನ್ ಮಾಡಲಿಕ್ಕೆ ಆಗುವುದಿಲ್ಲ. ಮಾಡಿದರೆ ಯಾವ ಆಸನಕ್ಕೆ ಯಾವ್ದು ಕಾಯಿಲೆಗೆ ಯಾವ್ದು ಆಸನ ಮಾಡಿದ್ರೆ ಒಳ್ಳೇದಂತ ಒಳ್ಳೇದು ಅಂತೇಳಿ ಪುಸ್ತಕದಲ್ಲಿ ಹೇಳ್ತದೆ. ಅದರ ಪ್ರಕಾರ ಹಾಗಾದ್ರೆ ಈಗ ಒಂದು ಪವರ್ ಯೋಗ ಅಂತೇಳಿ ಈಗ ಒಂದು ಯಂಗ್ಸ್ಟರ್ಸ್ ಮಾಡ್ತಾ ಇದ್ದಾರೆ, ಅದು ಎಷ್ಟು ಸೂಕ್ತ, ಯಾವುದು ಸರಿ? ಬಹಳ ಒಂದು ಬೇಗ ಎಲ್ಲ ಬಹಳ ಒಂದು ಫೇಮಸ್ ಆಗ್ತದೆ ಯೂಟ್ಯೂಬಲ್ಲೆಲ್ಲ ಪವರ್ ಯೋಗ ಅದು ಬಹಳ ಫೇಮಸ್ ಆಗುವುದಂದ್ರೆ ಯುವತಿಯವರು ಬಹಳ ಒಂದು ಖುಷಿಯಲ್ಲಿ ಮಾಡ್ತಾರೆ. ಅದು ಬಹಳ ಫೇಮಸ್ ಆಗುವಂತಹದ್ದು, ಬೇಗ ಆಗುವಂತಹದ್ದು ಅಂದ್ರೆ ಅಣಬೆ ಬೆಳೆದಾಗೆ ಅಂತ ಹೇಳೋದು. ಅಣಬೆ ಬೆಳೆಯುವಂತಹದ್ದು, ಅದು ಬರುವಂತಹದ್ದು, ಹೋಗುವಂತಹದ್ದು ಅದೇ ರೀತಿ. ಅಂದ್ರೆ ಅಲ್ಲಿ ಪವರ್ ಯೋಗ ಹೇಗೆ ಸೂಕ್ತವಾದ, ಹೇಗೆ ಪವರ್ ಯೋಗ ಎನ್ನುವಂತಹದ್ದು ಯೋಗದ ಅಭ್ಯಾಸದ ಕ್ರಮ ಅಲ್ಲ. ಅದು ಇರುವಂತಹದ್ದು ಯೋಗ ಅಂತ ಹೆಸರಿಟ್ಟು ಅಟ್ರಾಕ್ಷನ್ ಮಾಡಿ ಆ ರೀತಿಯಲ್ಲಿ ಮಾಡಲಿಕ್ಕೆ ಒನ್ ಟೈಪ್ ಆಫ್ ಎಕ್ಸರ್ಸೈಸ್. ಯಾಕಂದ್ರೆ ಉಸಿರು ಯಾವುದೇ ಒಂದು ದೈಹಿಕ ಒಂದು ಎಕ್ಸರ್ಸೈಸ್ ಮಾಡುವಾಗ ಯಾವುದು ನಮ್ದು ಉಸಿರನ್ನು ನಾವು ಮಾಡುವುದಿಲ್ಲ, ಅದು ಯೋಗ ಅಲ್ಲ. ಇಲ್ಲಿ ಯೋಗದಲ್ಲಿ ಸಮಾಧಿಗೆ ಹೋಗುವಾಗೆ ಏಕಾಗ್ರತೆಯ ಬಗ್ಗೆ ಗಮನ ಇಟ್ಟು ಮಾಡುವಂತಹದ್ದಾದ್ರೆ ಮಾತ್ರ ಅದು ಯೋಗದ ಕ್ರಮ. ಅದಕ್ಕೆ ತಪ್ಪಿ ಇರುವಂತಹದ್ದೆಲ್ಲ ಅದು ಯೋಗದ ಅಭ್ಯಾಸಗಳಲ್ಲ. ಆದ್ದರಿಂದ ಕಾಣಲಿಕ್ಕೆ ಆಸನ್ನಾಗೆ ಕಾಣುತ್ತದೆ ಅಂತೇಳಿ ಪವರ್ ಯೋಗ, ಡಾಗ್ ಯೋಗ ಏನೇನೋ ಹೆಸರೆಲ್ಲ ಇಟ್ಟುಕೊಳ್ತಾರೆ. ಆದರೆ ಅಂತಹದ್ದನ್ನು ನಾವು ಪರೀಕ್ಷೆ ಮಾಡಿ ನೋಡಿ ತಿಳ್ಕೊಳ್ಬೇಕಾಗ್ತದೆ. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಯೋಗದ ಬಗ್ಗೆ ಎಲ್ಲ ಹೇಳಿದ್ದಾರೆ, ಅದರ ಬಗ್ಗೆ ಏನಾದರೂ ಒಂದು ಇದ್ರೆ ಹೇಳ್ಬೋದಾ? ಕರ್ಮಯೋಗ, ಹೌದು, ಭಕ್ತಿ ಯೋಗ, ರಾಜಯೋಗ, ಜ್ಞಾನ ಯೋಗ. ಹೌದು. ಅಂದ್ರೆ ಯೋಗಿ ಹೇಗಿರಬೇಕು, ಯೋಗಿ ಅಂದ್ರೆ ಯಾರು ಅಂತ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯಾವ ವ್ಯಕ್ತಿ ಯುಕ್ತವಾದಂಥ ಅಂದರೆ ನಮಗೆ ಸಾತ್ಮ್ಯವಾದಂಥ ಆಹಾರ ವಿಹಾರಗಳನ್ನು ಮಾಡಿ ಅವನು ನಿದ್ರೆ ಕೂಡ ಸ್ವಪ್ನ ಅಂದರೆ ನಿದ್ರೆ ಕೂಡ ಚೆನ್ನಾಗಿ ಮಾಡುವಂಥವನು ಎಲ್ಲವನ್ನ ಇದು ಸಣ್ಣ ಶಬ್ದದಲ್ಲಿ ಹೇಳಬೇಕು ಅಂತಾದರೆ ಅದಕ್ಕೆ ಅರ್ಥ ಕೊಡಬೇಕಾದ್ರೆ ನಮ್ಮ ಡಾಕ್ಟರ್ ಕೃಷ್ಣ ಶರ್ಮರೇ ಅಷ್ಟು ಇದು ಮಾಡಬೇಕಾದಿತ್ತು. ಸಾಮಾನ್ಯವಾಗಿ ನಮಗೆ ಅರ್ಥ ಆದಾಗೆ ನಾವು ಹೇಳುವಂಥದ್ದು ಈ ಆಹಾರ, ನಿದ್ರೆ, ಬ್ರಹ್ಮಚರ್ಯ ತ್ರಯೋಪಸ್ತಂಭಗಳು ನಮ್ಮ ಮನುಷ್ಯನಿಗೆ ಆಹಾರ, ನಿದ್ರೆ ಹಾಗೂ ಬ್ರಹ್ಮಚರ್ಯ ಈ 3 ನಮ್ಮ ಪಿಲ್ಲರ್ಸ್ ಆಫ್ ಅವರ್ ಬಾಡಿ. ಈ 3 ಕಂಟ್ರೋಲ್ ಮಾಡುವವನೇ ಯೋಗಿ ಆಗಿರ್ತಾನೆ ಅಂತ ಅದರ ಒಂದು ರೆಫರೆನ್ಸ್ ಅಂತ. ಅದೇ ಕೂಡ ಹೇಳ್ತಾರೆ ಭಗವದ್ಗೀತೆ ಚಾಪ್ಟರ್ 6 ಶ್ಲೋಕ 5 ಅಲ್ಲಿ ಹೇಳ್ತಾರೆ, ಮನೆಯೇವ ಮನುಷ್ಯಾನಾಂ ಕರಣಂ ಬಂಧ ಮೋಕ್ಷಯೋ ಬಂಧಯ ವಿಷಯ ಸಾಂಗೋ ಮುಕ್ತೈ ನಿರ್ವಿಷಯಂ ಮನಃ ಅಂತೇಳಿ. ಅದೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಉದ್ಧರೇತ್ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತೇಳಿ. ಅಂದರೆ ನಮ್ಮ ಮನಸ್ಸೇ ನಮ್ಮ ಬಂಧ ಮೋಕ್ಷಗಳಿಗೆ, ಸುಖ ದುಃಖಗಳಿಗೆ ಕಾರಣ. ಸಕಲ ಇಂದ್ರಿಯಗಳಿಗೆ ನಮ್ಮ ಮನಸ್ಸೇ ಒಂದು ಸಚೇತಕ ಶಕ್ತಿ. ಮನಸ್ಸು ಜಾಗೃತವಾಗಿದ್ದರೆ ಮಾತ್ರ ಮನುಷ್ಯ ಜಾಗೃತನಾಗಿರುತ್ತಾನೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕಾಗ್ತದೆ, ಶ್ರೇಯಸ್ಸು ಪಡುತ್ತಾನೆ. ನಮ್ಮ ಒಂದು ಮನಸ್ಸೇ ನಮಗೆ ಒಂದು ನಮ್ಮ ಒಂದು ಬಂಧು, ನಮ್ಮ ಮನಸ್ಸೇ ನಮ್ಮ ಶತ್ರು ಅಂತೇಳಿ ಕೂಡ ಅದರಲ್ಲಿ ಕೂಡ ಹೇಳಿದ್ದಾರೆ.
ಈಗ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಯೋಗ ಕಾರ್ಯಕ್ರಮಕ್ಕೆ ಈಗ ಮುಕ್ತಾಯದ ಒಂದು ಸಂದರ್ಭ ಬಂದಿದೆ. ಆ ಮುಕ್ತಾಯ ಮಾಡುವ ಮುಂಚೆ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಒಂದು ಕಿವಿ ಮಾತು. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭ, ಈ ಇನ್ನು ಯೋಗಕ್ಕೆ ಮತ್ತು ಈ ಕೊರೋನಾ ಸಂದರ್ಭದಲ್ಲಿ ಯಾವುದೆಲ್ಲ ಒಂದು ಅವರೊಂದು ಇಮ್ಯುನಿಟಿ ಡೆವಲಪ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಮಾಡೋದು ಸಂಕ್ಷಿಪ್ತವಾಗಿ ನೀವು ಹೇಳಿದರೆ ಉತ್ತಮ ಇತ್ತು. ಜ್ಞಾನೇಶ್ವರ್ ಅವರೇ ಹೇಳಿ. ನಾವು ಯೋಗಕ್ಕೆ ಮಹತ್ವವನ್ನು ಕೊಡುವಂಥದ್ದೇ ಯೋಗಾಸನ ಪ್ರಾಣಾಯಾಮಗಳನ್ನು ದಯವಿಟ್ಟು ಎಲ್ಲರೂ ಮಾಡಿ. ಮತ್ತು ನಾವು ಆವಾಗದಿಂದ ಮನಸ್ಸಿನ ಬಗ್ಗೆ ಮಾತನಾಡ್ತಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ ಆಹಾರ ಶುದ್ಧೋ ಸತ್ವಶುದ್ಧಿ. ನಾವು ಶುದ್ಧವಾದಂಥ, ಶುದ್ಧ ಅಂದರೆ ಹಲವಾರು ಅರ್ಥ ಉಂಟು ಅದರಲ್ಲಿ. ಆಹಾರ ಶುದ್ಧೋ ಸತ್ವಶುದ್ಧಿ. ನಮ್ಮ ಶುದ್ಧವಾದಂಥ ಆಹಾರವನ್ನು ಸೇವನೆ ಮಾಡಿದಾಗ ಸತ್ವಶುದ್ಧಿ ಆಗ ಮನುಷ್ಯನಿಗೆ ಎಲ್ಲ ಹಿಡಿತದಲ್ಲಿ ಬರ್ತದೆ. ಅಂದರೆ ಸಾತ್ವಿಕ್, ರಜಸಿಕ್, ತಾಮಸಿಕ್ ಅಂತ 3 ರೀತಿಯ ಫುಡ್ ಉಂಟು. ಆದಷ್ಟು ಸಾತ್ವಿಕ ಆಹಾರ ತಗೊಂಡ್ರೆ ಸಾತ್ವಿಕವಾದ ಗುಣ ಭಾವನೆ ಸಾತ್ವಿಕವಾಗಿ ನಾವು ಇರ್ಲಿಕ್ಕೆ ಆಗ್ತದೆ. ಹೌದು, ವ್ಯಕ್ತಿ ದುಃಖದಿಂದಲೂ ಕೂಡ ವಿಮುಕ್ತನಾಗಲಿಕ್ಕೆ ಅವನಿಗೆ ಮನಸ್ಸಿನ ಸಾಮರ್ಥ್ಯ ಎಂಥ ರೋಗ ಇದ್ರೂ ಜಯಿಸಬಹುದು ಅಂತ. ಸೊ ಇದಕ್ಕೆ ಒಂದು ಎಲ್ಲರೂ ನಮ್ಮ ಬಹಳಷ್ಟು ಪ್ರಾಚೀನವಾದಂಥ ಯೋಗ, ಒಂದು ಬೆಳಿಗ್ಗೆ ಆದಷ್ಟು ಬೇಗ ಎದ್ದು ಒಂದು ಎಕ್ಸರ್ಸೈಸ್ ಮಾಡಿ ಒಳ್ಳೆಯ ಒಂದು ಜೀವನ ಕ್ರಮ, ಶರೀರದ ಆಹಾರ ಕ್ರಮ, ಒಂದು ಯೋಗವನ್ನು ಅಭ್ಯಾಸ ಮಾಡಿದ್ರೆ ಎಲ್ಲ ರೋಗದಿಂದ ನೀವು ಮುಕ್ತರಾಗಬಹುದಂತ ನಿಮ್ಮ ಒಂದು ತಾತ್ಪರ್ಯ. ರೋಗವನ್ನು ತಡೀಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ರೋಗ ಇದ್ರೂ ಅದರ ಜೊತೆ ಜಯಿಸಿಕೊಂಡಿರುವಂಥದ್ದಕ್ಕೆ ಶಕ್ತಿ ಕೊಡುತ್ತೆ ಯೋಗ. ಓಕೆ, ನಮ್ಮ ಡಾಕ್ಟರ್ ಕೃಷ್ಣ ಶರ್ಮಾ ಅವರೇ, ಜೀವನ ಎಂದರೆ ಹುಟ್ಟಿದಲ್ಲಿಂದ ಸಾಯುವಲ್ಲಿವರೆಗೆ ಮಾಡುವಂತಹ ಒಂದು ಪರಿಕ್ರಮ. ಇದರಲ್ಲಿ ಮುಖ್ಯವಾದಂತಹದ್ದು, ಈಗ ನಾವು ಆರೋಗ್ಯ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡುವುದು, ಸಮಯಕ್ಕೆ ಸರಿಯಾಗಿ ಏಳುವುದು ಮುಖ್ಯ. ಅಂದರೆ ರಾತ್ರಿ ಮಲಗಬೇಕು, ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಏಳಬೇಕು. ಶೌಚ ಕರ್ಮಗಳು, ಈಗ ಕೊರೋನಾ ಇತ್ಯಾದಿಗಳನ್ನು ಜಯಿಸಬೇಕಾದ್ರೆ ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಸ್ನಾನ ಮಾಡುವುದು ದಿನಕ್ಕೆ 2 ಸರ್ತಿ. ಅದೇ ರೀತಿಯಲ್ಲಿ 2-3 ಸರ್ತಿ ಲಘುವಾದಂಥ ಆಹಾರಗಳನ್ನು ಜೀರ್ಣವಾಗುವ ರೀತಿಯಲ್ಲಿ ಸೇವಿಸುವುದು. ಈ ಥರ ಚಟುವಟಿಕೆಗಳನ್ನು ಚೆನ್ನಾಗಿ ನಿರ್ವಹಿಸುವುದು. ಎಷ್ಟಾಗ್ತದೋ ಅಷ್ಟು ಆಸನ, ಪ್ರಾಣಾಯಾಮ, ಧ್ಯಾನಗಳನ್ನು ಅಭ್ಯಸಿಸುವುದು ಉತ್ತಮ ರೀತಿಯಲ್ಲಿ ಇದ್ದಾಗ, ಈಗ ಕರೋನಾ ಎಲ್ಲರಿಗೂ ಕಳಿಸಿಕೊಟ್ಟಿದೆ, ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಜೀವನ ಹೇಗೆ ಮಾಡಬಹುದು ಎಂಬುದಾಗಿ ಇದನ್ನೇ ಚೆನ್ನಾಗಿ ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿದಾಗ ಯಾವ ಸ್ಟ್ರೆಸ್ಸು ಇರುವುದಿಲ್ಲ, ಅನಾರೋಗ್ಯಗಳು ಇರುವುದಿಲ್ಲ ಎನ್ನುವಂತಹದ್ದು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಮಾಡಿದಂತಹ ಪಾಠ. ಇದರಲ್ಲಿ ಈ ಸಮಯದಲ್ಲಿ ಕಲಿತಂತಹದ್ದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಹೋದರೆ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳನ್ನು ಗೆಲ್ಲಬಹುದು, ತಾವು ಆರೋಗ್ಯವಾಗಿರಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದೆ. ಉತ್ತಮ ಏಕಾಗ್ರತೆಗಾಗಿ ಚೆನ್ನಾಗಿ ಆಸನ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವುದೇ ನೀವು ಅನೇಕ ಕಾಯಿಲೆಗಳಿಗೆ ನೀವು ಇದನ್ನು ಯೋಗವನ್ನು ಮಾಡಿದ್ರೆ ನಿಮಗೆ ಡಾಕ್ಟರಿಗೆ ಬಿಲ್ ಕೊಡುದು, ಡಾಕ್ಟರನ್ನು ದೂರುವಂತ ಅಗತ್ಯ ಇಲ್ಲ. ಯಾಕೆಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಮಾತ್ರ ಅವರು ಹೇಳಿದ ಬಿಲ್ಲು, ಅಥವಾ ಹಾಸ್ಪಿಟ್ಲಿಗೆ ಹೋದ್ರೆ ಮಾತ್ರ ಆ ಪರಿಸ್ಥಿತಿ ಬಾರದ ಹಾಗೆ ನೋಡಿಕೊಳ್ಳುವಂತಹ ಅವನವನ ಜವಾಬ್ದಾರಿ. ಈಗ ಅಜಿತೇಶ್ ಅವರೇ, ನೀವು ಕೊನೆಯದಾಗಿ, ಈಗ ನಾವು ನಾಳೆ ಏನು 7ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈಗ ಯೋಗ ದಿನ ಹತ್ತಿರ ಬಂದಾಗ ಒಮ್ಮೆ ಯೋಗದ ಬಗ್ಗೆ ಎಲ್ಲವೂ ಎಲ್ಲರೂ ಅದನ್ನೇ ಮಾತಾಡೋದು, ಅಭ್ಯಾಸ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಆದರೆ ಅದಾದ ನಂತರವೂ ಕೂಡ ಇದನ್ನು ನಾವು ಕಂಟಿನ್ಯೂ ಮಾಡಬೇಕು. ಅದು ನಮ್ಮ ಜೀವನದ ಭಾಗ ಆಗಬೇಕು. ಯಾವಾಗ ನಾವು ಯೋಗ ಜೀವನವನ್ನು ಅಳವಡಿಸಿಕೊಳ್ತೇವೆಯೋ ಆಗ ನಮಗೆ ಯಶಸ್ಸು ಅಂತ ಹೇಳೋದು ಸ್ಪಷ್ಟ, ಅದರಲ್ಲಿ 2 ಮಾತಿಲ್ಲ. ಹಾಗಾಗಿ ಯೋಗ ಜೀವನವನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಅದು ಈಗ ಉಳಿದವರು ಹೇಳಿದ ಹಾಗೆ ಅದು ಆಹಾರ ಶೈಲಿ ಆಗಿರ್ಬೋದು, ಇತರ ಜೀವನ ಕ್ರಮ ಆಗಿರ್ಬೋದು, ಶೌಚದ ಅಭ್ಯಾಸ ಆಗಿರ್ಬೋದು, ಎಲ್ಲವೂ ಆಗಿರ್ಬೋದು. ಇದೆಲ್ಲವನ್ನ ಸಮ್ಮಿಳಿತವಾಗಿ ಅಭ್ಯಾಸ ಮಾಡಬೇಕು. ಹಾಗಾದ್ರೆ ನಮಗೆ ಉತ್ತಮ ಆರೋಗ್ಯವು ಸಿಗಬಹುದು, ಮನಸ್ಸಿನ ಚಿಂತೆಯು ದೂರ ಆಗ್ತದೆ. ಈಗ ಚಿಂತೆ ಅಂತ ಹೇಳಿದ್ರೆ ಅದು ಚಿತೆಗೆ ಸಮಾನ. ಬಿಂದು ಮಾತ್ರ ವಿಶೇಷಣ. ಹೌದು. ಹಾಗಾಗಿ ಈ ಆರೋಗ್ಯದ ಪಡಿಬೇಕು, ಚಿತೆಗೆ ಹೋಗಬಾರದು ಅಂತ ಆದ್ರೆ ನಾವು ಚಿಂತೆಯನ್ನು ದೂರ ಮಾಡಬೇಕು. ಚಿಂತೆಯನ್ನು ದೂರ ಮಾಡಬೇಕಾದ್ರೆ ಈ ಯೋಗದ ಆಸನಗಳಾಗಿರ್ಬೇಕು, ಮಾಡಬೇಕು. ಅಂದ್ರೆ ದಿನದಲ್ಲಿ ನಮಗೆ 24 ಗಂಟೆಗಳಿವೆ. ಈ 24 ಗಂಟೆಯಲ್ಲಿ ಅಟ್ಲೀಸ್ಟ್ 1 ಗಂಟೆಯನ್ನು ನಮ್ಮ ಈ ಅಭ್ಯಾಸಕ್ಕೋಸ್ಕರವಾಗಿ ನಾವು ಮೀಸಲಾಗಿಟ್ರೆ ಉಳಿದ 23 ಗಂಟೆಯನ್ನು ಎಫಿಷಿಯೆಂಟ್ ಆಗಿ ನಾವು ನಿರ್ವಹಣೆ ಬಹಳ ಉತ್ತಮವಾಗಿ ಹೇಳಿದ್ರು. ಅಂದ್ರೆ ಫೇಲ್ ಟು ಪ್ಲ್ಯಾನ್ ಈಸ್ ಪ್ಲ್ಯಾನ್ ಟು ಫೇಲ್ ಅಂತೇಳಿ. ಅಂದರೆ ನಮ್ಮ ಅಬ್ರಹಾಂ ಲಿಂಕನ್ ಹೇಳ್ತಾರೆ, ಇಫ್ ಯು ಹ್ಯಾವ್ 8 hours ಟು ಚಾಪ್ ಎ ಟ್ರೀ, ಯು ಶುಡ್ ಯುಟಿಲೈಸ್ 6 hours ಟು ಶಾರ್ಪನ್ ದ ಆ್ಯಕ್ಸ್ ಅಂತೇಳಿ. ಅಂದರೆ ನಾವು ಒಳ್ಳೆ ರೀತಿಯಲ್ಲಿ ಅದು ಮಾಡಿದರೆ ನಾವು ಒಳ್ಳೆಯ ಸುಲಭದಲ್ಲಿ ನಾವು ಇದು ಮಾಡ್ತೇವೆ. ಆದ್ದರಿಂದ ಯೋಗ ಮಾಡಿ ನಿಮ್ಮ ರೋಗದಿಂದ ಜಯಿಸಬೇಕಂತೇಳಿ ನಿಮ್ಮ ಎಲ್ಲರ ತಾತ್ಪರ್ಯ. ಬಹಳ ಒಂದು ಧನ್ಯವಾದ. ಇವತ್ತು ಯೋಗ ಡೇ ಪ್ರಯುಕ್ತ ನಮ್ಮ BKS ಅಯ್ಯಂಗಾರ್ ಅವರನ್ನು ಕೂಡ ನೆನಪಿಸ್ಕೊಳ್ಬೇಕು. ನಮ್ಮ ಮಾಡರ್ನ್ ಅವರು ಯೋಗವನ್ನು ನಮ್ಮ ಜಗದಗಲಕ್ಕೆ ಒಂದು ಪ್ರಸರಿಸಿದ ಕೀರ್ತಿ BKS ಅಯ್ಯಂಗಾರ್ ಹೇಳ್ತಾರೆ. ಅವರ ಒಂದು ಕೊಟೇಶನ್ ಹೇಳ್ತಾರೆ, ಯೋಗ ಈಸ್ ಎ ಲೈಟ್
ವಿಚ್ ಒನ್ಸ್ ಲಿಟ್ ವಿಲ್ ನೆವರ್ ಡಿಮ್. ದ ಬೆಟರ್ ಯು ಪ್ರಾಕ್ಟೀಸ್ ದ ಬ್ರೈಟರ್ ದ ಫ್ಲೇಮ್ ಅಂತೇಳಿ ಬಹಳ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅದೇ ರೀತಿ ಟೆರ್ರಿ ಗುಲ್ಲೆಮೆಟ್ಸ್ ಹೇಳ್ತಾರೆ, ಎ ಫೋಟೋಗ್ರಾಫರ್ ಗೆಟ್ಸ್ ಪೀಪಲ್ ಟು ಪೋಸ್ ಫಾರ್ ಹಿಮ್. ಎ ಫೋಟೋಗ್ರಾಫರ್ ಗೆಟ್ಸ್ ಪೀಪಲ್ ಟು ಪೋಸ್ ಫಾರ್ ಹಿಮ್. ಎ ಯೋಗ ಇನ್ಸ್ಟ್ರಕ್ಟರ್ ಗೆಟ್ಸ್ ಪೀಪಲ್ ಟು ಪೋಸ್ ಫಾರ್ ದೆಮ್ಸೆಲ್ಸ್ ಅಂತ ಹೇಳ್ತಾ ಈಗ ಯೋಗದ ಬಗ್ಗೆ 2 ಚುಟುಕುಗಳನ್ನು ಹೇಳಿ ನಮ್ಮ ಈ ಕಾರ್ಯಕ್ರಮ ಮುಗಿಸ್ತೇವೆ. ಅದರ ಮುಂಚೆ ನಿಮ್ಮ ಈ ಡಾಕ್ಟರ್ ಜ್ಞಾನೇಶ್ವರ ನಾಯ್ಕ್, ಡಾಕ್ಟರ್ ಕೃಷ್ಣ ಶರ್ಮಾ, ಡಾಕ್ಟರ್ ಅಜಿತೇಶ್, ನಿಮ್ಮ ಮೂವರಿಗೂ ನಿಮ್ಮ ಈ ಅಪಾರವಾದ ಯೋಗದ ಜ್ಞಾನವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ, ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಯೋಗದ ಬಗ್ಗೆ ಒಂದು ಸಣ್ಣ ಒಂದೆರಡು ಚುಟುಕುಗಳನ್ನು ಹೇಳ್ತೇವೆ. ಮಾಡಿ ದಿನನಿತ್ಯವೂ ಯೋಗ, ಕಡಿಮೆ ಮಾಡಿ ಸುಖ ಭೋಗ, ಇದರಿಂದ ಚಟುವಟಿಕೆ ಪಡೆಯುವುದು ವೇಗ. ಅಭ್ಯಸಿಸಿರಿ ನಿರಂತರ ಅಂತರಂಗ ಯೋಗ ಬಹಿರಂಗ ಯೋಗ. ಯೋಗದಿಂದ ಮುಕ್ತಿ ಸಿಗಲಿದೆ ಭವ ರೋಗ, ಆಗಲಿ ಇದು ನಮ್ಮ ಜೀವನದ ಭಾಗ ಅಂತ ಹೇಳ್ತಾ, ಅದೇ ರೀತಿ ಯೋಗಾಭ್ಯಾಸ ಮಾಡಿರಿ ನಿರಂತರ, ಪಾರಾಗಿ ಎಲ್ಲ ರೋಗಗಳ ಗಂಡಾಂತರ. ಯೋಗ ವ್ಯಾಪಿಸಿದೆ ಇಂದು ಖಂಡಾಂತರ, ಮುಂದುವರಿಯಲಿ ನಮ್ಮ ಯೋಗ ವಿದ್ಯೆ ಮನ್ವಂತರ ಅಂತ ಹೇಳ್ತಾ ಈ ಒಂದು ಯೋಗ ಎ ವೇ ಆಫ್ ಲೈಫ್, ನಾಳೆ ಅಂತಾರಾಷ್ಟ್ರೀಯ ದಿನಾಚರಣೆ, ಯೋಗ ದಿನಾಚರಣೆ ಸಂದರ್ಭ ಬಹಳ ಉತ್ತಮವಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ ಅಂತ ನನ್ನ ಭಾವನೆ. ವೀಕ್ಷಕರೆಲ್ಲರಿಗೂ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದಿರಿ. ನಿಮ್ಮ ಪ್ರಶ್ನೆಗಳಿಗೆ ಆದಷ್ಟು ಒಂದು ಸೂಕ್ತ ಉತ್ತರ ಕೊಡುವ ಒಂದು ಧೈರ್ಯ, ಸಾಹಸ ಹಾಗೂ ಒಂದು ಬುದ್ಧಿಶಕ್ತಿಯನ್ನು ನಮ್ಮ ಹೌದು. ಮತ್ತು ನಮ್ಮ ಮಂಗಳೂರು ಯೂನಿವರ್ಸಿಟಿಯಿಂದ ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ ಕೂಡ ನಡೀತಾ ಉಂಟು. ಅದ್ರ ಬಗ್ಗೆ ನಿನ್ನೆ ಪೇಪರ್ನಲ್ಲಿ ಕೂಡ ಅದರ ಬಗ್ಗೆ ಬಂದಿದ್ದೇನೆ. ಅದನ್ನು ಕೂಡ ಎಲ್ಲರೂ ಭಾಗವಹಿಸಿ ಅನೇಕ ಯೋಗ ಅದು ಫ್ರೀ ಆಗಿದ್ದೆ, ಅನೇಕ ಯೋಗ ಇವ್ರದ್ದು ಅದರ ಬಗ್ಗೆ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಒಂದು ಭಾಗವಹಿಸಿ ನಮ್ಮ ಯೋಗ ಬಗ್ಗೆ ಜ್ಞಾನ ಇರ್ಬೋದು, ಯೋಗದ ಬಗ್ಗೆ ನಮ್ಮ ಒಂದು ಆ ಕರ್ಮವನ್ನು ಜಾಸ್ತಿ ಮಾಡಿಕೊಂಡು ನಮ್ಮ ಎಲ್ಲ ಒಂದು ಆರೋಗ್ಯವನ್ನು ನಿರಂತರವಾಗಿ ಕಾಪಾಡಿಕೊಳ್ಳಿದೆ ಅಂತ ಹೇಳ್ತಾ, ವೀಕ್ಷಕರೇ ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್ ಹಾಗೂ ಬ್ಯಾಂಕಿಂಗ್, ಅದೇ ರೀತಿ ಯಾವುದೇ ಒಂದು ಆರೋಗ್ಯದ ಕನ್ಫ್ಯೂಷನ್, ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ, ಇದು ನಮ್ಮ ಕುಡ್ಲ, ಇದು ನಿಮ್ಮ ಕುಡ್ಲ, ಇದು ನಮ್ಮೆಲ್ಲರ ಕುಡ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹಾಡ್ತಾ ಇದ್ದೇವೆ. ಏನ್ ಗುರು, ಏನ್ ವಿಷಯ? ಏನಿಲ್ಲ ಕಣ್ರು, ಹೀಗೆ ಮೊಬೈಲ್ ನಲ್ಲಿ ಟ್ರಾನ್ಸಾಕ್ಷನ್ಸ್ ನೋಡ್ತಾ ಇದ್ದೆ. ಅದೇನ್ ದೊಡ್ಡ ವಿಷಯ ಬಿಡು, ಪಾಸ್ಬುಕ್ ಎಲ್ಲರತ್ರನೂ ಇರುತ್ತೆ. ಹೌದಾ? ಹಾಗಾದ್ರೆ ನಿಮ್ಮ ಪಾಸ್ಬುಕ್ ನಲ್ಲಿ ಮಂತ್ಲಿ ಖರ್ಚು, ಬ್ಯಾಲೆನ್ಸ್ ಟ್ರ್ಯಾಕಿಂಗ್ ಮತ್ತು ಪೈ ಚಾರ್ಟ್ ಇದೆಯಾ? ಇಲ್ಲ. ನನ್ನ